ज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। नमो ॐ विष्णुपादाय कृष्णपृष्ठाय भूतले श्रीमते भक्तिवेदान्तस्वामीति नामिने नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्यदेशतारिणे। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद। हरे कृष्णा कृष्ण कृष्ण हरे हरे, हरे राम 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 हरे हरे। ಸೊ 9ನೇ ಶ್ಲೋಕ 10ನೇ ಶ್ಲೋಕ ಇಂದ ಅಲ್ಲ ಮಾತಾಜಿ? ಎಸ್ ಪ್ರಭುಜಿ. ಓಕೆ. ಸೊ ಇಷ್ಟವರೆಗೂ ಈ ಅಧ್ಯಾಯದಲ್ಲಿ ಬೇರೆ ಬೇರೆ ದೇವತೆಗಳನ್ನ ಪೂಜಿಸಿರೋದ್ರಿಂದ ನಮಗೆ ಸಿಗುವ ಬೇರೆ ಬೇರೆ ಫಲಗಳು. ಸೊ ಭೌತಿಕ ಬದ್ಧ ಜೀವಿ ಅಂದ್ರೆ ನಮಗೆ ಸಾವಿರಾರು ಲಕ್ಷಾಂತರ ಇಚ್ಛೆಗಳು. ಸೊ ಅದಕ್ಕೆ ವೈದಿಕ ಸಾಹಿತ್ಯದಲ್ಲಿ ನಮಗೆ ಈ ದೇವತೆಗಳು ಅದಕ್ಕೊಬ್ಬರು ಅಧಿಕಾರ ವಹಿಸ್ಕೊಂಡಿದ್ದಾರೆ. ಸೊ ಅವರ ಆಶೀರ್ವಾದದಿಂದ ಇದನ್ನು ಪಡಿಬಹುದು ಅಂತ ಇದೆ. ಆದರೆ ಈ ಶ್ಲೋಕದಲ್ಲಿ ಕೊನೆಗೇನು ಹೇಳ್ತಾರೆ? ಅಕಾಮ ಸರ್ವಕಾಮೋ ವಾ ಮೋಕ್ಷ ಕಾಮ ಉದಾರಧಿ ತೀವ್ರೇಣ ಭಕ್ತಿ ಯೋಗೇನ ಯಜೇತ ಪುರುಷಂ ಪರಂ. ಎಲ್ಲ ಲೌಕಿಕ ಆಸೆಗಳಿಂದ ತುಂಬಿದವನಾಗಲಿ, ಯಾವುದೊಂದು ಲೌಕಿಕ ಆಸೆ ಇಲ್ಲದವನಾಗಲಿ, ಅಥವಾ ಮುಕ್ತಿಯಲ್ಲಿ ಇಚ್ಛೆ ಇರುವವನಾಗಲಿ, ವಿಶಾಲ ಬುದ್ಧಿಯುಳ್ಳ ಯಾವನೇ ವ್ಯಕ್ತಿಯು ಪರಮಪುರುಷನಾದ ದೇವೋತ್ತಮ ಪುರುಷನನ್ನು ಸರ್ವ ರೀತಿಯಿಂದಲೂ ಪೂಜಿಸಬೇಕು. ಸೊ ಇಲ್ಲಿ ಅಕಾಮ ಅಂತ ಹೇಳ್ತಾ ಇದ್ದಾರೆ. ಎಕ್ಸ್ಪ್ಲನೇಷನ್ ಇದೆ. ಪ್ರಭುಪಾದರು ಹೇಳ್ತಾರೆ ಅಕಾಮ ಅಂದ್ರೆ ಏನು? ಇಚ್ಛೆಗಳಿಲ್ಲ ಅಂತ. ಸಾಧಾರಣವಾಗಿ ಅಕಾಮ, ಏನು ಕಾಮ ಇಲ್ಲ, ಏನು ಇಚ್ಛೆ ಇಲ್ಲ. ಸೊ ಇದೇನು ಇಚ್ಛೆಗಳೇ ಇಲ್ಲ ಅಂದ್ರೆ ಹೇಗೆ? ಏನು ಇಚ್ಛೆಗಳಿಲ್ಲ ಹೇಗಿರೋ ನಾವು ಆಗೋದಿಲ್ಲ ಇದಕ್ಕೆ ನಮಗೆ. ಸೊ ಇಚ್ಛೆಗಳಿಲ್ಲ ಅಂತ ಹೇಳಿದ್ರೆ ಭೌತಿಕ ಇಚ್ಛೆಗಳಿಲ್ಲ ನಮಗೆ. ಸೊ ಇಚ್ಛೆಗಳು ಇರುತ್ತೆ, ಇಚ್ಛೆಗಳು ಇರಲೇಬೇಕು. ಯಾಕಂದ್ರೆ ನಾವು ಜಡವಸ್ತು ಅಲ್ಲ, ನಾವು ಆಧ್ಯಾತ್ಮಿಕ ಕಿಡಿ. ನಾವು ಜೀವ ಲಕ್ಷಣಗಳಿದೆ ನಮ್ಮಲ್ಲಿ. ಜೀವ ಲಕ್ಷಣ ಇದೆ ಅಂದ್ರೆ ಆಸೆಗಳಿರಲೇಬೇಕು, ಇಚ್ಛೆಗಳಿರಲೇಬೇಕು. ಅದು ಯಾವಾಗಲೂ ಇಲ್ಲದೆ ಇರೋ ಯಾವ ಸಮಯ ಇಲ್ಲ, ಯಾವ ಇದು ಇಲ್ಲ, ಇರಲೇಬೇಕು, ಇಚ್ಛೆ ಇರಲೇಬೇಕು. ಸೊ ಇಚ್ಛೆ ಇಲ್ಲ ಅಂದ್ರೆ ನಮಗೆ ಭೌತಿಕ ಇಚ್ಛೆಗಳಿಲ್ಲ. ಸೊ ಅಷ್ಟು ಸುಲಭ ಅಲ್ಲ ಭೌತಿಕ ಇಚ್ಛೆಗಳಿಲ್ಲ ಈ ಸ್ಥಿತಿಯನ್ನು ತಲುಪಲಿಕ್ಕೆ. ಸೊ ಆದರೆ ನಾವು ಎಲ್ಲವನ್ನು ಕೃಷ್ಣನಿಗೆ ತೃಪ್ತಿ ಮಾಡುವ ಒಂದು ಇಚ್ಛೆಗಳನ್ನು ಬೆಳೆಸಿದರೆ ಆಗ ನಾವು ಈ ಭೌತಿಕ ಇಚ್ಛೆಗಳನ್ನು ಬಿಡಬೇಕು. ವಿಷಯ ವಿನಿವರ್ತಂತೆ, ಏನಂತ ಶ್ಲೋಕ? ವಿಷಯ ವಿನಿವರ್ತಂತೆ ವಿಷಯ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ ಪರಂ ದೃಷ್ಟ್ವಾ ನಿವರ್ತತೆ. ರಸವರ್ಜಂ ರಸೋಪ್ಯಸ್ಯ. ರಸವರ್ಜಂ ರಸೋಪ್ಯಸ್ಯ ಪರಂ ದೃಷ್ಟ್ವಾ ನಿವರ್ತತೆ. ರಸವರ್ಜಂ ರಸೋಪ್ಯಸ್ಯ. ಸೊ ನಮಗೆ ರಸ, ಈ ಇಚ್ಛೆಗಳು ಉನ್ನತವಾದ ರಸ ಸಿಗ್ಬೇಕು, ಉನ್ನತವಾದ ಒಂದು ಆನಂದ ಸಿಗ್ಬೇಕು. ಅದು ಸಿಗದಾಗಲೇ ನಾವು ಈ ಕೆಳಗಿರೋ ರಸ ಇದನ್ನು ಬಿಡಕ್ ಸಾಧ್ಯ. ಇಲ್ಲ ಅಂದ್ರೆ ಸಾಧ್ಯ ಇಲ್ಲ. ಅದು ತಾತ್ಕಾಲಿಕವಾಗಿ ಬಿಡ್ಬೋದು. ಹೇಗೆ ಅದು ಉದಾಹರಣೆ ಪೆಂಡುಲಮ್ ಕೊಡ್ತಾರಲ್ಲ ನಮಗೆ. ಹಿಂದೆ ನಮಗೆ ಬಾಲ್ ಕ್ಲಾಕ್ ಇರ್ತಾ ಇತ್ತು, ಈಗೆಲ್ಲ ಇಲ್ಲ. ಈಗೆಲ್ಲ ನಮಗೆ ಸೆಲ್ ವಾಚ್, ಎಲೆಕ್ಟ್ರಾನಿಕ್ ವಾಚ್ಗಳು, ಈಗ ಎಲ್ಲ ಮೊಬೈಲಲ್ಲೇ ನಾವು ಟೈಮ್ ಮಾಡ್ತೇವೆ. ಹಿಂದೆ ನಮಗೆ ಆಗಲ್ಲ, ನಿಮಗೆ ಮೆಕ್ಯಾನಿಕಲ್ ಕ್ಲಾಕ್. ಸೊ ಪೆಂಡುಲಮ್ ಅದರ ಒಂದು ಅದರ ಗಂಟೆಗೆ ಅದು ಟಣ್ ಟಣ್ ಟಣ್, 1 ಗಂಟೆ ಆಯ್ತು ಅಂದ್ರೆ 1 ಸಲ, 2 ಗಂಟೆ ಅಂದ್ರೆ 2 ಸಲ, 3 ಗಂಟೆ 3 ಸಲ, ಈ ತರ ಇರ್ತಾ ಇತ್ತು. ಸೇನ್ವಿ ಆದರ್ಶ ಅದೊಂದು. ಮತ್ತೆ ಅದು ಪೆಂಡುಲಮ್ ಒಂದೊಂದು ಸೆಕೆಂಡು ಕೂಡ ಈಚೆ ಆಚೆ ಈಚೆ. ಸೊ ಹಾಗೆ ಹೇಳ್ತಾರೆ, ಒಂದು ಕಡೆ ನಾವು ಇಚ್ಛೆ ಬೇಡ ಅಂತ
ಏನು ಬೇಡಪ್ಪ, ಇದು ಸಾಕಾಯ್ತು, ಇದು ಭೌತಿಕ, ಇದು ವಸ್ತು, ಇದು ಇಂದ್ರಿಯ ಸುಖ ಬೇಡ ಇನ್ನು ನಂಗೆ, ಈ ರೀತಿಯ ಒಂದು ಆನಂದ ಬೇಡ, ಇದ್ರಲ್ಲಿ ನಿಜವಾದ ಆನಂದ ಇಲ್ಲ ಇದರಲ್ಲಿ ಅಂತ ನಾವು ಅನ್ಕೊಂಡ್ಬಿಟ್ಟು ಬಿಟ್ಬಿಡ್ತೀವಿ. ಸೊ ಭಗವದ್ಗೀತೆಯಲ್ಲೂ ಕೃಷ್ಣ ಹೇಳೋದು ಕೇಳ್ತಾ ಇದ್ದೀವಿ, ಆದಿ ಅಂತವಂತ ಕೌಂತೆಯ ನತೇಶು ರಮತೆ ಬುಧಃ ದುಃಖ ಯೋನಯ ಏವತೆ. ಎಲ್ಲ ಬರೀ ದುಃಖನೇ ಬರೋದು ಇದರಲ್ಲಿ. ಈ ಸಂಸ್ಪರ್ಶಜ ಭೋಗ ದುಃಖ ಯೋನ ಏವತೆ. ಸೊ ನಮಗೂ ಕೂಡ ಅನುಭವ ಆಗ್ತಾ ಇದೆ. ಹಾಗೆ ಬೇಡ ಅಂತ ಬಿಟ್ಬಿಡ್ತೀವಿ ಒಂದು ಕ್ಷಣ, ಬೇಡ ಇದು ಇಚ್ಛೆ ಬೇಡ, ಇದು ಝೀರೋ. ಆದ್ರೆ ಮತ್ತೆ ತಿರ್ಗಾ ಸ್ವಲ್ಪ ಸಮಯದ ಮೇಲೆ ತಿರ್ಗಾ ಇನ್ನೊಂದು ರೀತಿ ನಮ್ಗೆ ಇಚ್ಛೆ ಬರುತ್ತೆ. ಸೊ ಭೋಗ ತ್ಯಾಗ, ಭೋಗ ತ್ಯಾಗ, ತ್ಯಾಗ ತ್ಯಾಗ ಮಾಡಿಬಿಟ್ರು ಕೂಡ ಮತ್ತೆ ಭೋಗ ಇಚ್ಛೆ ನಮಗೆ ಹಿಡಿಯುತ್ತೆ. ಸೊ ಇದು ಈ ರೀತಿ ನಿಲ್ಸಕ್ಕಾಗೋದಿಲ್ಲ. ನಾವು ಭೋಗ ನಿಲ್ಲಿಸ್ಬೋದು, ಅದನ್ನ ಕಂಟ್ರೋಲ್ ಮಾಡ್ಬೋದು, ಆದ್ರೂ ಕೂಡ ಮತ್ತೆ ಇನ್ನೊಂದು ಸೆಕೆಂಡ್ ನಾವು ವಿಶ್ವಾಮಿತ್ರ ಕೇಳ್ತೀವಲ್ಲ, ತೀವ್ರ ತಪಸ್ಸೆಯಿಂದ ಅವರು ಮಾಡಿದ್ರು, ಅದ್ರ ಮೇನಕ ಬಂದದ್ದು ಅವರ ಒಂದು ಕಾಲ್ ಗೆಜ್ಜೆಗಳು ಕೇಳಿದ್ದೆ. ಅವ್ರು ಹೇಳ್ತಾರೆ ಅವರ ಮನಸ್ಸು ಇದಾಯ್ತು, ಅವರು ಇಂದ್ರಿಯಗಳು ಮತ್ತೆ ಅವ್ರನ್ನ ಸೆರೆ. ಸೊ ಇದು ನಮ್ಮ ಸ್ಥಿತಿ, ಇದು ಬದ್ಧ ಜೀವನದಲ್ಲಿ ನಮ್ಮ ಸ್ಥಿತಿ ಇದು. ಸೊ ಅದಕ್ಕೆ ಹೇಳೋದು ರಸವರ್ಜನ ರಸೋಪ್ಯಸ್ಯ, ಉನ್ನತವಾದ ಇದನ್ನು ಆನಂದವನ್ನು, ಉನ್ನತವಾದ ರಸವನ್ನು ಅನುಭವಿಸ್ಬೇಕು. ಅನುಭವಿಸಿದಾಗ ಮಾತ್ರ ಬಿಡಕ. ಸೊ ಎನಿವೆ, ಅಕಾಮಾನೋ, ಈ ಶ್ಲೋಕ ಹೇಳೋದು ನಮ್ಗೆ ಅಕಾಮಾನೋ ಇಲ್ಲ ಸರ್ವಕಾಮಾನೋ, ಎಲ್ಲೋ ಎಷ್ಟೋ ಇಚ್ಛೆಗಳಿದೆ. ಸರ್ವಕಾಮಕ್ಕೆ ಹಿಂದೆ ನಮ್ಗೆ ಹೇಳಿದ್ದು ಎಷ್ಟೋ ದೇವತೆಗಳು ಇದ್ದಾರೆ, ಅವರ ದೇವತೆಗಳ ಆರಾಧನೆ ಮಾಡಿ. ಈ ವರ್ಷ ರುದ್ರ ಅವ್ರಿಗ ಪೂಜೆ ಮಾಡಿದ್ರೆ ಈ ರೀತಿಯ ವರ ಸಿಗುತ್ತೆ, ದೇವಿಗೆ ಪೂಜೆ ಮಾಡಿದ್ರೆ ಈ ರೀತಿಯ ವರ ಸಿಗುತ್ತೆ. ಸೊ ಅಶ್ವಿನಿ ಕುಮಾರರಿಗೆ ಪೂಜೆ ಮಾಡಿದ್ರೆ ಈ ರೀತಿ ಸಿಗುತ್ತೆ, ಭೂದೇವಿ ಮಾಡಿದ್ರೆ ಈ ರೀತಿ ಸಿಗುತ್ತೆ. ಸೊ ಈ ರೀತಿ ಇದೆ, ಅವ್ರವ್ರಿಗೆ ಅಧಿಕಾರ ಇದೆ, ಅವ್ರವ್ರು ನಮ್ಗೆ ಆ ಒಂದು ಇದನ್ನು ಕೊಡ್ಬೋದು, ಇಂದ್ರಿಯ ಸುಖವನ್ನು. ಸೊ ಆದ್ರೆ ಇಲ್ಲಿ ಹೇಳ್ತಾ ಇರೋದು, ಈ ಶ್ಲೋಕದಲ್ಲಿ ಕೊನೆಗೆ ಹೇಳ್ತಾ ಇರೋದು, ಇಲ್ಲ ಏನೇ ಆಗ್ಲಿ ನೀವು ಉದಾರದಿ ಅಂತ ಈ ಶ್ಲೋಕದಲ್ಲಿ ತುಂಬಾ ಮುಖ್ಯವಾದ ಪದ. ನೀವು ಬ್ರಾಡ್ ಮೈಂಡ್, ಉದಾರ ಮನಸ್ಸವರು, ಉದಾರ ಬುದ್ಧಿಯವರು ನೀವು ಇರಿದ್ರೆ, ನೀವು ಉದಾರದಿ, ಎಸ್, ಧಾರಾಳ ಬುದ್ಧಿಯಿಂದ. ಸೊ ಧಾರಾಳ ಬುದ್ಧಿ. ಸೊ ನೀವು ನಾವು ಅರ್ಥ ಮಾಡ್ಕೊಂಡ್ರೆ ಅವ್ರು ಹೇಳ್ತಾರೆ, ನಾವು ಕೃಷ್ಣನೇ ಪೂಜಿಸ್ಬೇಕು, ಕೃಷ್ಣನೇ. ಯಾಕೆಂದ್ರೆ ಪೂಜೆ, ಈ ಅಧ್ಯಾಯದಲ್ಲಿ ಎಲ್ಲ ಪೂಜೆ, ಅವರವರ ಪೂಜೆ, ಅವರ ಆರಾಧನೆ ಮಾಡೋದ್ರಿಂದ ಏನೇನು ಫಲ ಸಿಗುತ್ತೆ ಅಂತ ಹೇಳಿದ್ರೆ. ಸೊ ನಾವು ಕೂಡ ಹಾಗೆ, ನಮ್ಮ ಹಿಂದೂ ಸಂಸ್ಕೃತಿ ಅಂದ್ರೆ ನಮ್ಮದು ಎಲ್ಲ ಈ ರೀತಿ ದೇವತೆಗಳ ಪೂಜೆ ಇದೆ. ಸೊ ಅವರ 28 ಫೋಟೋಗಳು ನಾವು ನಮ್ಮ ರೂಮಲ್ಲಿ ಪೂಜಾ ರೂಮಲ್ಲಿ ಇಡ್ತೇವೆ. ಸೊ ಅವರೆಲ್ಲ ಪೂಜೆ ಮಾಡ್ತೀವಿ ನಾವು. ಸೊ ನಂಗೆ ಅವ್ರು ಇದು ಕೊಡ್ತಾರೆ, ಇವರು ಅದು ಕೊಡ್ತಾರೆ, ಎಲ್ಲ ಹಾಗೆ ನಾವು. ಸೊ ಇಲ್ಲಿ ಹೇಳೋದು ಈ ಶ್ಲೋಕದಲ್ಲಿ ಬೇಡ, ಇಲ್ಲಿ ಏನೇ ಇದ್ರು ನೀವು, ಯಾಕೆ ನಾವು ಕೃಷ್ಣನ ಹತ್ರ ಹೋಗ್ಬೇಕು? ಕೃಷ್ಣ ನಮ್ ಗೀತೆಯಲ್ಲಿ ಹೇಳಿದ್ದಾರೆ, ಎಲ್ಲವೂ ದೇವತೆಗಳು ಕೊಡ್ತಾ ಇರೋದು ಕೊನೆ ಕೃಷ್ಣನೇ. ಸೊ ಕೃಷ್ಣನು ಅವರನ್ನು ಅವರ ಹೃದಯದಲ್ಲಿ ಪರಮಾತ್ಮನಾಗಿ, ಅವರಿಗೆ ನಾವು ಕೂಡ ಮಾಡಿದ ಪ್ರಾರ್ಥನೆಯನ್ನು ಅವರಿಗೆ ತಿಳಿಸಿ, ಮತ್ತೆ ಅವರು ಕೃಷ್ಣನಿಂದ ಅನುಮತಿ ಪಡೆದು, ಮತ್ತೆ ಕೃಷ್ಣನ ಅನುಮತಿಯಿಂದ ಅವರು ಕೃಷ್ಣನ ಶಕ್ತಿಯಿಂದನೇ ನಮಗೆ ಈ ಭೌತಿಕ ವಸ್ತುವನ್ನು ಅನುಗ್ರಹಿಸೋದು. ಸೊ ಯಾರಿಗೂ ಕೂಡ ಈ ಭೌತಿಕ ಜಗತ್ತನ್ನು ಏನು ಸ್ವಲ್ಪ ಕೂಡ ಆಚೆ ಈಚೆ ಇದು ಮಾಡೋ ಒಂದು ಶಕ್ತಿ ಇಲ್ಲ. ಎಲ್ಲ ಕೃಷ್ಣ ಕೈಯಲ್ಲೇ, ಪರಮಾತ್ಮನ ಕೈಯಲ್ಲೇ ಇರುತ್ತೆ. ಆದರೆ ಅವರವ್ರಿಗೆ ಹೊಣೆಗಾರಿಕೆ, ಅವರವರ ಜವಾಬ್ದಾರಿ ಕೃಷ್ಣ ಕೊಟ್ಟಿದ್ದಾನೆ. ಮತ್ತು ಆ ರೀತಿಯಲ್ಲಿ ಅವರು ಕೃಷ್ಣನ ಸೇವೆ ಮಾಡ್ತಾ ಇದ್ದಾರೆ ಭೌತಿಕ ಜಗತ್ತಿನ. ಸೊ ಎನಿವೆ, ಸೊ ಹೀಗೆ ಕೃಷ್ಣನೇ ಅದ ಕಾರಣ ಆದ್ರಿಂದ, ಸೊ ಕೃಷ್ಣನೇ ಕೊಡ್ತಾ ಇರೋದ್ರಿಂದ ನಾವು ಯಾಕೆ ನಾವು ದೇವತೆಗಳಿಗೆ ಕೇಳಬೇಕು? ಕೃಷ್ಣನಿಗೆ ನೇರವಾಗಿ ಕೇಳ್ಬೋದು. ಸರ್ವಕಾಮ, ಸೊ ಈ ಶ್ಲೋಕ ಭಾಗವತ, ಈ ಶ್ಲೋಕದಲ್ಲಿ ಹೇಳೋದು ಶುಕಮುನಿಗಳು, ಎಲ್ಲ ಇಚ್ಛೆಗಳಿದ್ರು ಕೂಡ ನೀವು ದಯವಿಟ್ಟು ಕೃಷ್ಣನಿಗೆ ಪೂಜೆ ಮಾಡಿ. ಸಕಾಮ ಸರ್ವಕಾಮವ ಮೋಕ್ಷಕಾಮ ಅಂದ್ರೆ ಮುಕ್ತಿಯನ್ನು ಪಡೆಯೋದು, ಮುಕ್ತಿ ಪಡೆಯೋದು ಜ್ಞಾನಿಗಳು. ಸೊ ಅವರು ಕೃಷ್ಣನ ಒಂದು ಸಾಕಾರ ರೂಪವನ್ನು ಅರ್ಥ ಮಾಡ್ಕೊಂಡಿದ್ರು, ಇಲ್ಲದೇ ಇದ್ರು, ಅಷ್ಟು ಅವ್ರಿಗೆ ವಿಶ್ವಾಸ ಇಲ್ಲ ಅಂದ್ರೂ ಹೇಳ್ತಾ ಇರೋದು, ಅಟ್ಲೀಸ್ಟ್ ಆದ್ರೂ ಕೂಡ ನೀವು ಕೃಷ್ಣನ ಹತ್ರನೇ ಬನ್ನಿ. ಅಂದ್ರೆ ಇನ್ನು ಅವ್ರಿಗೆ ಒಂದು ರೀತಿಯಲ್ಲಿ ಸಾಕಾರ ರೂಪ ಅಷ್ಟು ಅರ್ಥ ಆಗದೆ ಇರ್ಬೋದು, ಇಲ್ಲಾಂದ್ರೆ ಅವ್ರು ಅನ್ಕೊಳ್ತಾ ಇರೋದು ಕೊನೆಗೆ ಅಂತಿಮವಾಗಿ ಲೀನರಾಗುವುದು ಉತ್ತಮ, ಕೃಷ್ಣನ ಬ್ರಹ್ಮ ಜ್ಯೋತಿಗೆ ಒಂದಾಗ್ಬಿಡೋದು, ಬ್ರಹ್ಮ ಸುಖವನ್ನು ಅನುಭವಿಸೋದು. ಸೊ ಅವರು ಕೂಡ ಹೇಳ್ತಾ ಇರೋದಿಲ್ಲಿ, ನೀವು ಕೃಷ್ಣನ ಆರಾಧಿಸಿ, ವಿಷ್ಣುವನ್ನು ಆರಾಧಿಸಿ, ಯಜೇತ ಪುರುಷಂ ಪರಮ ಪುರುಷ ಅವರನ್ನೇ
ಸೊ ಬಹಳ ಚೆನ್ನಾಗಿ ಶ್ರೀಲ ಪ್ರಭುಪಾದ ನಮ್ಗೆ ಹೇಳೋದು, ಯಾಕೆಂದ್ರೆ ನಾವು ಯಾವ ರೀತಿಯಲ್ಲಾದ್ರೂ ಕೃಷ್ಣ ಭಕ್ತಿ ಮಾಡಿದ್ರೆ ಕೃಷ್ಣನು ನಮಗೆ ಕ್ರಮೇಣವಾಗಿ ಅವನು ನಮ್ಗೆ ಶುದ್ಧ ಭಕ್ತಿ ಪಥದಲ್ಲಿ ತರಬಹುದು. ಯಾಕಂದ್ರೆ ಶುದ್ಧ ಭಕ್ತಿ ನಮ್ಮ ನಿಜವಾದ ಸ್ವರೂಪ. ಜೀವೇರ ಸ್ವರೂಪ ಹಾಯ್ ನಿತ್ಯರ ಕೃಷ್ಣ ದಾಸ್. ಸೊ ನಮಗೆ ಕ್ರಮೇಣವಾಗಿ ಕೃಷ್ಣ, ನಮಗೆ ಇಚ್ಛೆ ಇದೆಯೇ ಇಚ್ಛೆ ಇಲ್ಲ ನಮಗೆ ಮುಕ್ತಿ ಪಡಿಬೇಕು ಅಂತಿದ್ರು ಕೂಡ ನಮ್ಮನ್ನು ಕೃಷ್ಣನು ಕ್ರಮೇಣವಾದರೂ ನಮಗೆ ಕೊನೆಗೆ ಕೃಷ್ಣ ಶುದ್ಧ ಭಕ್ತನಾಗಬೇಕು ಅಂತ ನಮಗೆ ಬರುತ್ತೆ. ಒಂದ್ ದಿವಸ ಇನ್ನೊಂದ್ ದಿವಸ ಬಂದೇ ಬರುತ್ತೆ. ಸೊ ಅದಕ್ಕೆ ಅದು ಇದೇ ಮಾರ್ಗ ನಮ್ಗೆ ಇದು. ಸೊ ಎನಿವೆ, ಸೊ ಇಂಪಾರ್ಟೆಂಟ್ ಶ್ಲೋಕ ಆಕ್ಚುಲಿ ಈ ಸೀಕ್ವೆನ್ಸ್ ಅಲ್ಲಿ 10ರಿಂದ 25 ಅಧ್ಯಾಯದಲ್ಲಿ ಬಹಳ ಶ್ಲೋಕಗಳು ಎಲ್ಲ ನಾವು ಕಂಠಪಾಠ ಮಾಡಿದ್ರೆ ಒಳ್ಳೆಯದು ನಾವು. ಸೊ ಇದು ನಮಗೆ ನಮಗೂ ಕೂಡ, ನಮ್ಮ ನೆನಪಿಗೂ ಕೂಡ, ಮತ್ತೆ ನಾವು ಇನ್ನೊಬ್ಬರಿಗೆ ಇದನ್ನ ಹೇಳುವಾಗ ಕೂಡ ನಮಗೆ ಪ್ರಚಾರ ಕೂಡ ಬೇಕು. ಇದು ತುಂಬಾ ಇಂಪಾರ್ಟೆಂಟ್ ಶ್ಲೋಕ ಈ ಸೀರೀಸ್ ಫುಲ್ ಇದರಲ್ಲಿ. ಇಲ್ಲಿ ತುಂಬಾ ಈ ಶ್ಲೋಕ ಇದೆ, ಮತ್ತೆ 11, 12 ಹಾಗೆ ಫುಲ್. ಏತಾವಾನೇವ ಯಜತಾಂ ಇಹ ನಿಶ್ರೇಯಸೋದಯಃ ಭಗವತ್ಯಚಲೋ ಭಾವೋ ಯದ್ ಭಾಗವತ ಸಂಗತಃ. ಅಸಂಖ್ಯ ದೇವತೆಗಳ ಅನೇಕ ಬಗೆಯ ಆರಾಧಕರಿದ್ದಾರೆ. ಈ ಎಲ್ಲ ಆರಾಧಕರು ಶುದ್ಧರಾದ ಭಗವದ್ ಭಕ್ತರ ಸಂಘದಿಂದಾಗಿ ದೇವೋತ್ತಮ ಪರಮ ಪುರುಷನಲ್ಲಿ ನಿಶ್ಚಲವಾದ ನಿಷ್ಠೆಯಿಂದ ಕೂಡಿದ ಸಹಜ ಆಕರ್ಷಣೆಯನ್ನು ಪಡೆಯಬಹುದು. ಇದೇ ಅವರು ಸಾಧಿಸಬಹುದಾದ ಅತ್ಯುನ್ನತ ಸಿದ್ಧಿ. ಕೂತ್ಕೊಂಡು ಹೋಗೋಣ ಮತ್ತೆ ನೋಡ್ತೀವಿ. ಕಂಟಿನ್ಯೂ ಮಾಡಿ ತೋರಿಸಿ. ಎಲ್ಲ ಶ್ಲೋಕಗಳನ್ನ ಓದ್ಬಿಡ್ತೀನಿ ನಾನು ಒಂದ್ಸಲ. ಜ್ಞಾನಂ ಯದ ಅಪ್ರತಿ ನಿರ್ವೃತ್ತ ಗುಣೋರ್ಮಿಚಕ್ರಂ ಆತ್ಮಪ್ರಸಾದ ಉತ ಯತ್ರ ಗುಣೇಶ್ವ ಸಂಗಃ ಕೈವಲ್ಯ ಸಮ್ಮತ ಪತಸ್ತ್ವತ ಭಕ್ತಿ ಯೋಗ ಕೋ ನಿರ್ವೃತ್ತೋ ಹರಿಕಥಾಸು ರತಿಂನ ಕುರ್ಯಾತ್. ಪರಮಪ್ರಭುವಾದ ಹರಿಗೆ ಸಂಬಂಧಪಟ್ಟ ದಿವ್ಯ ಜ್ಞಾನವು ತ್ರಿಗುಣಗಳ ಅಲೆ ಮತ್ತು ಸುಳಿಗಳಿಂದ ಮುಕ್ತವಾದ ಜ್ಞಾನ. ಅಂತಹ ಜ್ಞಾನವು ದಿವ್ಯವಾದದ್ದು, ಭೌತಿಕ ಮೋಹದಿಂದ ಮುಕ್ತವಾದದ್ದು ಮತ್ತು ಆತ್ಮತೃಪ್ತಿಯನ್ನುಂಟು ಮಾಡುವಂತಹುದು. ತಕ್ಕ ಅಧಿಕಾರವುಳ್ಳವರು ಈ ವಿಷಯವನ್ನು ಒಪ್ಪಿದ್ದಾರೆ. ಯಾರು ತಾನೇ ಅದರಿಂದ ಆಕರ್ಷಿತನಾಗದೇ ಇರಬಲ್ಲ. ಎಸ್. ಸೊ ಇಷ್ಟವರೆಗೂ ನಮ್ಗೆ ಇವಾಗ ಹೇಳ್ತಾ ಇದ್ದದ್ದು ಯಾರು? ಸೂತ ಗೋಸ್ವಾಮಿ ಅವರು ಈಶ್ವರ್ಗೂ ಹೇಳ್ತಾ ಇದ್ರು. ಮತ್ತೆ ಯಾರು ಹೇಳ್ತಾ ಇರೋದು ಈಶ್ವರ್ ನಮ್ಗೆ ಇದರಲ್ಲಿ ಅಧ್ಯಾಯದಲ್ಲಿ? ಸುಖದೇವ ಗೋಸ್ವಾಮಿ ಹೇಳ್ತಾ ಇರೋದು ಈ ಅಧ್ಯಾಯ. ಶ್ರೀ ಶುಕ ವಾಚ. ಎಸ್, ಶುಕದೇವ ಗೋಸ್ವಾಮಿ ಅಕಾಮ ಸರ್ವಕಾಮ ಮೋಕ್ಷ ಕೂಡ ಅವ್ರು ಹೇಳೋದು. ಅಂದ್ರೆ ಈ 3 ಅಧ್ಯಾಯದಲ್ಲಿ ಅವರು ಮೊದಲನೇ ಅಧ್ಯಾಯ ವಿಶ್ವರೂಪವನ್ನು ಹೇಳ್ತಾರೆ, ಮತ್ತೆ ಹೇಗೆ ಮೊದಲಿಗೆ ನಾವು ಆಧ್ಯಾತ್ಮಿಕ ಜೀವನ ಪ್ರಾರಂಭಿಸೋದು ಅಂತ. ಸೊ ಮತ್ತೆ ಜ್ಞಾನ ಮಾರ್ಗದ ಮೂಲಕ ಸ್ವಲ್ಪ ಹೇಳ್ತಾರೆ. ಸೊ ಅಂತಿಮವಾಗಿ ಈ ಅಧ್ಯಾಯದಲ್ಲಿ ವಿಶೇಷವಾಗಿ ವಿವಿಧ ದೇವತಾ ಆರಾಧನೆ ಮೂಲಕ ನಾವು ಏನ್ ಪ್ರಾಪ್ತಿ ಮಾಡ್ತೇವೆ. ವಿವಿಧ ದೇವತೆಗಳ ಆರಾಧನೆಯಿಂದ ನಾವು ದೇವತೆಗಳ ಭೌತಿಕ ಇಚ್ಛೆಯನ್ನು ಪೂರೈಕೆ ಮಾಡುವ ಇಂದ್ರಿಯಸುಖವನ್ನು ಅನುಭವಿಸುವ ಒಂದು ಸ್ಥಿತಿಯನ್ನು ಪಡಿತೀವಿ. ಆದರೆ ಕೃಷ್ಣನು ನಾವು ಪೂಜಿಸಿದ್ರೆ ನಾವು ಭಗವದ್ಧಾಮವನ್ನು ಸೇರ್ಕೊಳ್ಬೇಕು. ಸೊ ಈ ಭಗವದ್ಧಾಮವನ್ನು ಸೇರ್ಕೊಳ್ಳೋಕೆ, ಯಾಕಂದ್ರೆ ನಿಜವಾದ ಪ್ರಾಬ್ಲಮ್ ಏನು ಈ ಜಗತ್ತಿನಲ್ಲಿ? ನಿಜವಾದ ಪ್ರಾಬ್ಲಮ್ ಅಂದ್ರೆ ನಮಗೆ ಜನ್ಮ ಮೃತ್ಯು ಜರ ವ್ಯಾಧಿ ನಿಜವಾದ ಇದು. ಆಕ್ಚುಲಿ ನಾವು ಎಷ್ಟು ಇದಾಗ್ಬಿಟ್ಟಿದ್ದೇವೆ ಅಂದ್ರೆ ಈ ಪ್ರಾಬ್ಲಮ್ನ ಪಕ್ಕಕ್ಕೆ ಇಟ್ಬಿಟ್ಟಿದ್ದೇವೆ ನಾವು. ಯಾಕಂದ್ರೆ ಈ ಪ್ರಾಬ್ಲಮ್ಗೆ ನಮ್ಗೆ ಪರಿಹಾರ ಇಲ್ಲ. ಪರಿಹಾರ ಇಲ್ಲದೆ ಇರೋದ್ರಿಂದ ನಾವು ಅನ್ಕೊಳ್ತಾ ಇದ್ದೇವೆ ಬೇರೆ ಎಷ್ಟೆಷ್ಟು ಪ್ರಾಬ್ಲಮ್ಗಳು. ಸೊ ಆ ಪ್ರಾಬ್ಲಮ್ಗಳು ಇರೋದ್ರಿಂದ ನಾವು ಅನ್ಕೊಳ್ತೇವೆ ಆ ದೇವತೆಗಳು ಈ ದೇವತೆಗಳು ನಮ್ಗೆ ಸಹಾಯ ಮಾಡ್ಬೋದು. ಸೊ ನಮ್ಮ ನಿಜವಾದ ಪ್ರಾಬ್ಲಮ್ ಮಾಡ್ತಾನೆ. ನಿಜವಾದ ಪ್ರಾಬ್ಲಮ್ ಭಗವದ್ಗೀತೆ ಕೃಷ್ಣ ಹೇಳೋದು ಜನ್ಮ ಮೃತ್ಯು ಜರಾವ್ಯಾಧಿ ದುಃಖ ದೋಷಾನು ದರ್ಶನಂ. ಸೊ ನಾವು ಈ 4 ಜನ್ಮ ಮತ್ತೆ ಜನ್ಮ ಪಡಿಬೇಕು ನಾವು. ಮತ್ತೆ ಜನ್ಮ ಅಂದ್ರೆ 84 ಲಕ್ಷ ಜೀವಿಗಳು ಈ ಜಗತ್ತಿನಲ್ಲಿ. ಸೊ ಇದು ಒಂದಾದ್ಮೇಲೆ ಒಂದು ನಮ್ಮ ಇಚ್ಛೆಗಳ ಪ್ರಕಾರವಾಗಿ ನಮಗೆ ಸಿಗುವಂಥದ್ದು. ಮತ್ತೆ ನಮಗೆ ಮನುಷ್ಯ ಜನ್ಮ ಸಿಕ್ಕಿದೆ ಅಂದ್ರೆ 84 ಲಕ್ಷ ಜನ್ಮಗಳನ್ನು ಮುಗಿಸಿ ಬಂದಿದ್ದೇವೆ. ಸೊ ಈ ಮನುಷ್ಯ ಜನ್ಮ ಅನ್ನೋದು 80 ಲಕ್ಷ ಜನ್ಮಗಳು. ಸೊ ಒಂದೊಂದು ಜೀವಿಗಳಿಗೆ ಇರಬಹುದು
ಒಂದು ದಿವಸ 2 ದಿವಸ ಜೀವ ಇರ್ಬೋದು. ಒಂದೊಂದು ಜೀವಿಗಳಿಗೆ 10 ವರ್ಷ 20 ವರ್ಷ ಇರ್ಬೋದು. ಒಂದೊಂದು ಜೀವಿಗಳು 100 ವರ್ಷ 200 ವರ್ಷ 500 ವರ್ಷ. ಕೆಲವು ಜೀವಿಗಳು ನೂರಾರು ಸಾವಿರಾರು. ಸೊ ಈ ರೀತಿ ಬೇರೆ ಬೇರೆ ಜೀವಿಗಳು. ಸೊ ಎಷ್ಟಾದ್ರೂ ಹೇಳೋದು 80 ಲಕ್ಷ ಜೀವಿಗಳು ಅಂದ್ರೆ ಎಷ್ಟೋ ಲಕ್ಷ ಲಕ್ಷ ವರ್ಷಗಳೇ, ಎಷ್ಟೋ ಲಕ್ಷ ಲಕ್ಷ ವರ್ಷಗಳು. ಸೊ ಎಷ್ಟೋ ಲಕ್ಷ ವರ್ಷಗಳ ನಂತರ ನಮಗೆ ಈ ಮಾನವ ಜನ್ಮದ ಒಂದು ಅವಕಾಶ. ಸೊ ಮಾನವ ಜನ್ಮ, ಸೊ ಈ ಅಧ್ಯಾಯದಲ್ಲಿ ನಾವು ಫಸ್ಟ್ ಕೇಳಿದ್ದು ಶುಕಮುನಿಗಳು ಹೇಳೋದಾರ ಪರೀಕ್ಷಿತ್ ಮಹಾರಾಜರಿಗೆ, ಇದು ಬುದ್ಧಿವಂತ ಜೀವಿಗೆ ಈಗ ಇದು ಇದು ಏನ್ ಮಾಡ್ಬೇಕು, ಕರ್ತವ್ಯ ಏನ್ ಮಾಡ್ಬೇಕು ಅಂದ್ರೆ ಅವರು ಕೃಷ್ಣನ ಭಕ್ತಿ ಮಾಡ್ಬೇಕು, ಅವ್ರು ಕೃಷ್ಣನ ಆಶ್ರಯ ಪಡಿಬೇಕು. ಸೊ ಬುದ್ಧಿವಂತ ಜೀವಿ ಯಾರು ಅಂತ ಹೇಳಿದ್ರೆ, ಯಾರು ಈ 4 ತೊಂದರೆಗಳು, ಯಾರು ಪ್ರಾಬ್ಲಮ್ಸ್ ಇದೆ ಅವ್ರನ್ನ ಗುರುತಿಸ್ತಾರೆ. ಹೌದು ಬರ್ತಾ ಇದೆ ನನಗೆ ಬರ್ತಾ ಇದೆ ಅಂದ್ರೆ ಜನ್ಮ ಬಂದಿದೆ ನನಗೆ, ಮತ್ತೆ ನಾನು ಜನ್ಮ ಪಡಿಬೇಕಾಯ್ತಲ್ಲ. ಮತ್ತೆ ಜನ್ಮ ಪಡಿಬೇಕಾಯ್ತು ಅಂದ್ರೆ ನಾನು ಹಿಂದಿನ ಎಕ್ಸಾಮ್ ಅಲ್ಲಿ ಫೇಲ್ ಆದೆ. ಮತ್ತೆ ನಾವು ಶಾಲೆಗೆ ಹೋಗ್ಬೇಕು ಅಂದ್ರೆ, ಶಾಲೆಗೆ ಸಪೋಸ್ 8ನೇ ಕ್ಲಾಸ್ ಅಂದ್ರೆ ಮತ್ತೆ 8ನೇ ಕ್ಲಾಸ್ಗೆ ಹೋಗ್ಬೇಕು ಅಂದ್ರೆ ಏನರ್ಥ, ನಾವು 8ನೇ ಕ್ಲಾಸ್ ಎಕ್ಸಾಮ್ ನಾವು ಪಾಸ್ ಆಗ್ಲಿಲ್ಲ ಅಂತ. 8ನೇ ಕ್ಲಾಸ್ ಎಕ್ಸಾಮ್ ಪಾಸ್ ಆಗದೆ ಮತ್ತೆ ನಾವು 8ನೇ ಕ್ಲಾಸಲ್ಲಿ ಕೂತ್ಕೊಂಡ್ವಿ. ಅದೇ ತರ ನಾವು ಈ ಜಗತ್ತಿನಲ್ಲಿ ಮತ್ತೆ ಹುಟ್ಟುತ್ತಾ ಇದ್ದೀವಿ ಅಂದ್ರೆ ನಾವೆಲ್ಲ ಈ ಎಕ್ಸಾಮ್ ಫೇಲ್ ಆಗೋದ್ರಿಂದ ಮತ್ತೆ ನಮಗೆ ಇದು ಇನ್ನೊಂದು ಕೊಟ್ಟಿದ್ದಾರೆ ನಮ್ಗೆ. ಮತ್ತೆ ನಾವು ಪರೀಕ್ಷೆ ಬರಿಬೇಕು, ಎಕ್ಸಾಮ್ ಬರಿಬೇಕು. ನಾವು ಚಿಕ್ಕ ಚಿಕ್ಕ ಎಕ್ಸಾಮ್ ಲೈಫಲ್ಲಿ ಬರುತ್ತೆ. ತುಂಬಾ ಈ ಪ್ರಾಬ್ಲಮ್ ಆ ಪ್ರಾಬ್ಲಮ್, ಆಧ್ಯಾತ್ಮಿಕ, ಆದಿ ಭೌತಿಕ, ಆದಿ ದೈವಿಕ, ಅವರೇನೋ ನಮಗೆ ನೆರೆಹೊರೆಯವರು ತೊಂದರೆ ಕೊಡ್ತಾರೆ, ಇಲ್ಲ ನಮ್ಮ ಒಂದು ದೇಹವೇ ನಮ್ಗೆ ಇಲ್ಲ ಆಧ್ಯಾತ್ಮಿಕ, ಆದಿ ಭೌತಿಕ, ಆದಿ ದೈವಿಕ, ಎಷ್ಟೋ ಪ್ರಾಬ್ಲಮ್. ಸೊ ಇದು ನಮಗೆ ಪ್ರಾಬ್ಲಮ್ ಸಾಲ್ವ್ ಆಗಿಲ್ಲ. ಪ್ರಾಬ್ಲಮ್ ಸಾಲ್ವ್ ಆಗಿದೆ, ನಾವು ಮತ್ತೆ ಫೇಲ್ ಆಗಿ ಎಕ್ಸಾಮ್ ಮತ್ತೆ ನಾವು ಪಡಿತಾ ಇದ್ದೀವಿ. ಸೊ ಆದ್ರೆ ಈ ಮಾನವ ಜನ್ಮ ಹೇಳ್ತಾ ಇರೋದು, ಇದೆಲ್ಲವೂ ಆದ್ಮೇಲೆ ಒಂದು ಅವಕಾಶ ಸಿಗುತ್ತೆ. ಇಲ್ಲಿ ನಮಗೆ ಸ್ವಲ್ಪ ನಮಗೆ ಇಲ್ಲಿ ಕೃಷ್ಣ ಕೊಟ್ಟಿರೋ ಬುದ್ಧಿ, ನಮಗೆ ನಾವು ಪ್ರಾಬ್ಲಮ್ ಅನ್ನು ಫಸ್ಟ್ ಐಡೆಂಟಿಫೈ ಮಾಡೋದು. ಬೇರೆ ಬೇರೆ ಜನ್ಮದಲ್ಲಿದ್ದಾಗ ಐಡೆಂಟಿಫೈ ಮಾಡೋಕ್ಕೂ ಆಗಲ್ಲ ನಮ್ಗೆ. ಪ್ರಾಣಿ ಜನ್ಮದಲ್ಲಿ ನಮಗೆ ಗೊತ್ತೂ ಆಗೋದಿಲ್ಲ ಈ ತರ ಪ್ರಾಬ್ಲಮ್ ಇದೆ ಅಂತ. ನಮ್ಗೆ ಈ ತರ ಮತ್ತೆ ನಾವು ಹುಟ್ಬೇಕಲ್ಲ ಅಂತ ಜನ್ಮದ ಪ್ರಾಬ್ಲಮ್, ಇಲ್ಲ ಮರಣ ಮೃತ್ಯು ಪ್ರಾಬ್ಲಮ್ ಗೊತ್ತೂ ಆಗೋದಿಲ್ಲ. ನಾವು ಮೃತ್ಯು ಬರ್ತಾ ಇದೆ, ಎಲ್ಲ ಬಾಗಿಲಲ್ಲೇ ಇದೆ ಮೃತ್ಯು, ನೋಡ್ತಾ ಇರ್ತೇವೆ ನಾವು. ಸಡನ್ ಆಗಿ ಯಾವುದೋ ಒಂದು ಹಾವು ಕಾಣಿಸ್ಕೊಳ್ಳುತ್ತೆ, ನಮ್ಮ ಎಲ್ಲಿರೋ ನಾವು ಮಂದಿರ ಹತ್ರ ಹಾವುಗಳು ಬರ್ತವೆ. ಸೊ ನೋಡ್ತೇವೆ, ಹೇಳ್ತಾರೆ ಇದು ರಜಲ್ ವೈಪರ್ ಅಂತ ಹೇಳ್ತಾರೆ, ಇಲ್ಲ ಇನ್ನೊಬ್ಬರ ಕೋಬ್ರಾ ಅಂತ ಹೇಳ್ತಾರೆ. ಸೊ ಅವ್ರು ಬೇರೆ ಬೇರೆ ಟೈಪ್ ಈ ವಿಷ ಹಾವುಗಳು. ಒಂದು ಸೆಕೆಂಡ್ ಅದು ನಮ್ಗೆ, ನಾವು ನೋಡದೆ ಅದ್ರ ಮೇಲೆ ಕಾಲಿಟ್ಟು ಇಲ್ಲ ಇನ್ನೊಂದು ಕಾರಣದಿಂದ ಅದು ನಮ್ಮನ್ನ ಕಡಿದ್ರೆ ಸೊ ಯಾರು ಗೊತ್ತು ನಾವು ಮತ್ತೆ ಬದುಕ್ತೀವೋ ಇಲ್ವೋ ನಾವು. ಸೊ ಇದೆ ನಮ್ಮ ಬಾಗಿಲಲ್ಲೇ ಮೃತ್ಯು ಇದೆ, ನಮ್ಮ ಬಾಗಿಲಲ್ಲೇ ಸುತ್ತು ಮೃತ್ಯು ಇದೆ ಇಲ್ಲ. ಸೊ ಹೀಗೆ ನಮ್ಮ ಸನ್ನಿವೇಶ ಯಾವಾಗ್ಲೂ ಕೂಡ ಯಾವ ರೀತಿ ಬರುತ್ತೆ ಗೊತ್ತಿಲ್ಲ, ಅದ್ರ ಮೃತ್ಯು ಅನ್ನೋದು ಇದೆ. ಅದು ಈಗ ಇನ್ನೊಂದು 10 ವರ್ಷನೋ ಇನ್ನೊಂದು 50 ವರ್ಷನೋ ಬರಲೇಬೇಕು. ಸೊ ಜನ್ಮ ಮೃತ್ಯು. ಸೊ ಈಗ ವಿಜ್ಞಾನಿಗಳಿಗೆ ಇದು ಪ್ರಾಬ್ಲಮ್ ಸೊಲ್ಯೂಷನ್ ಇಲ್ಲ. ಸೊ ಅವ್ರೇಳಿ ಅನ್ಕೊಳ್ಳೋದವರು ಏನೋ ಮಾಡ್ಬಿಡ್ತೀವಿ ನಾವು. ಆಕ್ಚುಲಿ ನೋಡಿ ಏನ್ ಮಾಡ್ತಾ ಇದ್ದಾರೆ ಅವರು ನಮಗೆ ಭಗವಂತನ ಕೃಷ್ಣ ಮಾಡಿರೋ ಪ್ರಕಾರವಾಗಿ ನಮಗೆ ಒಂದು 50 ವರ್ಷ 40 ವರ್ಷ 50 ವರ್ಷ 60 ವರ್ಷ ಆಗ್ತಾ ಗೊತ್ತಾಗುತ್ತೆ ನಮ್ಗೆ ಏನಾಗ್ತಾ ಇದೆ. ಅಯ್ಯೋ ನನಗೆ ಐ ಆಮ್ ಓಲ್ಡ್ ಏಜ್, ನನಗೆ ವೃದ್ಧಾವಸ್ಥೆ ಬರ್ತಾ ಇದೆ ಅಂತ. ಮತ್ತೆ ನಾನು ಏಜ್ ಆದಾಗ ವಯಸ್ಕರ ಆದಾಗ ಒಂದೊಂದು ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ನಮಗೆ ಬಲ ಕಡಿಮೆ ಆಗುತ್ತೆ ದೇಹದಲ್ಲಿ. ಮತ್ತೆ ಇನ್ನೊಂದು ಕಣ್ಣು ಅಷ್ಟು ಕಾಣಿಸೋದಿಲ್ಲ, ಕಿವಿ ಅಷ್ಟು ಕೇಳಿಸೋದಿಲ್ಲ, ಎಲ್ಲ ಒಂದೊಂದು ದೇಹದ ಭಾಗಗಳು ಇದು ಮಾಡುತ್ತೆ ನಮ್ಗೆ. ಆದ್ರೆ ಇವ್ರೇನ್ ಮಾಡ್ತಾ ಇದ್ದಾರೆ, ಅದನ್ನ ಕಣ್ಣು ನಿಮ್ಗೆ ಕಾಣಿಸೋದಿಲ್ಲ ಚೆನ್ನಾಗಿ, ಆಪರೇಷನ್ ಮಾಡ್ಕೊಳ್ಳಿ, ನಾವು ನಿಮಗೆ ಒಳ್ಳೆ ಕ್ಯಾಟ್ರಾಕ್ಟ್ ಆಪರೇಷನ್ ಮಾಡಿ ಇನ್ನೊಂದು ಮಾಡಿ ನಿಮ್ಗೆ ಕಣ್ಣು ಚೆನ್ನಾಗಿ ನೋಡೋ ತರ ಮಾಡ್ತೀವಿ. ಕಿವಿಗೂ ಮಿಷಿನ್ ಮಾಡ್ಬಿಟ್ಟಿದ್ದಾರೆ. ಸೊ ಆ ಮಿಷಿನ್ ಹಾಕೊಂಡ್ರೆ ನಿಮಗೆ ಕೇಳಿಸದೇ ಇರೋ ಕೇಳಿಸುತ್ತೆ ನಿಮಗೆ. ಸೊ ಈ ರೀತಿ ಇಲ್ಲ ಹಲ್ಲು ಕೂಡ ಎಲ್ಲ ಬೀಳಕ್ ಶುರು ಆಗುತ್ತೆ. ಇವ್ರೇನ್ ಮಾಡ್ತಾರೆ, ಅದಕ್ಕೆ ಏನೋ ಒಂದು ಆಪರೇಷನ್ ಮಾಡಿ ಇನ್ನೇನೋ ಅದನ್ನ ಫಿಕ್ಸ್ ಮಾಡಿ ಅದು ಮಾಡ್ತಾರೆ. ಸೊ ಈ ರೀತಿ ಇವ್ರೇನ್ ಮಾಡ್ತಾ ಇದ್ದಾರೆ, ನಮಗೆ ಇದೆಲ್ಲ ಏನಂದ್ರೆ ಇದು ನಮಗೆ ಬರೋ ಮೃತ್ಯುವಿನ ಒಂದು ಸೂಚನೆ. ಓಹ್ ಬರ್ತಾ ಇದೆ, ಮೃತ್ಯು ಹತ್ರ ಬರ್ತಾ ಇದೆ ನನಗೆ, ಇವಾಗ ಮತ್ತೆ ನಮಗೆ ಮಾನವ ಜನ್ಮ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ ನನಗೆ, ಇದು ಹತ್ರದ ಬರ್ತಾ ಇದೆ ಅಂತ. ಆದ್ರೆ ಇವರು ಅನ್ಕೊಳ್ಳೋದು ಇದೆಲ್ಲ ಅದನ್ನ ಸೌಲಭ್ಯ ಕೊಡೋದ್ರಿಂದ ನಾವು ಅನ್ಕೊಳ್ತೇವೆ, ಇಲ್ಲ ನನಗೆ ಹತ್ರ ಬರ್ತಾ ಇಲ್ಲ, ಇನ್ನ ಬದುಕ್ತೇನೆ ನಾನು. ಸೊ ಇನ್ನ ಬದುಕ್ತೇನೆ ನಾನು, ಕಣ್ಣು ಇವಾಗ ಇನ್ನ ನನಗೆ ಚೆನ್ನಾಗಿ ಕಾಣ್ತಾ ಇದೆ, ಕಿವಿನೂ ನನಗೆ ಕೇಳ್ತಾ ಇದೆ, ನನಗೆ ಚೆನ್ನಾಗಿ ಆಹಾರ ತಗೊಳಕೂ ಆಗ್ತಾ ಇದೆ. ಸೊ ಈ ರೀತಿ ಇವರು ನಮ್ಗೆ ವಿಜ್ಞಾನಿಗಳು ಆದರೆ ಅವರು ಈ ಮೃತ್ಯು ನಿಲ್ಸೋ ಒಂದು ಇದು ಮದ್ದು ಮಾಡಕ. ಸೊ ಅಷ್ಟೇ ಅಲ್ಲ, ಈಗ ಮುಂದೆ ಪ್ರಭುಪಾದರು ಬಹಳ ಚೆನ್ನಾಗಿ ಹೇಳ್ತಾರೆ ಒಂದು ಭಾವಾರ್ಥದಲ್ಲಿ,
ಒಂದು ಸೆಕೆಂಡ್ ಕೂಡ ಅವ್ರು ಜಾಸ್ತಿ ನಿಮ್ಗೆ ಮಾಡಕ್ಕಾಗಲ್ಲ. ನಮಗನ್ಸುತ್ತೆ ಇಲ್ಲ ನಾನು ಇವಾಗ ಚೆನ್ನಾಗಿದ್ದೀನಿ, ಈಗ ಡಾಕ್ಟರ್ ಹತ್ರ ಹೋಗಿದ್ರಿಂದ ನನಗೆ ಕಣ್ಣು ಚೆನ್ನಾಗಿ ಕಾಣುತ್ತೆ, ಕಿವಿ ಚೆನ್ನಾಗಿ ಕೇಳುತ್ತೆ, ನಾನು ಚೆನ್ನಾಗಿ ಆಹಾರವನ್ನು ಸೇವಿಸ್ಬೋದು ನಾನು. ಇಲ್ಲ, ಅವರು ನಮ್ಮ ಒಂದು ಸೆಕೆಂಡ್ ಕೂಡ ನಮಗೆ ಮೃತ್ಯು ಬರುತ್ತೆ ಆ ಸಮಯದಲ್ಲಿ ಹೆಚ್ಚು ಮಾಡಕ್ಕಾಗಲ್ಲ. ಅವ್ರ ಕೈಯಲ್ಲಿ ಆಗೋದಿಲ್ಲ. ಮಾಡ್ಬೋದು, ಕೃಷ್ಣನ ಕೃಪೆಯಿಂದ ಇನ್ನ ಹೆಚ್ಚು ಯಾರಾದ್ರೂ ಬದುಕ್ಬೋದು. ಆದ್ರೆ ಅದು ಬಿಟ್ರೆ ವಿಜ್ಞಾನಿಗಳು ಮಾಡೋದ್ರಿಂದ ಅದು ಅಸಾಧ್ಯ. ಅದಿಲ್ಲವೇ ಇಲ್ಲ, ಅದು ಯಾವಾಗ್ಲೂ ಆಗೋದಿಲ್ಲ. ಇನ್ಫ್ಯಾಕ್ಟ್ ಪ್ರಭುಪಾದರು ಬಹಳ ಚೆನ್ನಾಗಿ ಹೇಳ್ತಾರೆ, ಇವಾಗ ಜಾಗಿಂಗ್ ಮಾಡ್ತೀವಿ, ಇವರೆಲ್ಲ ಹೇಳ್ತಾರೆ ಇದೆಲ್ಲ ಒಳ್ಳೆ ನಿಮ್ಗೆ ಆರೋಗ್ಯ ಕೊಡುತ್ತೆ, ನಿಮ್ಗೆ ಒಳ್ಳೆ ಬಾಡಿ ಫಿಟ್ ಅಂಡ್ ಫೈನ್ ಇಡುತ್ತೆ ನಿಮ್ಗೆ ಅಂತ ಎಲ್ಲ ಓಡ್ತಾರೆ. ಸೊ ಎಲ್ಲೋ ಒಂದ್ ಕಡೆ ನಾನು ಕೇಳಿದ್ದು ಪ್ರಭುಪಾದರು ಹೇಳ್ತಾರೆ, ಅವ್ರು ಜಾಗಿಂಗ್ ಅಲ್ಲಿ ತುಂಬಾ ಮಾಡ್ತಾ ಹೆಚ್ಚು ಅವ್ರದ್ದು ಬ್ರೀದಿಂಗ್ ಆಗುತ್ತೆ. ಸೊ ಇದೆಲ್ಲ ಒಂದೊಂದು ಹೆಚ್ಚು ಬ್ರೀದಿಂಗ್ ಆಗಿ ಆಕ್ಚುಲಿ ಬೇಕು, ಎಕ್ಸಸೈಸ್ ಬೇಕು, ಎಕ್ಸಸೈಸ್ ಬೇಡ ಅಂತಲ್ಲ. ಆದ್ರೆ ಒಂದೊಂದ್ಸಲ ಒಂದೊಂದು ಎಕ್ಸಸೈಸ್ ಹೇಗಿದೆ ಅಂದ್ರೆ ಇವತ್ತಿನ ಆಧುನಿಕ ಮನುಷ್ಯನದು ತುಂಬಾ ಒಂದು ಮಸಲ್ ಬಿಲ್ಡಿಂಗ್, ಅವನ ಮಾಂಸ ಅವರೆಲ್ಲ ಒಳ್ಳೆ ಇದು ಮಾಡೋದ್ರಲ್ಲಿ ಅವ್ರು ಅನ್ಕೊಳ್ತಾರೆ ಇದರಿಂದ ಆರೋಗ್ಯ ಬಹಳ ಚೆನ್ನಾಗಿ ಇದಾಗುತ್ತೆ ಅಂತ. ಇಲ್ಲ, ಒಂದೊಂದ್ಸಲ ಹೇಳ್ತಾರೆ ಆದ್ರೆ ಇವರು ತುಂಬಾ ಸೈಕ್ಲಿಂಗ್ ಮಾಡ್ತಾರೆ ಸ್ವಲ್ಪ ಜನ ತುಂಬಾ ಹೆಚ್ಚಾಗಿ, ಆದ್ರೆ ಹೆಚ್ಚಿದ ಆದದ್ರಿಂದ ಅವ್ರಿಗೆ ಹೃದಯಾಘಾತ ಬೇಗ ಆಗುತ್ತೆ. ಇಲ್ಲ, ಇನ್ನೊಂದು ಕಾರಣ ಆಗಿ ಕೇಳ್ತೀವಿ, ಈ ತರ ಎಲ್ಲ ಕೇಳ್ತೀವಿ ನಾವು. ಒಬ್ಬೊಬ್ರು ತುಂಬಾ ಫಿಟ್ ಇರೋರು, ಸ್ಪೋರ್ಟ್ಸ್ ಮ್ಯಾನು ಇವರೆಲ್ಲ, ಇವರು ಕೂಡ ಆರೋಗ್ಯ. ಶಿವಪ್ರಭುಪಾದ ಹೇಳ್ತಾರೆ ಆಕ್ಚುಲಿ ನಮ್ಮ ಜೀವನದಲ್ಲಿ ನಮ್ಮ ಸೆಳೆತ, ಉಸಿರಾಟ ಇದು ಫಿಕ್ಸ್ಡ್. ಸೊ ನಾನು ಜೀವನದಲ್ಲಿ ಇಷ್ಟು ಸಾವಿರ, ಎಷ್ಟೋ ಲಕ್ಷನೋ ಎಷ್ಟೋ ಕೋಟಿನೋ ನಾನು ಸೆಳೆತಗಳು, ನಾನು ಉಸಿರಾಟವನ್ನು ನನ್ನ ದೇಹ ಮಾಡುತ್ತೆ ಅಂತ. ಸೊ ಅದ್ರ ಮೇಲೆ ನಾನು ಮಾಡಕ್ಕಾಗಲ್ಲ. ಸೊ ಈ ರೀತಿ ಅವರು ಮಾಡೋ ಒಂದು ತೀವ್ರ ಇದರಿಂದ ಹೆಚ್ಚಾಗುತ್ತೆ ವಿನಃ ಕಡಿಮೆ ಆಗೋದಿಲ್ಲ. ಏನ್ ಹೆಚ್ಚಾಗುತ್ತೆ? ಅವರ ಬ್ರೀದಿಂಗ್. ಒಂದು ಮಿನಿಟ್ ಅಲ್ಲಿ ನಮಗೆ ಸಾಧಾರಣವಾಗಿ 15ರಿಂದ 18 ಟೈಮ್ ಎಷ್ಟು ನಾವು ಉಸಿರಾಟ ಒಳಗೆ ಹೊರಗೆ ತೆಗಿತೀವಿ ಅಂತ ಹೇಳ್ತಾರೆ. ಅದೇ ಈ ರೀತಿಯ ಒಂದು ಕೆಲಸಗಳಿಂದ, ಈ ರೀತಿಯ ಒಂದು ಇದರಿಂದ ಹೆಚ್ಚಾಗುತ್ತೆ ಉಸಿರಾಟ. ಹೆಚ್ಚಾಗುತ್ತೆ ಅಂದ್ರೆ ಒಂದು ನಿಮಿಷಕ್ಕೆ 25-30 ಆಗ್ಬೋದೇನೋ ನಾವು. ಸೊ ಅವಾಗ ಅಂದ್ರೆ ಅಷ್ಟು ಕಡಿಮೆ ಆಗ್ತಾ ಇದೆ ನಮ್ಮ ಜೀವಾವಧಿಯಿಂದ ಕಡಿಮೆ ಆಗ್ತಾ ಇದೆ ವಿನ ಅದು ಜಾಸ್ತಿ ಆಗ್ತಾ ಇಲ್ಲ. ಸೊ ಜೀವಾವಧಿ ನಮ್ಮ ಉಸಿರಾಟದ ಮೇಲೆ ಇದೆ. ಇದು ವೈದಿಕ ಮಾತು, ಇದು ವೇದಗಳ ಮಾತು, ಇದು ವಿಜ್ಞಾನಿಗಳು ಇದು ಒಪ್ಪೋದಿಲ್ಲ. ಇದನ್ನೀಗ ಅವ್ರು ಅನ್ಕೊಳ್ಳೋದು ಇಲ್ಲ ಇದೆಲ್ಲ ಮಾಡೋದ್ರಿಂದ ನೀವು ಹೆಚ್ಚು ಬದುಕ್ತೀರಾ ಅಂತ. ಆಕ್ಚುಲಿ ಹೆಚ್ಚು ಬದುಕೋದಿಲ್ಲ, ಅವ್ರು ಕಡಿಮೆ ಬದುಕಿಸ್ತಾ ಇದ್ದಾರೆ ನಮ್ಮಿಂದ. ಯಾರೋ ಹೇಳ್ತಾರಲ್ಲ, ಉದಾಹರಣೆಯಲ್ಲಿ ಇಸ್ರೇಲ್ ಅಲ್ಲೋ ಎಲ್ಲೋ ಒಂದು ದೇಶದಲ್ಲಿ ಡಾಕ್ಟರ್ಸ್ ಸ್ಟ್ರೈಕ್ ಹೋದ್ರಂತೆ. ಸ್ಟ್ರೈಕ್ ಹೋಗಿ ಆಲ್ಮೋಸ್ಟ್ 1 ವರ್ಷ ಅಂತೆ ಸ್ಟ್ರೈಕ್. 1 ವರ್ಷ ಸ್ಟ್ರೈಕ್ ಅವ್ರು ಹೋದಾಗ ಆ ಸಮಯದಲ್ಲಿ ಆ ಜೀವಾವಧಿ ನೋಡಿದ್ರಂತೆ ಅವರ ಜನರು, ಇಸ್ರೇಲಿ ಜನರು ಹೆಚ್ಚು ಅವರು ಜೀವ ಹೆಚ್ಚಾಯ್ತಂತೆ. ಸೊ ಇದು ಕೂಡ ಇದೆ, ಇದು ಒಂದು ಇನ್ಸಿಡೆನ್ಸ್ ಇದೆ ಹೇಳ್ತಾರೆ. ಅಂದ್ರೆ ಅವ್ರು ಸ್ಟ್ರೈಕ್ ಹೋಗಿ ಹಾಸ್ಪಿಟಲ್ಸ್ ಎಲ್ಲ ಯಾರು ನೋಡೋರು, ಅದಕ್ಕೆ ಜನರಲ್ ಏನ್ ಮಾಡೋದು, ಮದ್ದು ಎಲ್ಲ ಅವರೇ ತಗೊಂಡೋ ಇಲ್ಲಾಂದ್ರೆ ಇನ್ನೊಂದೇನೋ ಮಾಡೋ ಅವರು ಇದಾದ್ರು. ಅದರಲ್ಲಿ ನೋಡಿದ್ರೆ ಅವ್ರದ್ದು ಏನೋ ಅವ್ರದ್ದು ಸಾಯೋ ಒಂದು ಇದು ಲೈಫ್ ಸ್ಪ್ಯಾನು ಅದು ಹೆಚ್ಚೇ ಆಯ್ತಂತೆ ಆ ವರ್ಷ. ಸೊ ನಾವ್ ಅನ್ಕೊಳ್ಳೋದು ಇವಾಗ ನಾವು ಯೋಚನೆ ಮಾಡ್ತೀವಿ, ವೇದಿಕ ಕಾಲದಲ್ಲಿ 1 ಲಕ್ಷ ವರ್ಷ ಬದುಕ್ತಾ ಇದ್ರು ಮನುಷ್ಯನೇ. ಸತ್ಯಯುಗದಲ್ಲಿ 1 ಲಕ್ಷ ವರ್ಷ ಬದುಕ್ತಾ ಇದ್ರು. ತ್ರೇತಾಯುಗದಲ್ಲಿ 10,000 ವರ್ಷ ಬದುಕ್ತಾರೆ. ದ್ವಾಪರ ಯುಗದಲ್ಲಿ 1000 ವರ್ಷ ಬದುಕ್ತಾರೆ. ಈ ಕಲಿಯುಗದಲ್ಲಿ ನಾವು 100 ವರ್ಷ. ಅಫ್ಕೋರ್ಸ್ ಅವಾಗ ನಮ್ಗೆ ತುಂಬಾ ಒಂದು ಭಗವಂತನಿಂದಾನೇ ಕೊಟ್ಟ ಒಂದು ಆಯುರ್ವೇದ ಇರ್ಬೋದು, ಇನ್ನೊಂದಿರ್ಬೋದು ಎಲ್ಲ ಇತ್ತು. ಈಗ ಅದೆಲ್ಲ ಹೋಗ್ಬಿಟ್ಟಿದೆ, ಕರೆಕ್ಟ್, ಅದು ಒಪ್ಕೊಳ್ಳೋದು ಮಾತೇ. ಅದು ಕಲಿಯುಗದಲ್ಲಿ ಈಗ ಆ ರೀತಿ ಸರಿಯಾದ ಇವರು ಇದ್ರಲ್ಲೂ ಕೂಡ ಇಲ್ಲ. ಆಯುರ್ವೇದದಲ್ಲಿ ನಮ್ಗೆ ನಂಬಲಿಕ್ಕೆ ಆಗೋದಿಲ್ಲ ಇಷ್ಟು ಅಲ್ವಾ. ಇವಾಗ ಡಾಕ್ಟರ್ ಇದೆಲ್ಲ ಹೇಳ್ತಾರೆ, ಕ್ವಾಕ್ ಅಂತ ಹೇಳ್ತಾರೆ. ಸೊ ಈ ರೀತಿ ನಮಗೆ ಇದೆ ಇದೆಲ್ಲ. ಸೊ ಯಾವ ಸಿಸ್ಟಮ್ ಕೂಡ ಈ ಕಲಿಯುಗದಲ್ಲಿ ಪರ್ಫೆಕ್ಟ್ ಸಿಸ್ಟಮ್ ಅಂತ ಇಲ್ಲ. ಏನೋ ಒಂದು ನಮ್ ಹೋಪ್, ನಾವೊಂದು ಪ್ರಯತ್ನ, ಇದಿರ್ಬೋದು, ಇದು ಆಗ್ಬೋದು ಅಂತ ನಾವು ಏನೇ ಮಾಡ್ಬೇಕಾಗುತ್ತೆ ಅಷ್ಟೇ ನಾವು. ಎನಿವೆ, ಸೊ ಪಾಯಿಂಟ್ ಏನು ಅಂದ್ರೆ ನಾನು ಏನ್ ಹೇಳ್ಬೇಕು ಅಂತ ಅಂದ್ರೆ, ನಮ್ಮ ನಿಜವಾದ ಪ್ರಾಬ್ಲಮ್ ಜನ್ಮ, ಮೃತ್ಯು, ಜರ, ವ್ಯಾಧಿ. ಜನ್ಮ ಮತ್ತೆ ಮೃತ್ಯು ಮತ್ತೆ ಜರ, ವಯಸ್ಸಾಗುತ್ತೆ ನಮ್ಗೆ. ಆದ್ರೆ ಈ ರೀತಿ ಅಟ್ಲೀಸ್ಟ್ ನಮ್ಗೆ ಇದು ಗೊತ್ತಾಗುತ್ತೆ ನಮ್ಗೆ ಇದೆಲ್ಲ. ಇದು ನಮ್ಗೆ ಇದು ಕಣ್ಣು ಕಡಿಮೆ ಕಾಣೋದು, ಕಿವಿ ಸರಿಯಾಗಿ ಕೇಳದೆ ಇರೋದು, ನಮ್ಗೆ ಬಾಯಿ ಅಗಲಿಕ್ಕೆ ಆಗೋದೇ ಇರೋದು, ಜೀರ್ಣ ಆಗದೆ ಇರೋದು, ಇದೆಲ್ಲ ಏನಂದ್ರೆ ನಮ್ಗೆ ಸೂಚನೆಗಳು. ಹತ್ತಿರದಲ್ಲಿ ನಮ್ಗೆ ದಿವಸಗಳು, ಈ ಮಾನವ ದೇಹದಲ್ಲಿ ನಾನು ಎಷ್ಟು ಬದುಕ್ತಾ ಇದ್ದೀನಿ, ಇದು ಮುಗಿದು ಬರ್ತಾ ಇದೆ ನನಗೆ. ಸೊ ಅಷ್ಟೊತ್ತಿಗೆ ನಾನು ಏನಾಗ್ಬೇಕು, ತಯಾರಾಗಿ ಈ ಎಕ್ಸಾಮ್ ಪಾಸ್ ಆಗ್ಬೇಕು ನಾನು. ಮತ್ತೆ ಫೇಲ್ ಆಗ್ಬಾರ್ದು ನಾನು. ಮತ್ತೆ ನನಗೆ ಫೇಲ್ ಆಗ್ಬಾರ್ದು ಅಂದ್ರೆ ನಾನು ಕೃಷ್ಣನನ್ನು ಸ್ಮರಣೆ ಮಾಡ್ಬೇಕು, ಕೃಷ್ಣನ ಸಂಬಂಧವನ್ನು ಬೆಳೆಸ್ಬೇಕು ನಾನು.
ಆದರೆ ಇವಾಗ ಇದಕ್ಕೆ ಅಪೋಸ್ ಆಗಿ ಇದೆ, ಏನಿದೆ, ನಮ್ಮ ಮೊಬೈಲ್ಗಳಿದೆ, ಸ್ಮಾರ್ಟ್ ಫೋನ್ ಇದೆ, ಇಂಟರ್ನೆಟ್ ಇದೆ, ಸೋಷಿಯಲ್ ಮೀಡಿಯಾ ಇದೆ, ಎಷ್ಟೆಷ್ಟೋ ರೀತಿ ಇದೆ, ಎಷ್ಟೆಷ್ಟೋ ರೀತಿ ನಮಗೆ. ಇದೆಲ್ಲ ಒಂದು ರೀತಿ ಹೇಗೆ ಅಂದ್ರೆ, ಹಿಂದೆ ಆಧ್ಯಾತ್ಮಿಕ ಜೀವನ ಮಾಡೋರು ಕೂಡ ಯೋಗಿಗಳಿಗೆ ಯೋಗ ಸಿದ್ಧಿಗಳು ಬರ್ತಾ ಇತ್ತು. ಯೋಗ ಸಿದ್ಧಿಗಳಂದ್ರೆ ಅಣಿಮ, ಮಹಿಮ, ಲಗಿಮ, ಇಶಿತ, ವಶಿತ, ಇದೆಲ್ಲ ಯೋಗ ಸಿದ್ಧಿಗಳು. ಈ ಯೋಗ ಸಿದ್ಧಿಗಳು ಅಂದ್ರೆ ಇದರ ಮೂಲಕ ನಮಗೆ ಆ ಯೋಗಿ ಮರ್ತು ಬಿಡ್ತಾರೆ. ಇಶಿತ, ವಶಿತ, ಏನ್ ಬೇಕಾದ್ರೂ ಅವ್ರ ಇಚ್ಛೆ ಪೂರೈಕೆ ಮಾಡ್ಬೋದು, ಏನ್ ಬೇಕಾದ್ರೂ ಸಿಗುತ್ತೆ ಅವ್ರಿಗೆ. ಈಗ ನಮ್ಗೆ ಮೊಬೈಲ್ ಅಲ್ಲೂ ಕೂಡ ಆ ರೀತಿ ನಮ್ಗೆ ಏನ್ ಬೇಕಾದ್ರೂ ನೋಡ್ಬೇಕು ಅಂದ್ರೆ ಇಲ್ಲಿ ನೋಡ್ಬೋದು, ಇಲ್ಲಿ ಏನ್ ಬೇಕಾದ್ರೂ ಕೇಳ್ಬೇಕು, ನಮ್ಮ ಕಣ್ಣಿಗೆ ಒಂದು ಇಂದ್ರಿಯ ವಸ್ತು ಇಲ್ಲಿ ನೋಡ್ಬೋದು, ಇದ್ರಲ್ಲಿ ಟೈಪ್ ಮಾಡಿದ್ರೆ ಬರುತ್ತೆ. ಏನಾದ್ರೂ ಟೈಪ್ ಮಾಡಿ ನಿಮ್ಗೆ ಒಂದು ಯಾವ ತರ ಒಂದು ನಾನ್ ಸೆನ್ಸ್ ಡಿಸೈರ್ ನಮ್ದು ಇದು ಕೂಡ ಅಲ್ಲಿ ನೋಡೋ ಒಂದು ಇದಿದೆ. ಕೇಳೋದು ಆ ರೀತಿ ಒಂದು ಮ್ಯೂಸಿಕ್, ಆ ರೀತಿ ಒಂದು ಅದು ಕೂಡ ಇದೆ ಇದರಲ್ಲಿ. ಸೊ ಈ ರೀತಿ ನಮ್ಗೆ ವಿಜ್ಞಾನಿಗಳು ಏನ್ ಮಾಡ್ಬಿಟ್ಟಿದ್ದಾರೆ, ನಮ್ಗೆ ಈ ಹಿಂದೆ ಯೋಗಿಗಳೇನು ಕೊಡ್ತಾ ಇದ್ರು, ಈಶಿತ, ವಶಿತ, ಆ ರೀತಿ ಒಂದು ಪಡಿತಾ ಇದ್ರು ಅವರು, ಅದನ್ನ ಈ ಟೆಕ್ನಾಲಜಿ ಮೂಲಕ ನಮ್ಗೆ ಕೊಡ್ತಾ ಇದ್ರು. ಸೊ ಇದು ನಮ್ಮನ್ನ ಸೆಳೀತಾ ಇದೆ, ನಮ್ಮನ್ನು ಪತನಗೊಳಿಸ್ತಾ ಇದೆ. ಸೊ ಇದೆಲ್ಲ ಡಿಸ್ಟ್ರಾಕ್ಷನ್ಸ್ ಇದು. ಸೊ ಅಫ್ಕೋರ್ಸ್ ಯುಕ್ತ ವೈರಾಗ್ಯ ಇದೆ, ಆದ್ರೆ ಯುಕ್ತ ವೈರಾಗ್ಯ ಅದು ತುಂಬಾ ಒಂದು ರೆಗ್ಯುಲೇಟೆಡ್ ಆಗಿ ತುಂಬಾ ಇದರಿಂದ ನಾವು ಮಾಡ್ಬೇಕಾದ್ರೆ ಇದು ನಮ್ಗೆ ಫೆಸಿಲಿಟಿನೂ ಇದೆ. ನಮ್ಗೆ ನೋಡಿ ಕ್ಲಾಸ್ ಆಗ್ತಾ ಇದೆ, ಇದರ ವಿಜ್ಞಾನ ಕೊಟ್ಟಿರೋ ಫೆಸಿಲಿಟಿನೇ ಹೌದು. ಆದ್ರೆ ಇದನ್ನ ಡಬಲ್ ಎಡ್ಜ್ ಸ್ವೋರ್ಡ್, ಇದು ಒಂದು ಕತ್ತಿ ಹೇಗೆ ನಾವು ಉಪಯೋಗಿಸುವಾಗ, ಇಲ್ಲಾಂದ್ರೆ ನಾವು ನಮ್ಮ ಇದು ಶೇವಿಂಗ್ ಮಾಡ್ಕೊಳ್ಳುವಾಗ ಆ ಬ್ಲೇಡ್ ಅದು ತುಂಬಾ ಹುಷಾರಾಗಿ ಮಾಡ್ಬೇಕು, ಇಲ್ಲ ಸ್ವಲ್ಪ ಆಚೆ ಈಚೆ ಆದ್ರೆ. ಸೊ ಈ ವಿಜ್ಞಾನಿಗಳು ಮಾಡೋದು ಹೀಗೆ ನಮಗೆ ಇದೊಂಥರ ಯೋಗ ಸಿದ್ಧಿಗಳು ಕೊಡೋದರ ನಮ್ಗೆ ಈ ಸಿದ್ಧಿಗಳು, ಇಂದ್ರಿಯ ವಸ್ತುಗಳು, ಈ ಟೆಕ್ನಾಲಜಿ ಇದೆಲ್ಲ ನಮಗೆ ಕೊಡ್ತಾರೆ. ಸೊ ಇದರಿಂದ ನಾವೇನ್ ಮಾಡ್ತೀವಿ, ನಿಜವಾದ ಪ್ರಾಬ್ಲಮ್ ಮರ್ತೋಗ್ಬಿಡ್ತೇವೆ. ನಿಜವಾದ ಪ್ರಾಬ್ಲಮ್ ಏನು ನಮ್ಗೆ? ಜನ್ಮ, ಮೃತ್ಯು, ಜರಾಬ್ಲ. ಇದು ನಿಜವಾದ ಪ್ರಾಬ್ಲಮ್ ನಮ್ಗೆ. ಈ ಪ್ರಾಬ್ಲಮ್ ನಾವು ತುಂಬಾ ಒಂದು ಮತ್ತೆ ಇದನ್ನ ನಾವು ನೆನ್ಪಿಟ್ಕೊಂಡು ಮತ್ತೆ ಚರ್ಚೆ ಮಾಡ್ಬೇಕು. ಸೊ ಹಾಗಾಗಿ ಈ ಅಧ್ಯಾಯದಲ್ಲಿ ಮುಂದೆ ಶ್ರೀಲ ಪ್ರಭುಪಾದರು ಬಹಳ ಉಪಾಯಗಳು ಕೊಟ್ಟಿದ್ದಾರೆ ನಮ್ಗೆ, ಹೇಗೆ ನಾವು ಇದರಿಂದ ನಾವು ಹೊರಗೆ ಬರ್ಬೇಕು ನಾವು. ಸೊ ಬಹಳ ಚೆನ್ನಾಗಿ ಒಂದ್ ಕಡೆ ಬರೀತಾರೆ ಪ್ರಭುಪಾದರು ಈ ಒಂದು ಭಾವಾರ್ಥಗಳಲ್ಲಿ, ಈ ಇದರಲ್ಲೇ ಸೆಕ್ಷನ್ ಅಲ್ಲಿ. ಓಕೆ, ಶ್ಲೋಕಗಳು ಓದೋಣ, ಮತ್ತೆ ಅದು ಬಂದಾಗ ನಾನು ಡಿಸ್ಕಸ್ ಮಾಡ್ತೀನಿ. ಕಂಟಿನ್ಯೂ ಮಾಡಿ ಮಾತಾಡಿ. 13, 14, 15, 16. ಸೊ ಶೌನಕ ಉವಾಚ 13ರಿಂದ, ಆಕ್ಚುಲಿ 13ರಿಂದ ಮತ್ತೆ ಶೌನಕ ಋಷಿಗಳು ಸೂತ ಗೋಸ್ವಾಮಿಯವರಿಗೆ ಮನವಿ ಮಾಡ್ತಾರೆ, ಇನ್ನ ನೀವು ತಿಳಿಸಿ. ತುಂಬಾ ಕುತೂಹಲದಿಂದ, ತುಂಬಾ ಆಸಕ್ತಿಯಿಂದ ಅವರು ಕೇಳ್ತಾ ಇರೋದು. ಆಕ್ಚುಲಿ ಶೌನಕ ಮಹರ್ಷಿ ಏನು ಅಂತ ನಮ್ಗೆ ಅವ್ರ ಬಾಯಲ್ಲಿ ಗೊತ್ತಾಗುತ್ತೆ, ಎಷ್ಟು ದೊಡ್ಡ ಅವರು ಕೂಡ ಮುಕ್ತ ಪುರುಷರು, ಅವರು ಕೂಡ ಶುದ್ಧ ಭಕ್ತರು. ಸೊ ಇಲ್ಲಿ ಆಕ್ಚುಲಿ ಭಾಗವತ ನಾವು ಕೇಳ್ತಾ ಇರೋದು ಎಲ್ಲರೂ ಕೂಡ ಮಹಾಭಾಗವತರೇ. ಅಲ್ಲಿ ಶುಕದೇವ್ ಗೋಸ್ವಾಮಿ ಹೇಳಿದ್ದು ಪರೀಕ್ಷಿತ್ ಮಹಾರಾಜರಿಗೆ, ಮತ್ತೆ ಅಲ್ಲಿ ಕೇಳಿದ ಸೂತ ಗೋಸ್ವಾಮಿಗಳು ಹೇಳ್ತಾ ಇರೋದು ನೈಮಿಷಾರಣ್ಯದಲ್ಲಿ ಇರುವ ಶೌನಕಾದಿ ಋಷಿಗಳು, ಎಲ್ಲರೂ ಕೂಡ ಶುದ್ಧ ಭಕ್ತರು. ನೋಡಿ, ಶೌನಕ ಮಹರ್ಷಿ ಹೇಳೋದು, ವ್ಯಾಸದೇವರ ಪುತ್ರರಾದ ಶುಕಮುನಿಗಳು ಉತ್ತಮ ವಿದ್ವತ್ ಋಷಿಯಾಗಿದ್ದರು ಮತ್ತು ವಿಷಯಗಳನ್ನು ಕಾವ್ಯ ಶೈಲಿಯಲ್ಲಿ ವರ್ಣಿಸಬಲ್ಲವರಾಗಿದ್ದರು. ಪರೀಕ್ಷಿತ ಮಹಾರಾಜರು ಅವರು ಹೇಳಿದ್ದೆಲ್ಲವನ್ನೂ ಕೇಳಿದ ಮೇಲೆ ಮತ್ತೇನು ಪ್ರಶ್ನೆ ಮಾಡಿದನು. ನೆಕ್ಸ್ಟ್. ಸೊ ಪ್ರಭುಪಾದರಲ್ಲಿ ಭಾವಾರ್ಥದಲ್ಲಿ 26 ವೈಷ್ಣವ ಗುಣಗಳಿರೋದ್ರ ಇದರಲ್ಲಿ ಒಂದು ಗುಣ ಕವಿ. ಅವರು ತುಂಬಾ ಅವರು ಹೇಳೋದು ಒಂದು ರೀತಿ, ಒಂದು ಪದ್ಯ ರೀತಿ, ಒಂದು ಗದ್ಯ ರೀತಿ, ಒಂದು ತುಂಬಾ ಇದರಿಂದ ಹೇಳೋದು ಅವರು. ಸೊ ಹೇಳ್ತಾರೆ, ಅದು ಶುದ್ಧ ಭಕ್ತರಲ್ಲಿ ಅದು ವ್ಯಕ್ತವಾಗುತ್ತೆ, ಆ ರೀತಿಯ ಒಂದು ಶೈಲಿ ಅಂತ ಹೇಳ್ತಾ ಇದ್ದಾರೆ. ಸೊ ಇನ್ಫ್ಯಾಕ್ಟ್ ಹೇಳ್ತಾರೆ, ಶುಕಮುನಿಗಳು ನಿಮ್ಗೆಲ್ಲ ಕೇಳಿರ್ಬೇಕ ಸ್ಟೋರಿ. ಶುಕಮುನಿಗಳು ಒಂದ್ಸಲ ಈಗ ಹೇಗೆ ಭಾಗವತವನ್ನು ಹೇಳ್ತಾ ಇದ್ದಾರೆ, ಕೃಷ್ಣನ ವಿಶೇಷವಾಗಿ ಇದು ಈ ಶ್ರೀಮದ್ ಭಾಗವತ ಅಂದ್ರೆ ಕೃಷ್ಣನ ವಿವರಣೆ 10ನೇ ಸ್ಕಂದದಲ್ಲಿ ಬರುತ್ತೆ. ಸೊ ಹೀಗೆ ಗೌರ ಭಾಗವತ್, ಚೈತನ್ಯ ಮಹಾಪ್ರಭು ಬಗ್ಗೆ ಹೇಳೋದು ಒಂದು ಸನ್ನಿವೇಶ ಇದೆ. ಸೊ ಹಾಗೆ ಹೇಳ್ತಾರೆ, ಅವ್ರು ಶುಕಮುನಿಗಳು ಹೇಳ್ತಾ ಇದ್ದಾರೆ ಅಂತ ಕೇಳೋದಕ್ಕೆ ಶಿವ ಬರ್ತಾರೆ. ಶಿವ ಅವರು ಬರೋವಾಗ ಹೇಳ್ತಾರೆ, ಅವರ ನಂದಿ ಸ್ವಲ್ಪ ತಡ ಆಯ್ತು ಅಂದ್ರೆ ನಂದಿ ಸ್ವಲ್ಪ ಅವರು ಬರೋ ಸ್ಪೀಡ್ ಕಡಿಮೆ, ವೇಗ ಕಡಿಮೆ. ಸೊ ಆಗ ಅವರು ಬ್ರಹ್ಮದೇವರ ಹತ್ರ ಹೋಗಿ ಬ್ರಹ್ಮದೇವರದು ಇದು ಹಂಸವಾಹನ ತಗೊಂಡ್ ಬರ್ತಾರೆ. ಸೊ ಹಂಸವಾಹನದಲ್ಲಿ ಶಿವ ಕುತ್ಕೊಂಡು ಅವರು ಇಲ್ಲಿ ನವದ್ವೀಪಲ್ಲಿ, ನೀವು ಮಾಯಾಪುರದೊಳಗೆ ಒಂದು ಸ್ಥಳ ಇದೆ ಅದು. ಸೊ ಅಲ್ಲಿ ಹೋದಾಗ ಅಲ್ಲಿ ಬರ್ತಾರಂತೆ. ಸೊ ಅಲ್ಲಿ ಋಷಿ ಮುನಿಗಳೆಲ್ಲ ಸೇರಿದ್ದಾರೆ.
ಶುಕಮುನಿಗಳು ಚೈತನ್ಯ ಮಹಾಪ್ರಭುವಿನ ಬಗ್ಗೆ ಅವರು ಭಾಗವತ ಕಥೆಯನ್ನು ಹೇಳ್ತಾ ಇದ್ದಾರೆ. ಸೊ ಹೇಳ್ತಾರೆ, ಎಲ್ಲರೂ ನೋಡಿದ್ದು ಅಲ್ಲಿ ಶಿವ ಹಂಸನ ನೋಡ್ತಾರೆ ಅವ್ರು ದೂರದಿಂದ. ಅವರೆಲ್ಲ ಅನ್ಕೊಳ್ತಾರೆ ಬ್ರಹ್ಮದೇವರು ಬಂದರು ಅನ್ಕೊಳ್ತಾರೆ. ಆದ್ರೆ ಕೆಳಗೆ ಇಳಿದ ಮೇಲೆ ನೋಡಿದ್ರೆ ಹಂಸದ ಮೇಲೆ ಇದ್ದಿದ್ದು ಶಿವ. ಶಿವ ಕೂಡ ಅವ್ರ ಎಷ್ಟು ಶುದ್ಧ ಭಕ್ತರು. ವೈಷ್ಣವಾನಂ ಯಥಾಶಂಭು ಅವರು ಶುಕಮುನಿ ಹೇಳೋದನ್ನು ಕೇಳೋದಕ್ಕೆ ಅವರು ಅಷ್ಟು ತೀವ್ರವಾಗಿ ಬರ್ತಾರೆ. ಸೊ ಕವಿ ಶುಕಮುನಿಗಳು ಇಲ್ಲಿ ಇವ್ರು ಹೇಳ್ದಂಗೆ ದೊಡ್ಡ ಕವಿ, ಅವರು ಶುದ್ಧ ಭಕ್ತರು. ಸೊ ಅವರಿಂದ ಕೇಳೋದು ಒಂದು ಕೂಡ ನಮ್ಗೆ ಅದು ಶ್ರವಣ ಕೇಳೋದೇ ಒಂದು ಅಷ್ಟು ಆನಂದ. ಸೊ 14ನೇದು ಭಾವಾರ್ಥ. ವಿದ್ವಾಂಸರಾದ ಸೂತ ಮುನಿಗಳೇ, ನಾವು ಕೇಳಲು ಕಾತರರಾಗಿದ್ದೇವೆ. ನೀವು ದಯವಿಟ್ಟು ವಿಷಯ ನಿರೂಪಣೆಯನ್ನು ಮುಂದುವರಿಸಿ. ಭಗವಾನ್ ಶ್ರೀಹರಿಯ ಚರ್ಚೆಯಲ್ಲಿ ಪರಿಣಮಿಸುವ ವಿಷಯಗಳು ಖಂಡಿತವಾಗಿ ಭಕ್ತರ ಸಭೆಯಲ್ಲಿ ಚರ್ಚಿಸಬೇಕಾದವು. ನೆಕ್ಸ್ಟ್ ಮಾತಾಡಿ. ಸೊ ನಮ್ಗೆ ಶ್ರವಣದ ಮಹತ್ವವನ್ನು ಹೇಳ್ತಾ ಇದ್ದಾರೆ. ಪಾಂಡವರ ಮೊಮ್ಮಗನಾದ ಮಹಾರಾಜ ಪರೀಕ್ಷಿತನು ಬಾಲ್ಯದಿಂದಲೇ ಭಗವದ್ ಭಕ್ತನಾಗಿದ್ದನು. ಬೊಂಬೆಗಳೊಂದಿಗೆ ಆಟವಾಡುತ್ತಿದ್ದಾಗಲೂ ಸಹ ಕುಲದೇವತೆಯ ಆರಾಧನೆಯನ್ನು ಅನುಕರಿಸಿ ಶ್ರೀಕೃಷ್ಣನನ್ನು ಪೂಜಿಸುತ್ತಿದ್ದನು. ಸೊ ಬಹಳ ಚೆನ್ನಾಗಿದೆ ಈ ಶ್ಲೋಕನು ಕೂಡ ಇದು. ಸೊ ಪರೀಕ್ಷಿತ್ ಮಹಾರಾಜರು ಕೂಡ ಹೇಳ್ತಾರೆ ಅವರು. ಸೊ ಪ್ರಭುಪಾದರು ಬಹಳ ಚೆನ್ನಾಗಿ ಭಾವಾರ್ಥದಲ್ಲಿ ಹೇಳ್ತಾರೆ. ಹೀಗೆ ಎಲ್ಲ ಶುದ್ಧ ಭಕ್ತರ ಜೀವನ ಚರಿತ್ರೆ ಒಂದೇ ರೀತಿ. ಶುದ್ಧ ಭಕ್ತರಂದ್ರೆ ಅವ್ರು ಹೇಳ್ತಾರೆ ನಿತ್ಯ ಸಿದ್ಧ ಭಕ್ತರು ಅಂದ್ರೆ ಅವರು ಮೊದಲಿಂದನೇ ಕೃಷ್ಣ ಭಕ್ತರು. ಶುದ್ಧ ಭಕ್ತರಲ್ಲಿ ಬೇರೆ ಬೇರೆ ವಿಭಾಗಗಳಿವೆ. ನಿತ್ಯ ಸಿದ್ಧ, ಕೃಪಾ ಸಿದ್ಧ, ಸಾಧನ ಸಿದ್ಧ, ಹೀಗೆ ಇದೆ. ಸೊ ನಾವೆಲ್ಲರೂ ಈ ಬದ್ಧ ಜೀವಿಗಳು, ನಾವು ಈಗ ಸಾಧನೆ ಮಾಡ್ಬೇಕು. ನಾವು ಸಾಧನೆ ಮಾಡೋದ್ರಿಂದ ಮತ್ತೆ ಕೃಷ್ಣನ ಕೃಪೆ ಸಿಕ್ಕಿದ್ರೆ ನಮ್ಗೆ, ಶುದ್ಧ ಭಕ್ತರ ಕೃಪೆ ಸಿಕ್ಕಿದ್ರೆ ನಮ್ಗೆ, ಅವಾಗ ನಮಗೆ ಸಿದ್ಧಿ ನಾವು ಸಿದ್ಧರಾಗ್ಬೋದು ಅಂದ್ರೆ ನಾವು ಸಿದ್ಧಿ ಪಡೆದು ಭಗವದ್ಧಾಮ, ವೈಕುಂಠದ ಧಾಮ, ಗೋಲೋಕಧಾಮಕ್ಕೆ ಹೋಗ್ಬೋದು. ಆದ್ರೆ ಕೆಲವು ಜನ ವ್ಯಕ್ತಿಗಳಿದ್ದಾರೆ, ಯಾವಾಗಲೂ ಸಿದ್ಧಿ ಪಡೆದು ಅವರು ಕೃಷ್ಣನ ಸಂಪರ್ಕದಲ್ಲೇ ಇರೋರು, ಕೃಷ್ಣನ ಮರ್ತದವರಲ್ಲ. ಅವ್ರನ್ನ ಹೇಳ್ತಾರೆ ನಿತ್ಯವಾಗಿ ಅವರು ಸಿದ್ಧರೆ. ನಾವೆಲ್ಲರೂ ನಿತ್ಯವಾಗಿ ನಿತ್ಯ ಬದ್ಧರು ನಾವು. ಸೊ ನಿತ್ಯ ಸಿದ್ಧ, ನಿತ್ಯ ಬದ್ಧ. ಇಲ್ಲಿ ವಿವರಣೆ ಹೇಳ್ತಾ ಇರೋದು ಪರೀಕ್ಷಿತ್ ಮಹಾರಾಜರು ನಿತ್ಯ ಸಿದ್ಧರು. ಹೇಗೆ ಶುಕಮುನಿಗಳು ಕೂಡ ನಿತ್ಯ ಸಿದ್ಧರೆ. ಶುಕಮುನಿಗಳು ಹೇಗೆ ನಿತ್ಯ ಸಿದ್ಧರೋ, ಅವರು ತಾಯಿಯ ಗರ್ಭದಲ್ಲೂ ಕೂಡ ಅವರು ಹೊರಗೆ ಬರೋಕ್ಕೆ ಅವ್ರು ಇಚ್ಛೆ ಪಡ್ಲಿಲ್ಲ. ಮತ್ತೆ ಕೃಷ್ಣನೇ ಬಂದು ಆಶ್ವಾಸನೆ ಪಡೆದ್ಮೇಲೆ ಬಂದದ್ದು ಅವರು. ಅದೇ ರೀತಿ ಪರೀಕ್ಷಿತ್ ಮಹಾರಾಜ ಕೂಡ ಅವರ ತಾಯಿಯ ಗರ್ಭದಲ್ಲಿದ್ದಾಗಲೇ ಕೃಷ್ಣನ ಅವ್ರಿಗೆ ರಕ್ಷಣೆ ಕೊಟ್ಟದ್ದು ಅವ್ರಿಗೆ. ಮತ್ತೆ ಅವರು ಹೇಳ್ತಾರೆ, ಹೊರಗೆ ಬಂದ ಮೇಲೂ ಕೂಡ ಚಿಕ್ಕ ಮಗುವಿನಿಂದನೇ ಸಹಜವಾದ ಆಕರ್ಷಣೆ. ಸೊ ಹೇಗೆ ಎಷ್ಟು ಮಟ್ಟಿಗೆ ಅಂದ್ರೆ ಗೊಂಬೆಗಳಿಟ್ಕೊಂಡು ಕೂಡ ಕೃಷ್ಣನೊಟ್ಟಿಗೆ, ಅಥವಾ ಆಚಾರ್ಯರು ಬೇರೆ ಬೇರೆ ರೀತಿಯಲ್ಲಿ, ಒಂದು ಜೀವ ಗೋಸ್ವಾಮಿ ಮತ್ತೆ ವಿಶ್ವನಾಥ ಚಕ್ರವರ್ತಿ ಠಾಕೂರ್ ಒಂದು ರೀತಿ ಹೇಳ್ತಾರೆ, ಮತ್ತೆ ಇನ್ನೊಂದು ರೀತಿ ಶ್ರೀಧರ ಸ್ವಾಮಿ ಅವರು ಹೇಳ್ತಾರೆ. ಸೊ ಎನಿವೆ ಶ್ರೀಲ ಪ್ರಭುಪಾದ ಹೇಳ್ತಾರೆ, ಎರಡೂ ಕೂಡ ಕರೆಕ್ಟೇ. ಎರಡೂ ಕೂಡ ಅವರ ದೊಡ್ಡ ಅಪಾರ ಭಕ್ತಿಯನ್ನೇ ತೋರಿಸುತ್ತೆ. ಅವರು ಕೃಷ್ಣನ ಗೊಂಬೆಗಳನ್ನು ಇಟ್ಟು ಆಟ ಆಡ್ತಾ ಇದ್ರು ಅವರು, ಕೃಷ್ಣ ಡಾಲ್ಸ್. ಇಲ್ಲ ಅಂದ್ರೆ ಆ ರೀತಿ ಅವರು ಕೃಷ್ಣನ ಚಟುವಟಿಕೆಗಳನ್ನು ಅವರು ಅನುಕರಣೆ ಮಾಡ್ತಾ ಇರೋ, ಇಮಿಟೇಟ್ ಮಾಡ್ತಾ ಇರೋ ಅವರು. ಮಕ್ಕಳು ಆಟ ಆಡ್ತಾರೆ. ಒಬ್ಬ ಪೊಲೀಸು, ಒಬ್ಬೊಬ್ಬರು ಕಳ್ಳ ಪೊಲೀಸ್, ನಾವೆಲ್ಲ ಆಡ್ತಾ ಇದ್ವಿ ಆಟಗಳು. ನೀನು ಕಳ್ಳ, ನೀನು ಪೊಲೀಸು, ನೀನು ಇದು ಅಂತೆಲ್ಲ, ಜಡ್ಜು, ನ್ಯಾಯಾಧೀಶರು. ಅದೇ ರೀತಿಯಲ್ಲಿ ಪರೀಕ್ಷಿತ್ ಮಹಾರಾಜ್ ಈ ತರ ಕಳ್ಳ ಪೊಲೀಸ್ ಆಡ್ತಾ ಇರ್ಲಿಲ್ಲ. ಅವರು ಕೃಷ್ಣ ಲೀಲೆಗಳನ್ನು ಆಡ್ತಾ ಇದ್ರು. ಅವರ ಫ್ರೆಂಡ್ಸ್ ಜೊತೆಗೆ ಹೇಳೋದು, ಒಬ್ಬರು ಕೃಷ್ಣ, ಇನ್ನೊಬ್ಬರು ಬಲರಾಮ, ಇನ್ನೊಬ್ಬರು ಶ್ರೀಧಾಮ, ಇನ್ನೊಬ್ಬರು ಸುಧಾಮ, ಇಲ್ಲ ಯಶೋದೆ, ನಂದ ಮಹಾರಾಜರು. ಸೊ ಇಲ್ಲ ಕೃಷ್ಣ ಚಟುವಟಿಕೆಗಳನ್ನ ಅನುಕರಿಸ್ತಾರೆ. ಸೊ ಹೇಳ್ತಾರೆ, ಈ ರೀತಿಯ ಒಂದು ಸಹಜ ಆಕರ್ಷಣೆ ಚಿಕ್ಕ ಮಗುವಿಂದಾನೇ ಬರ್ಬೇಕು ಅಂದ್ರೆ ಆ ಮಗು ಸಾಧಾರಣ ಮಗು ಅಲ್ಲ. ಆ ಮಗು ಹಿಂದೆಯಿಂದಲೇ ಅದು ಭಕ್ತನಾಗಿರ್ಬೇಕು. ಸೊ ಪ್ರಭುಪಾದರು ಕೂಡ ಹೇಳ್ತಾರೆ ಇಲ್ಲಿ, ನನಗೂ ಕೂಡ ಅದೇ ರೀತಿಯ ಒಂದು ಆರಂಭ ಈ ಜೀವನದಲ್ಲಿ. ಅವರ ತಂದೆ ಪ್ರಭುಪಾದರಿಗೆ ಮೊದಲಿಂದಲೇ ಅವರ ಮನೆ ಹತ್ತಿರ ಇರೋ ರಾಧಾ ಗೋವಿಂದ ದೇವರ ದರ್ಶನವನ್ನು ಪ್ರತಿ ದಿವಸ ಪ್ರಭುಪಾದರು ಮಾಡ್ತಾ ಇದ್ರು. ಅವರು ನಂತರ ಅಲ್ಲಿ ಆಗುವ ಒಂದು ಸಮಾರಂಭಗಳು ಪ್ರಭುಪಾದರು ಮಾಡಬೇಕು ಅಂತ ಇಚ್ಛೆ ಪಡ್ತಾರೆ. ಅದರ ಮುಂಚೆ ಅವ್ರ ತಂದೆ ಅದೇ ರೀತಿಯ ಒಂದು ರಾಧಾಕೃಷ್ಣ ಮೂರ್ತಿಗಳನ್ನು ಕೊಡ್ತಾರೆ. ಸೊ ಶಿಲ ಪ್ರಭುಪಾದರು ಮಕ್ಕಳ ರೀತಿಯಲ್ಲಿ ಅದರ ಆರಾಧನೆ, ಅವರಿಗೆ ಪೂಜೆ ಮಾಡೋದು, ಅವರಿಗೆ ನೈವೇದ್ಯವನ್ನು ಅರ್ಪಿಸೋದು, ಮತ್ತೆ ನಂತರ ಅವರಿಗೆ ರಥಯಾತ್ರೆ ಕೂಡ ಆಚರಿಸೋದು. ಸೊ ಪ್ರಭುಪಾದ ಹೇಳಿದ್ರು, ಈ ತರ ಒಂದು ಇಚ್ಛೆ ಬರಬೇಕು ಅಂದ್ರೆ ಅದು ಹಿಂದಿನ ಜನ್ಮದಿಂದಾನೇ ಆಗಿದ್ದು. ಅವರು ನಿತ್ಯ ಸಿದ್ಧರಾಗಿರ್ಬೇಕು. ಸೊ ಪ್ರಭುಪಾದ ಮತ್ತೆ ಹೇಳ್ತಾರೆ, ಇದೇ ರೀತಿಯ ನನ್ನ ಗುರು ಕೂಡ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್. ಸೊ ನಾವು ಕೇಳ್ತೇವೆ ಅವ್ರ ಬಗ್ಗೆ,
ಅವ್ರು ಚಿಕ್ಕ ಮಗುವಾಗಿದ್ದಾಗಲೇ ಆ ರಥ, ಜಗನ್ನಾಥಪುರಿಯಲ್ಲಿ ರಥ ಅವ್ರ ಮನೆ ಮುಂದೆ ಬಂದು ನಿಂತು ಜಗನ್ನಾಥನು ಇವರು ಬರೋವರೆಗೂ ಕಾದದ್ದು. ಮತ್ತೆ ಇವರನ್ನು ಚಿಕ್ಕ ಮಗುವನ್ನು ಜಗನ್ನಾಥನ ಹತ್ರ ತಂದ ಮೇಲೆ ಅವರ ಹಾರ ಬಿದ್ದು ಅವರಿಗೆ ಆಶೀರ್ವದಿಸಿದ ಮೇಲೆ ಜಗನ್ನಾಥನ ಮುಂದೆ ಬರ್ಬೋದು ರಥದಲ್ಲಿ. ಸೊ ಇದೆಲ್ಲ ಈ ತರ ಒಂದು ಸನ್ನಿವೇಶಗಳಂದ್ರೆ ಇವರೆಲ್ಲ ನಿತ್ಯ ಸಿದ್ಧ ಭಕ್ತರು. ಸೊ ಎನಿವೆ ಪ್ರಭುಪಾದ ಕೊನೆಗೆ ಹೇಳ್ತಾರೆ, ವರಿ ಮಾಡಬೇಡಿ, ನಾವೆಲ್ಲ ನಿತ್ಯ ಬದ್ಧರಾಗಿದ್ರು, ವರಿ ಮಾಡೋದು ಬೇಡ. ನಾರದ ಮುನಿಗಳು ನೋಡಿ, ಹಿಂದೆ ಅವ್ರು ನಿತ್ಯ ಬದ್ಧರಾಗಿದ್ದರು. ಒಂದು ರೀತಿ ಅವರು ದಾಸಿಯ ಪುತ್ರನಾಗಿ ಹುಟ್ಟಿದ್ದು ನಾರದ ಮುನಿ, ದಾಸಿಯ ಮಗನಾಗಿ ಅವ್ರಿಗೆ ಶಾಪಗ್ರಸ್ತರಾಗಿ ಅವರು ಉಪಭರಣ ಜನ್ಮದಿಂದ, ಗಂಧರ್ವ ಜನ್ಮದಿಂದ ಈ ಜನ್ಮ ಸಿಕ್ಕಿದ್ದು. ಆದರೂ ಅವರು ದಾಸಿ ಪುತ್ರನಿಂದ ಅವರು ಶುದ್ಧ ಭಕ್ತರಾಗ್ಲಿಲ್ವೇ? ಆ ಶುದ್ಧ ಭಕ್ತರಂದ್ರೆ ಹೇಳ್ತಾರೆ, ಈಸ್ ಎ ಡಿವೋಟಿ ಇನ್ ಇಸ್ ಓನ್ ಕ್ಯಾಟಗರಿ. ಅವರ ರೀತಿಯ ಒಂದು ಭಕ್ತರು ಇಲ್ಲ, ಇನ್ನೊಬ್ಬರಿಲ್ಲ. ನಾರದರ ರೀತಿ ಇನ್ನೊಬ್ಬ ಭಕ್ತರಿಲ್ಲ, ಅವರೊಂದು ವಿಶೇಷತೆ. ಸೊ ಪ್ರಭುಪಾದರು ಹೇಳ್ತಾರೆ, ಅವರಿಗೆ ಸಿದ್ಧರೇ, ಅವರು ಸಾಧನೆಯಿಂದ ಸಿದ್ಧರಾದರು. ಆದರೆ ಅದರಲ್ಲಿ ಕೊನೆಯಾಗಿ ಏನು ವ್ಯತ್ಯಾಸನ ಇಲ್ಲ. ನಿತ್ಯ ಸಿದ್ಧರೋ ಸಾಧನ ಸಿದ್ಧರೋ ಎಲ್ಲರೂ ಕೂಡ ಸಿದ್ಧ ಪುರುಷರೇ. ಸೊ ಹಾಗಾಗಿ ಏನು ಕೂಡ ಇದಿಲ್ಲ ಅಂತ ಹೇಳ್ತಾರೆ. ಸೊ ಎನಿವೆ, ಸೊ ಸಿದ್ಧಿ ಪಡೆದ್ಮೇಲೆ ಅವಾಗ ಇವಾಗ ಏನ್ ಹೇಳೋದು, ಒಂದು ಡಾಕ್ಟರ್ ಆದ್ಮೇಲೆ ನೀವು ಯಾವ ಕಾಲೇಜಲ್ಲಿ ಡಾಕ್ಟರ್ ಆದ್ರೋ, ಇಲ್ಲ ಅಂದ್ರೆ ಇಂಜಿನಿಯರ್, ಲಾಯರ್, ಯಾವ್ದಾದ್ರು ನೀವು ಡಿಗ್ರಿ ಪಡೆದ್ರೆ ಅದು ಎಲ್ಲಿ ಪಡೆದ್ರೆ ಏನು ಆಯ್ತು ಅಂದ್ಮೇಲೆ ಆಯ್ತು, ಅದು ಫಿನಿಶ್ ಅಲ್ಲಿಗೆ. ಪರ್ಟಿಕ್ಯುಲರ್ಲಿ ಇನ್ನ ಹೇಳ್ತಾರೆ, ಬೇರೆ ಯಾರಾದ್ರೂ ಒಂದ್ ಕಡೆ ಫಸ್ಟ್ ಕ್ಲಾಸು ಸೆಕೆಂಡ್ ಕ್ಲಾಸು ಇದ ಹೇಳ್ತಾರೆ, ಒಂದೊಂದ್ ಕಡೆ ಇದ್ರಲ್ಲಿ ಇಲ್ವೇ ಇಲ್ಲ. ನೀವು ಪಾಸ್ ಆಗ್ಬಿಟ್ರೆ ಆಯ್ತು. ಡಾಕ್ಟರ್ ಅಂದ್ರೆ ಡಾಕ್ಟರ್, ಲಾಯರ್ ಅಂದ್ರೆ ಲಾಯರ್. ಯಾರು ಮತ್ತೆ ಅದು ನೀವು ಎಷ್ಟು ಪಡೆದ್ರಿ, ಏನ್ ಪಡೆದ್ರಿ, ಅದು ಕೂಡ ಅಷ್ಟು ಇದು ಮಾಡೋದಿಲ್ಲ. ಸೊ ಎನಿವೆ, ಸೊ ಹೀಗೆ ನಮ್ಮ ಜೀವನ ಧ್ಯೇಯ ಅಂದ್ರೆ ನಾವು ಶುದ್ಧ ಭಕ್ತರಾಗ್ಬೇಕು ನಾವು. ಆ ಹಂತವನ್ನು ನಾವು ಪಡಿಬೇಕು ನಾವು. ಎಸ್, ವ್ಯಾಸಪುತ್ರರಾದ ಶುಕಮುನಿಗಳು ಕೂಡ ದಿವ್ಯಜ್ಞಾನ ಪೂರ್ಣರಾಗಿದ್ದರಲ್ಲದೆ ವಸುದೇವ ಪುತ್ರ ಶ್ರೀಕೃಷ್ಣನ ಮಹಾಭಕ್ತರಾಗಿದ್ದರು. ಹೀಗೆ ಮಹಾದಾರ್ಶನಿಕರಿಂದ ಕೀರ್ತಿತನಾದ ಶ್ರೀಕೃಷ್ಣನನ್ನು ಕುರಿತ ಚರ್ಚೆಯು ಮಹಾಭಕ್ತರ ಸಂಘದಲ್ಲಿ ನಡೆಯಬೇಕು. ಸೊ ತುಂಬಾ ಅವರು ಕಾತುರತೆ, ಅವ್ರು ಎಂಕರೇಜ್ ಮಾಡ್ತಾ ಇದ್ದಾರೆ ಇವರಿಗೆ, ಸೂತ ಗೋಸ್ವಾಮಿ ಅವರಿಗೆ. ನಾವು ಕೇಳ್ಬೇಕು ಪ್ರಶ್ನೆಗಳು ಕೇಳೋದ್ರಿಂದ ಇನ್ನ ಸೂತ ಗೋಸ್ವಾಮಿ ಎಂಕರೇಜ್ ಆಗಿ ಹೇಳ್ತಾರೆ. ನೆಕ್ಸ್ಟ್ ಮಾತಾಡಿ. ಎಸ್, ಇಲ್ಲಿಂದ ನೋಡಿ ಅವರು ಎಷ್ಟು ಚೆನ್ನಾಗಿ ಹೇಳ್ತಾರೆ. 17ನೇ ಶ್ಲೋಕದಿಂದ ಇದೆಲ್ಲ ಶ್ಲೋಕಗಳು ನಾವು ಅಟ್ಲೀಸ್ಟ್ 17ನೇ ಶ್ಲೋಕದಿಂದ ಇದು ಕಲ್ತ್ಕೊಂಡು ಕಂಠಪಾಠ ಮಾಡಿದ್ರೆ ಒಳ್ಳೇದು. ಎಲ್ಲರೂ ಹೇಳಿ, ನನ್ನ ಹಿಂದೆ ಹೇಳಿ ಈ ಶ್ಲೋಕ, ಮತ್ತೆ ಸ್ವಲ್ಪ ಮೇಲೆ ಶ್ಲೋಕ ಮೇಲ್ ಮಾಡಿ. ಎಲ್ಲರೂ ಅನ್ಮ್ಯೂಟ್ ಮಾಡ್ಬೇಕಾ? ಅನ್ಮ್ಯೂಟ್ ಮಾಡ್ಬೋದು ಅನ್ಸುತ್ತಿಲ್ಲ. ಅನ್ಮ್ಯೂಟ್ ಇದ್ದಾರೆ. ಆಯುರ್ ಹರತಿ ವೈಪುಂಸಾಂ ಉದ್ಯನ್ ಅಸ್ತಂ ಚ ಯನ್ನಸೌ ತಸ್ಯರ್ತೆ ಕ್ಷಣೋ ನೀತಾ ಉತ್ತಮ ಶ್ಲೋಕ ವಾರ್ತಯಾ. ಸೂರ್ಯನು ಉದಯಿಸುತ್ತಾ ಮತ್ತು ಅಸ್ತಮಿಸುತ್ತಾ ಸರ್ವಮಂಗಳನಾದ ದೇವೋತ್ತಮ ಪುರುಷನ ವಿಷಯದ ಚರ್ಚೆಯಲ್ಲಿ ಕಾಲವನ್ನು ವಿನಿಯೋಗಿಸುವವನನ್ನು ಬಿಟ್ಟು ಉಳಿದ ಎಲ್ಲರ ಆಯುಷ್ಯವನ್ನು ಕುಗ್ಗಿಸುತ್ತಾನೆ. ಸೊ ಇವತ್ತು ಡೇಟ್, ಇವತ್ತು January 5th, ಇವತ್ತು 5th. ಎಸ್, ಸೊ ಹಾಗೆ ಪ್ರಭುಪಾದರ ಒಂದು ಲೆಕ್ಚರ್ ಇದೆ January 2nd 1972 ಏನೋ ಗೊತ್ತಿಲ್ಲ. ಸೊ ಪ್ರಭುಪಾದರು ಹೇಳ್ತಾರೆ ಈ ಶ್ಲೋಕದನ್ನೇ ಹೇಳ್ತಾರೆ. ಸೊ January 2, 1972, ಈಗ ನಮಗೆ January 5, 2025. ಪ್ರಭುಪಾದರು ಹೇಳ್ತಾರೆ, ಇಟ್ ಈಸ್ ನೆವರ್ ಗೋಯಿಂಗ್ ಟು ಕಮ್ ಬ್ಯಾಕ್. ಇವತ್ತಿನ ದಿವಸ ಮತ್ತೆ ಬರುತ್ತಾ? ನಾವೇನಾದ್ರು ನಾವು ಇಷ್ಟು $1 million ಕೊಡ್ತೇವೆ ನಾವು, ಇಲ್ಲಾಂದ್ರೆ ಇಷ್ಟು ಲಕ್ಷ, ಇಷ್ಟು ಕೋಟಿ, ಇಷ್ಟು ಹಣ ಕೊಟ್ಟರು ಕೂಡ ಈ ದಿವಸ, ಈ ಕ್ಷಣ ಮತ್ತೆ ಬರೋಕ್ ಸಾಧ್ಯ ಇದೆಯಾ? ಬರೋದಿಲ್ಲ. ಅಂದ್ರೆ ಈ ಸಮಯ ಅನ್ನೋದು ಇದು ಹೋಗ್ತಾ ಇದೆ ಅಂದ್ರೆ ಕಳೆದು ಹೋಗ್ತಾ ಇದೆ. ಒಂದೊಂದು ದಿವಸ, ಒಂದು ಬೆಳಿಗ್ಗೆ ಆಯ್ತು, ಒಂದೊಂದು ರಾತ್ರಿ, ಸೂರ್ಯ ಅಸ್ತ ಆಯ್ತು, ಸೂರ್ಯೋದಯ ಸೂರ್ಯಾಸ್ತ ಅಂದ್ರೆ ಒಂದೊಂದು ದಿವಸ ಒಂದೊಂದು ಇದು ಫಿನಿಶ್ ಆಗ್ತಾ ಇದೆ. ಆಕ್ಚುಲಿ ಫಿನಿಶ್ ಆಗ್ತಾ ಇದೆ ಅಂದ್ರೆ ನಾವು ಹೇಳೋದು, ನಾವು ನನಗೆ 25 ವರ್ಷ, ನನಗೆ 55 ವರ್ಷ, ನನಗೆ 75 ವರ್ಷ, ನನಗೆ 85 ವರ್ಷ ಅಂದ್ರೆ ಆಕ್ಚುಲಿ ನಮ್ಮ 25 ವರ್ಷ ಆಗ್ಲೇ ಮುಗಿದೋಯ್ತು. ನಮ್ಮ ಜೀವಾವಧಿ ಎಷ್ಟಿದೆ? ಸಪೋಸ್ ನಮ್ಮ 100 ವರ್ಷ, 150 ವರ್ಷ ನನ್ನ ಜೀವಾವಧಿ ಇದ್ರೆ ನನಗೆ 25 ವರ್ಷ ಮುಗಿದೋಯ್ತು. ನಾನು 55 ವರ್ಷ ಅಂದ್ರೆ ನಂದು 55 ವರ್ಷ ಮುಗಿದೋಯ್ತು. ನಾನು 85 ಅಂದ್ರೆ 85 ಮುಗಿದೋಯ್ತು. ಈ ಸಮಯ ನನಗೆ ಹತ್ತಿರ ಒಂದೊಂದು ದಿವಸ ಕಡಿಮೆ ಆಗ್ತಾ ಇದೆ.
ಸೊ ಈ ದಿವಸ ಬರೋದಿಲ್ಲ ನಮ್ಗೆ, ಮತ್ತೆ ಬರೋದಿಲ್ಲ, ಈ ಅವಕಾಶ ಬರೋದಿಲ್ಲ ನಮ್ಗೆ. ಸೊ ಸೊ ಆಗಿರುವಾಗ ನಾವು ಎಷ್ಟು ಜಾಗೃತವಾಗಿರ್ಬೇಕು, ನಾವು ಎಷ್ಟು ತೀವ್ರವಾಗಿ ನಾವು ಭಕ್ತಿಯನ್ನು ಮಾಡಬೇಕು. ಸೊ ಹೇಗೆ ಆ ಶ್ಲೋಕದಲ್ಲಿ ಹೇಳಿದ್ದು, ತೀವ್ರೇಣ ಭಕ್ತಿ ಯೋಗೇನ ಅಕಾಮ ಸರ್ವಕಾಮವ ಮೋಕ್ಷ ಕಾಮ ಉದಾರದಿ, ತೀವ್ರೇಣ ಭಕ್ತಿ ಯೋಗೇನ, ನಾವು ತುಂಬಾ ತೀವ್ರರಾಗಿ ನಾವು ಕೃಷ್ಣನ ಭಕ್ತಿಯನ್ನು ಮಾಡ್ಬೇಕು ನಾವು. ಸೊ ಯಾವಾಗಲೂ ಕೂಡ, ಯಾವ ಸಮಯದಲ್ಲಿ ಕೂಡ, ಪರ್ಟಿಕ್ಯುಲರ್ಲಿ ನಾವು ನಮ್ಮ ಈ ಹಿರಿಯ ವಯಸ್ಸು ಆಗ್ತಾ 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 ನಾವು ತುಂಬಾ ಸೀರಿಯಸ್ ಆಗಿರ್ಬೇಕು. ನಮ್ಮ ಜವಾಬ್ದಾರಿಗಳು ಜವಾಬ್ದಾರಿಗಳು, ಮಕ್ಕಳಾದ್ರು ಮೊಮ್ಮಕ್ಕಳಾದ್ರು, ನಾವು ಅದನ್ನ ಜಾಸ್ತಿ ತಲೆ ಹಚ್ಕೊಳ್ಬಾರ್ದು. ಆಯ್ತು, ನನಗೆ ಇಲ್ಲ ಜವಾಬ್ದಾರಿ, ನನ್ನ ಕೆಲಸ ಅಲ್ಲ ಅದು, ನನ್ನದ ಕೆಲಸ ಈಗ ನನ್ನನ್ನೇ ನಾನು ಉಳಿಸ್ಕೊಳ್ಬೇಕು, ನನ್ನನ್ನೇ, ಲೆಟ್ ಮಿ ಸೇವ್ ಮೈಸೆಲ್ಫ್. ನಾನು ಎಷ್ಟು ಇನ್ನ ನನ್ನ ಜೀವನ ಪೂರ್ತಿ ನಾನು ಇನ್ನ ಜವಾಬ್ದಾರಿ, ನಾನು ಎಷ್ಟು ಇನ್ನ ಇವ್ರನ್ನ ಇದೆ, ಜವಾಬ್ದಾರಿ ಇದೆ, ಒಂದು ಸಮಯವರೆಗೂ ಇದೆ. ಅದಾದ್ಮೇಲೆ ಕಂಪ್ಲೀಟ್ ಆಗಿ ನಾವು 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 ಹೇಗೆ ಈಗ ಪರೀಕ್ಷಿತ್ ಮಹಾರಾಜರು ನೋಡಿ, ಕೊನೆಗೆ ಅವ್ರಿಗೆ ನೋಟಿಸ್ ಬಂತು, ಅವ್ರಿಗೆ 7 ದಿವಸದಲ್ಲಿ ಅವ್ರ ಮೃತ್ಯು ಆಗುತ್ತೆ ಅಂತ. ನೋಡಿ, ಎಲ್ಲ ಅವ್ರು 7 ದಿವಸದಲ್ಲಿ ಎಷ್ಟು ಸೀರಿಯಸ್ ಆಗಿ ಕೂತ್ಕೊಂಡು ಅವರು ಏನು ಒಂದು ಆಹಾರ, ಒಂದು ಹನಿ ನೀರು ಕೂಡ ಕುಡಿದೆ ಕೂತ್ಕೊಂಡು ಅವ್ರು ಕೇಳ್ತಾ ಇದ್ದಾರೆ ಭಾಗವತ. ಸೊ ಸೊ ಹಾಗೆ ಅವರು ಅಷ್ಟೊಂದು ತೀವ್ರತೆಯಲ್ಲಿದ್ದಾಗ ಅವ್ರಿಗೆ ಅರೇಂಜ್ಮೆಂಟ್ ಆಯ್ತು. ಶುಕಮುನಿಗಳು ಅಂತ ದೊಡ್ಡ ಭಕ್ತರು, ಅವರು ಎಲ್ಲೂ ಕೂಡ ನಿಲ್ಲೋದಿಲ್ಲ. ಯಾರಾದ್ರೂ ಅವ್ರನ್ನ ಮಾತಾಡಿಸ್ಬೇಕು ಅಂತ ಬಂದ್ರು ಕೂಡ ಅವರು ಅವ್ರು ನಿಲ್ಲೋದಿಲ್ಲ, ಅವ್ರು ಹೋಗ್ತಾ ಇರ್ತಾರೆ. ಅವ್ರು ಕೃಷ್ಣ ಧ್ಯಾನದಲ್ಲಿ ಯಾರನ್ನ ಇದು ಕೂಡ ಬೇಡ, ಅವರು ಕೃಷ್ಣ ಸಮಾಧಿಯಲ್ಲಿದ್ದಾರೆ. ಅವರು ಶುದ್ಧ ಭಕ್ತರು, ಶುಕದೇವ ಗೋಸ್ವಾಮಿ ಸಂಪೂರ್ಣ ಸೆಕೆಂಡ್ ಅವರು ಕೃಷ್ಣನ ಸಮಾಧಿಯಲ್ಲಿದ್ದಾರೆ, ಶುಕಮುನಿಗಳು. ಸೊ ಆಗಿರೋದ್ರಿಂದಾನೇ ಅವ್ರು ನೋಡಿ 7 ದಿವಸ ಅವ್ರು ಎಷ್ಟು ಮಾತಾಡೋದು ವಿಷಯ ಇದೆ ನೋಡಿ. ನಮಗೆ ಒಂದ್ಸಲ ನೀವು ಕ್ಲಾಸ್ ಕೊಡ್ಬೇಕು, ಅರ್ಧ ಗಂಟೆ 1 ಗಂಟೆ ಏನ್ ಹೇಳೋದು, ಏನ್ ಮಾತಾಡೋದು, ನಮ್ಗಿಲ್ಲ, ನಮ್ಗೆ ವಿಷಯನೇ ಇಲ್ಲ, ನಮ್ದು ಎಲ್ಲ ಖಾಲಿ 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 ಇದೆ. ಶುಕಮುನಿಗಳು 7 ದಿವಸ 7 ದಿವಸ ಏನು, ಅವ್ರಿಗೆ ಅವರು 7 ತಿಂಗಳು 7 ವರ್ಷನೂ ಕೂಡ ಮಾತಾಡ್ಬೋದು ಶುಕಮುನಿಗಳು, ಅಷ್ಟು ಅವರಲ್ಲಿ ವಿಷಯ ಇದೆ ಅವರಲ್ಲಿ. ಆದ್ರೆ 7 ದಿವಸ ಟೈಮ್ ಇದ್ದದ್ದು ಯಾರಿಗೆ, ಪರೀಕ್ಷಿತ್ ಮಹಾರಾಜರಿಗೆ. ಸೊ ಅವ್ರು 7 ದಿವಸ ಮಾತ್ರ ಮಾತಾಡೋದು, ಇಲ್ಲಾಂದ್ರೆ ಅವ್ರಿಗೆ ಎಷ್ಟು ಕೂಡ ಅವ್ರು ಮಾತಾಡ್ಬೋದು. ಅವ್ರಿಗೆ ಅಷ್ಟು ಅವ್ರಿಗೆ ಇದಿದೆ, ಅವ್ರಿಗೆ ಜ್ಞಾನ ಇದೆ, ಅವ್ರಿಗೆ ಅದರ ಸಾಕ್ಷಾತ್ಕಾರ ಇದೆ, ಮತ್ತೆ ಅವ್ರಿಗೆ ನಮ್ಮನ್ನು ಬಿಡುಗಡೆ ಮಾಡ್ಬೇಕು ಅಂತ ಒಂದು ಕರುಣಾ ಭಾವ ಇದೆ ಅವ್ರಿಗೆ, ಬಹಳ ಕರುಣಾಭಾವ. ಅದು ಅಷ್ಟು ಸುಲಭ ಅಲ್ಲ, ಅದು ಒಂದು ಶುದ್ಧ ಭಕ್ತರ ಅದು ಲಕ್ಷಣ. 26 ವೈಷ್ಣವ ಗುಣಗಳಲ್ಲಿ ಕರುಣೆ ಕೃಪೆ ಕೊಡೋದು. ಸೊ ಸಹಜವಾಗಿ ಇದೆ ಅವ್ರು ಶುಕಮುನಿಗಳು. ನೋಡಿ, ಶುಕಮುನಿಗಳು ಇವ್ರ ನಿಜವಾದ ಪ್ರಾಬ್ಲಮ್ ಪರೀಕ್ಷಿತ್ ಮಹಾರಾಜರು ಬಂದದ್ದು, ಅವ್ರ ಮೃತ್ಯು ಬರ್ತಾ ಇದೆ, ಆ ಪ್ರಾಬ್ಲಮ್ ನ ಸಾಲ್ವ್ ಮಾಡಕ್ಕೆ ಅವ್ರು ಬಂದರು ಶುಕಮುನಿ. ಅವರೇನು ಪರೀಕ್ಷಿತ್ ಮಹಾರಾಜರು ತುಂಬಾ ಚೆನ್ನಾಗಿದ್ದಾಗ, ಅವರ ಆಸ್ಥಾನದಲ್ಲಿ ಇದರಲ್ಲಿದ್ದಾಗ ಸ್ವಲ್ಪ ಕೊಡಿ ನಮ್ಗೆ, ಡೊನೇಷನ್ ಕೊಡಿ ನಮ್ಗೆ ಅಂತ ಶುಕಮುನಿಗಳೇನು ಬಂದು ಕೇಳಿಲ್ಲ ಅವ್ರಿಗೆ. ಅವ್ರ ಸನ್ಯಾಸಿಗಳು, ಅವರು ಶುಕಮುನಿಗಳು ಅವ್ರ ಹತ್ರ ಅವ್ರಿಗೆ ಸಹಾಯ ಮಾಡ್ಲಿಕ್ಕೆ ಬಂದರು. ಯಾವಾಗ ಬಂದರು ಅವರು ನಿಜವಾದ ಪ್ರಾಬ್ಲಮ್, ಇನ್ನೇನು ಮೃತ್ಯು ಬರುತ್ತೆ, ಇನ್ನು 7 ದಿವಸ ಇದೆ. ಸೊ ಅವರು ಈ ವ್ಯಕ್ತಿ ಸೂಕ್ತ ವ್ಯಕ್ತಿ, ಇವರಿಗೆ ಬಂದೇ ಫಸ್ಟ್ ಆಶ್ವಾಸನೆ ಕೊಟ್ಟದ್ದು ಅವ್ರು, ಬರಿ ಮಾಡ್ಬೇಡಿ, ತುಂಬಾ ಟೈಮ್ ಆಯ್ತು, 7 ದಿವಸಗಳು ಸಮಯ ತುಂಬಾ ಆಯ್ತು ನಿಮ್ಗೆ ತಯಾರಿ ಮಾಡ್ಲಿಕ್ಕೆ ನಿಮ್ಗೆ. ಆಮೇಲೆ ಆಲ್ರೆಡಿ ಎನಿವೆ ಪರೀಕ್ಷಿತ್ ಮಹಾರಾಜ್ ಶುದ್ಧ ಭಕ್ತರು ಆದ್ರೂ ಕೂಡ ಅವ್ರು ಹೇಳ್ತಾರೆ 7 ದಿವಸ ಕಡಿಮೆ ಅಂತಲ್ಲ, ತುಂಬಾ ಟೈಮ್ ಇದೆ, ತುಂಬಾ ಟೈಮ್. ಒಂದು ಕ್ಷಣದಲ್ಲಿ ಅವರು ಖಟ್ವಾಂಗ ಮಹಾರಾಜ ಪರಿಪೂರ್ಣತೆಯನ್ನು ಪಡೆದರು, ಕೆಲವೇ ಮುಹೂರ್ತಗಳು, ಎಷ್ಟೋ 20-25 ನಿಮಿಷದಲ್ಲಿ ಅಂತ ಹೇಳ್ತಾ ಇರೋದು. ಅಷ್ಟರಲ್ಲೇ ಅವ್ರಿಗೆ ಬಂದ ಡೆತ್ ನೋಟಿಸ್ನ ಅವರು ಸೀರಿಯಸ್ ಆಗಿ ತಗೊಂಡು ಅವರು ಕೃಷ್ಣನಿಗೆ ಸಂಪೂರ್ಣವಾಗಿ ಶರಣಾಗತಿ ಪಡೆದರು. ಸೊ ಆ ರೀತಿಯಲ್ಲಿ ಅವ್ರು ಹೇಳ್ತಾರೆ, ನಿನಗೆ 7 ದಿವಸ ತುಂಬಾ ಸಮಯ ಇದೆ. ಸೊ ಎನಿವೆ, ನಮಗೆ ಸಮಯ ಇಲ್ಲ, ಸಮಯ ಕಡಿಮೆ ಇದೆ ನಮಗೆ. ಸೊ ನಾವು ತುಂಬಾ ತೀವ್ರವಾಗಿ ನಾವು ಇದನ್ನು ಅರ್ಥ ಮಾಡ್ಕೊಂಡು, ಮಾನವ ಜನ್ಮದ ಬೆಲೆಯನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ನಾವು. ಸೊ ಮಾನವ ಜನ್ಮ ನಮ್ಗೆ ಕೊಟ್ಟಿರೋದು ಯಾಕೆ, ನಮ್ಗೆ ಕೊಟ್ಟಿರೋದು ನಮ್ಗೆ ಈ ನಿಜವಾದ ಪ್ರಾಬ್ಲಮ್, 4 ಪ್ರಾಬ್ಲಮ್, ಜನ್ಮ ಮೃತ್ಯು ಜರ ವ್ಯಾಧಿ, ಇದನ್ನು ಸಾಲ್ವ್ ಮಾಡ್ಬೇಕು ನಾವು, ಇದಕ್ಕೆ ಪರಿಹಾರ ಕಂಡುಹಿಡಿಬೇಕು. ಮತ್ತೆ ಈ ಪರಿಹಾರ ಕಂಡುಹಿಡಿಯುವ ವಿಧಾನದಲ್ಲಿ ನಾವು ಪರಿಶುದ್ಧರಾಗ್ಬೇಕು. ಇವಾಗ ಕಾಣ್ತಾ ಇಲ್ಲ ನಮ್ಗೆ. ನೆನ್ನೆ ಪ್ರಭುಜಿ ನೀವು ಕ್ಲಾಸ್ ಅಲ್ಲಿ ಅಟೆಂಡ್ ಮಾಡಿದ್ರೆ ಹೇಳ್ತಾ ಇದ್ರು, ಆಕ್ಸೆಸ್ ಕಾರ್ಡ್ ಅಂತ ಹೇಳ್ತಾ ಇದ್ರು. ಒಂದೊಂದು ಆಕ್ಸೆಸ್ ಕಾರ್ಡ್ ಇಟ್ಕೊಂಡ್ರೆ ನಾವು ಒಂದು ಡೋರ್ ಓಪನ್ ಮಾಡ್ಬೋದು. ಒಂದೊಂದು ಕಂಪನಿಯಲ್ಲೋ ಒಂದು ದೊಡ್ಡ ಇದರಲ್ಲೋ ಅದು ಇದು ಕೊಡ್ತಾರೆ, ಅದಕ್ಕೆ ತೋರಿಸಿದ್ರೆ ಅದು ಓಪನ್ ಆಗುತ್ತೆ. ಅದೇ ಒಂದು ಮಾಸ್ಟರ್ ಕಾರ್ಡ್ ಇದೆ, ಅದು ಇನ್ನ ಒಳಗೊಳಗೆ ಕೊಡುತ್ತೆ ನಮ್ಗೆ ಅಂತ ಆ ರೀತಿಯಲ್ಲಿ ಹೇಳ್ತಾ ಇರೋ. ಸೊ ಹಾಗೆ ನಮಗೆ ಈ ಮಾನವ ಜನ್ಮದಲ್ಲಿ ನಮ್ಗೆ ಈ ತರ ಆಕ್ಸೆಸ್ ಕಾರ್ಡ್ ಸಿಗ್ಬೋದು. ಸೊ ನಾವು ಬೇರೆ ಕೇವಲ ಉನ್ನತ ಲೋಕಗಳಿಗೆ ಹೋಗೋದಲ್ಲ, ನಾವು ಭಗವದ್ಧಾಮಕ್ಕೆ ಹೋಗ್ಬೋದು, ಗೋಲೋಕಧಾಮಕ್ಕೆ ಹೋಗ್ಬೋದು. ಇದು ನಮ್ಗೆ ಈ ಮಾನವ ಜನ್ಮದಲ್ಲಿ ಸಾಧ್ಯ ಆಗುತ್ತೆ ನಮ್ಗೆ. ಸೊ ನೆಕ್ಸ್ಟ್ ಶ್ಲೋಕ ಮಾತಾಜಿ, ಎಲ್ಲರೂ ಓದಿ ನನ್ನ ಹಿಂದೆ ಶ್ಲೋಕ. ತರವಹ ಕಿಂ ನ ಜೀವಂತಿ
तरमः किं न जीवन्ति वस्त्रा किं न श्वसन्त्युत वस्त्राः किं न श्वसन्त्युत न खादन्ति न मेहन्ति न खादन्ति मेहन्ति ग्रामे पशवो अपरे किं ग्रामे पशवो अपरे ಮರಗಳು ಜೀವಿಸುವುದಿಲ್ಲವೇ? ಮರಗಳು ಅವರ ಜೀವಾವಧಿ ನೂರಾರು ವರ್ಷ, ಸಾವಿರಾರು ವರ್ಷ. ಕೆಲವು ಮರಗಳು ಬೇಗ ಬೇಗ, ಇಲ್ಲ ಆದ್ರೆ ಕೆಲವು ಮರಗಳಿದೆ 100,000 ವರ್ಷಗಳು ಮರಗಳು ಸೊ ಹಾಗಾಗಿ ಒಬ್ಬ ವರ್ತಲ ಆಚಾರ್ಯರು ಎಕ್ಸಾಂಪಲ್ ಕೊಡ್ತಾ ಇದ್ದಾರೆ. ಒಂದು ಕಲ್ಕತ್ತಾದಲ್ಲಿ ಬೊಟಾನಿಕಲ್ ಗಾರ್ಡನ್ ಎಷ್ಟೋ ವರ್ಷಗಳ ಹಿಂದೆ ಇದೆ, ಇಲ್ಲ ಅಮೆರಿಕದಲ್ಲಿ. ಇದಕ್ಕೆಲ್ಲ ನೀವು ವರ್ಲ್ಡ್ ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ಸ್ ನೋಡಿದ್ರೆ ಇದೆ ಈ ತರ ಎಲ್ಲ ಮರಗಳಿರೋದು. 2,000 ವರ್ಷಗಳ ಮರ, 3,000 ವರ್ಷಗಳ ಮರ, 5,000 ವರ್ಷಗಳು, ಈ ತರ ಮರಗಳದ್ದು ಇದು ಇದೆ. ಸೊ ಹೇಳ್ತಾ ಇದ್ದಾರೆ, ಈ ರೀತಿ ನಾವು ಜೀವಾವಧಿ ಹೆಚ್ಚು ಮಾಡಿದ್ರು ಕೂಡ ಅದು ಪ್ರಯೋಜನ ಇಲ್ಲ. ಈಗ ಯಾಕಂದ್ರೆ ಯೋಗಿಗಳು ಮಾಡ್ಬೋದು, ಯೋಗಾಭ್ಯಾಸದಿಂದ ಅವರು ಅವರ ಉಸಿರಾಟವನ್ನು ಕಡಿಮೆ ಮಾಡಿ ಅವ್ರು ಹೆಚ್ಚು ಮಾಡ್ಬೋದು, ಅದರಿಂದ ಸ್ವಲ್ಪ ಇಂದ್ರಿಯ ಸುಖವನ್ನು ಪಡೆಯೋ ಒಂದು ಇದು ಮಾಡ್ಬೋದೇನೋ ಅವರು, ಆದರೆ ಕೂಡ ಪ್ರಯೋಜನ ಇಲ್ಲ. ಆ ರೀತಿಯ ಒಂದು ಜೀವ, ಮರದ ಜೀವ, ಅವರು ಸಂಪೂರ್ಣ ಅಜ್ಞಾನದ ಜೀವ. ಸೊ ಏನ್ ಪ್ರಯೋಜನ ಆ ತರ ಇದೆ. ಕಮ್ಮಾರನ ತಿಥಿಗಳು ಉಸಿರಾಡುವುದಿಲ್ಲವೇ? ಸೊ ಹೇಳೋದು, ನಾವು ಉಸಿರಾಟದಿಂದಲೇ ನಮ್ಮ ಜೀವನ ಅನ್ಕೊಳ್ತೀವಿ, ಜೀವ ಅನ್ಕೊಳ್ತೇವೆ. ಸೊ ಹಾಗೆ ಹೇಳ್ತಾ ಇರೋದು ಇಲ್ಲಿ ಕಮ್ಮಾರ ಉಪಯೋಗಿಸ ಇದರಲ್ಲಿ ಅಲ್ಲಿ ಅದು ಇದು ಮಾಡ್ತಾ ಇದೆ, ಉಸಿರಾಟ ತರನೇ ಕಾಣುತ್ತೆ. ಆದ್ರೆ ಆ ತರ ಇದರಿಂದ ಅದು ಅದರ ಜೀವ ತುಂಬಾ ಬೆಲೆ ಬಾಳೋದಂತನಾ, ಇಲ್ಲಾಂದ್ರೆ ಇನ್ನೊಂದ? ಇಲ್ಲ. ನಮ್ಮ ಸುತ್ತಲೂ ಪ್ರಾಣಿಗಳು ಆಹಾರವನ್ನು ತಿಂದು ವೀರ್ಯ ವಿಸರ್ಜನೆ ಮಾಡುತ್ತಿಲ್ಲವೇ? ಸೊ ಇಲ್ಲ ನಾವ್ ಹೇಳ್ಬೋದು, ಇಲ್ಲ ಮರಗಳಿಗೆ ಮತ್ತೆ ಇಲ್ಲಾಂದ್ರೆ ಈ ಕಮ್ಮಾರನ ತಿಥಿಗಳಿಗೆ ಅದಕ್ಕೆ ಎಂಜಾಯ್ಮೆಂಟ್ ಏನು? ಅನ್ನ, ಆಹಾರ. ನಮಗೆ ರುಚಿಯಾದ ತಿಂಡಿ ಬೇಕು, ನಮ್ಗೆ ಎಲ್ಲ ಆನಂದ ಇದೆ, ನಮ್ಗೆ ಎಂಜಾಯ್ಮೆಂಟ್ ಇದೆ. ನಾವು ಆರ್ಡರ್ ಮಾಡ್ಬೋದು, ಇಲ್ಲಿ ಸ್ವಿಗ್ಗಿ ಇಲ್ಲಿ ಆರ್ಡರ್ ಮಾಡ್ಬೋದು, ಇನ್ನೊಂದು ಆನ್ಲೈನ್ ಆರ್ಡರ್ ಮಾಡ್ಬೋದು, ಯಾವ ಐಟಮ್ ಬೇಕೋ ನಮಗೆ ಸಿಗ್ಬೋದು, ನಮ್ಗೆ ಆನಂದಿಸ್ಬೋದು. ನಾನು ಈಟ್ ಡ್ರಿಂಕ್, ಸೊ ಇದೆಲ್ಲ ನಮ್ಗೆ ಆನಂದ. ಸೊ ಇಲ್ಲಾಂದ್ರೆ ಮೈಥುನ ಸುಖ. ಸೊ ಇದೆಲ್ಲವೂ ಕೂಡ ಅವ್ರು ಎಲ್ಲಿ ಮಾಡಕ್ಕಾಗತ್ತೆ? ನನಗೆ ಆಗುತ್ತೆ, ಇದು ಸಾಧ್ಯ ಇದೆ ನನಗೆ. ಸೊ ನಾನು ಇದಕ್ಕೋಸ್ಕರ ಶ್ರಮಿಸ್ತೇನೆ, ಇದನ್ನ ಪಡಿತೇನೆ ನಾನು. ಸೊ ಹೇಳ್ತಾರೆ, ಇದನ್ನು ಬೇರೆ ಜೀವಿಗಳು ಮಾಡ್ತಾ ಇಲ್ವಾ? ಬೇರೆ ಜೀವಿಗಳು ಮಾಡೋದಕ್ಕೆ ಅಲ್ಲಿ ಏನೋ ಒಂದು ಇದೇ ಇಲ್ಲ. ಕೃಷ್ಣನು ಹೇಗೆ ಮಾಡಿದಾನಂದ್ರೆ ಅವ್ರಿಗೆ ಏನೊಂಥರ ಅವ್ರಿಗೆ ಒಂದು ಈ ಕಾನೂನು ಅಂತರ ನಮ್ಮ ರೀತಿಯ ಕ್ರಮಬದ್ಧ ಧರ್ಮದ ಇದೂ ಇಲ್ಲ. ಮದುವೆ ಇದಾಗ್ಬೇಕು, ನಮಗೆ ನಿಜವಾಗ್ಲೂ ಯಾವ ಧರ್ಮ ಪಾಲನೆ ಮಾಡೋದು ಒಂದು ಇದಿದೆ. ಸೊ ಅವ್ರಿಗೆ ಏನೂ ಇಲ್ಲ, ಅವ್ರಿಗೆ ತುಂಬಾ ಲೀನಿಯೆಂಟ್ ಆಗಿ ಕೊಟ್ಬಿಟ್ಟಿದ್ದಾರೆ ಅವ್ರಿಗೆ. ಸೊ ಇಲ್ಲಿ ಹೇಳ್ತಾ ಇರೋದು, ಈ ರೀತಿಯ ಜೀವನದಿಂದ ಏನು ಪ್ರಯೋಜನ? ಈ ರೀತಿಯ ಜೀವನದಿಂದ ಪ್ರಯೋಜನ, ನಾವು ಮಾನವ ಜನ್ಮ ಇದಕ್ಕೋಸ್ಕರ ಅಲ್ಲ. ನೆಕ್ಸ್ಟ್ ಮಾತಾಜಿ. ಶ್ವವಿದ್ವರಾಹೋಷ್ಟ್ರಖರೈಃ ಸಂಸ್ತುತ ಪುರುಷಃ ಪಶುಃ ನ ಯತ್ಕರ್ಣ ಪತೋ ಪೇತೋ ಜಾತು ನಾಮ ಗದಾಗ್ರಜಃ. ಆಕ್ಚುಲಿ ನೋಡಿ, ಈ ಶ್ಲೋಕನ ಬಹಳ ಇಲ್ಲಿ ಕೃಷ್ಣ ಭಗವದ್ಗೀತೆಯಲ್ಲಿ ನಮಗೆ ಅಲ್ಲಿ 4 ರೀತಿಯ ಇವರು ನನಗೆ ಶರಣಾಗತಿ ಆಗೋದಿಲ್ಲ, ಆ ರೀತಿ ಹೇಳೋದು. ಮೂಢ ಅಂತ ಹೇಳ್ತಾರೆ. ಎನಿವೆ, ಸೊ ಇಲ್ಲಿ ಇವರು ಹೇಳೋದು, ಈ 4 ರೀತಿಯ ಪ್ರಾಣಿಗಳಿದ್ದಾರೆ. ಯಾರು ಈ ಪ್ರಾಣಿಗಳು ಅಂದ್ರೆ ಮನುಷ್ಯರ ರೂಪದಲ್ಲಿರೋ ಪ್ರಾಣಿಗಳು ಅಂತ ಇಲ್ಲಿ ಹೇಳ್ತಾರೆ. ಇರೋದು ಮಾತ್ರ ಹೊರಗೆ ನಮ್ಗೆ ಮನುಷ್ಯ ದೇಹ, ನಾವ್ ಇಲ್ಲಿಗೆ ಪ್ಯಾಂಟ್ ಶರ್ಟ್ ಇಲ್ಲಾಂದ್ರೆ ಸ್ಯಾರಿ ಇನ್ನೊಂದು ನಮ್ಮ ಇದ್ ರೀತಿ ಹಾಕೊಂಡಿದೀವಿ ನಾವು ಬಟ್ಟೆಗಳು. ಆದ್ರೆ ನಾವು ಒಳಗೆ ಆಕ್ಚುಲಿ ನಾವು ಏನದು ಶ್ವ ಅಂದ್ರೆ ನಾಯಿ, ಇಲ್ಲ ಅಂದ್ರೆ ವಿಡ್ವರ ಅಂದ್ರೆ ಹಂದಿ, ಉಷ್ಟ್ರ ಅಂದ್ರೆ ಒಂಟೆ, ಕರೆ ಅಂದ್ರೆ ಕತ್ತೆ. ಸೊ ಇದು ಅಂತ ಹೇಳ್ತಾರೆ. ಯಾವಾಗ ಜಾತು ನಾಮ ಗದಾಗ್ರಜಃ ನಯತ್ ಕರ್ಣ ಪತೋಪೇತು, ನಮಗೆ ಕೃಷ್ಣನ ಒಂದು ಕೇಳಕ್ಕೆ, ಶ್ರವಣ ಮಾಡೋದಕ್ಕೆ ಕೃಷ್ಣನ ಇದು ಆ ರುಚಿ ಇಲ್ವಾ, ಇಲ್ಲಾಂದ್ರೆ ನಮ್ಗೆ ಅದಕ್ಕೆ ಆಸಕ್ತಿ ಇಲ್ಲ ಅಂದ್ರೆ ಹೇಳ್ತಾರೆ, ನಾವು ಈ 4 ವರ್ಗದ ಪ್ರಾಣಿಗಳಾಗಿರ್ಬೇಕು. ಈ 4 ವರ್ಗದ ಪ್ರಾಣಿಗಳು ಮಾಡ್ಲಿಕ್ಕೆ ಪ್ರಾಣಿ ಆಗೋದಿಲ್ಲ. ಅದಕ್ಕೆ ಅವ್ರಿಗೆ ನಾವು ಈಗ ಮಾಡೋಣ, ಭಕ್ತಿ ವೈಭವ್ ಕೋರ್ಸ್ ಮಾಡೋಣ, ಭಕ್ತಿ ಶಾಸ್ತ್ರಿ ಕೋರ್ಸ್ ಮಾಡೋಣ, ಭಗವದ್ಗೀತೆ ಸ್ಟಡಿ ಮಾಡೋಣ, ಇಲ್ಲೇ ಆಗುತ್ತೆ, ಆಗೋದಿಲ್ಲ. ಅವ್ರಿಗೆ ಆಗೋದಿಲ್ಲ. ಅವ್ರಿಗೆ ಅದು ರೇರ್ ಇನ್ಸ್ಟೆನ್ಸ್. ಜಡಭರತ ಜಿಂಕೆಯ ರೂಪದಲ್ಲಿ ಬಂದು ಕೇಳಿದ್ರು, ಇಲ್ಲಾಂದ್ರೆ ನಾವು ಕೇಳ್ತೇವೆ, ಯಾರು ಜಯತೀರ್ಥ ಆಚಾರ್ಯರು ಅನ್ಕೊಳ್ತೀನಲ್ಲ,
ಇವರು ಹಿಂದೆ ಮಧ್ವಾಚಾರ್ಯ ಸಮಯದಲ್ಲಿ ಇವರೊಂದು ಯಾವ್ದದು ಬಫೆಲೋ ಒಂದು ಯಾವ್ದು ಎಮ್ಮೆ ಎಮ್ಮೆ ಕೋಣ ಆ ರೀತಿಯಲ್ಲಿ ಅವರು ಇದ್ದಕ್ಕೆ ಆಲಿಸ್ತಾ ಇದ್ರು ಅಂತ ಕೇಳ್ತೀವಿ. ಸೊ ಇದೆಲ್ಲ ತುಂಬಾ ದೊಡ್ಡ ಸ್ಪೆಷಲ್ ಇನ್ಸ್ಟೆನ್ಸಸ್ ಈ ತರ ಭೌತಿಕ. ಅಂದ್ರೆ ಇದು ನಾವು ಮೆಟೀರಿಯಲ್ ವರ್ಲ್ಡ್ ಅಲ್ಲಿ ಇದೀವಿ, ನಾವು ಸ್ಪಿರಿಚುವಲ್ ವರ್ಲ್ಡ್ ಅಲ್ಲಿ ಇಲ್ಲ. ಸ್ಪಿರಿಚುವಲ್ ವರ್ಲ್ಡ್ ಅಲ್ಲಿ ಎಲ್ಲರೂ ಕೂಡ ಆ ಬೇರೆ ಬೇರೆ ದೇಹದಲ್ಲಿ ಇದ್ರು ಕೂಡ ಅವ್ರೆಲ್ಲ ಶುದ್ಧ ಭಕ್ತರೇ. ಚಿಕ್ಕ ಚಿಕ್ಕ ಕ್ರಿಮಿಯ ರೂಪದಲ್ಲಿದ್ರು, ಅವ್ರ ಜೇನು ಹುಳ ಏನಿದ್ರು ಕೂಡ ಅವರು ಇದೆ. ಅವರು ಪ್ರತಿಯೊಬ್ಬರು ಕೂಡ ಅಲ್ಲಿ ಸಂಪೂರ್ಣ ಸಚ್ಚಿದಾನಂದ ಸ್ವರೂಪದಲ್ಲಿ ಇದ್ದಾರೆ. ಆದ್ರೆ ಮೆಟೀರಿಯಲ್ ವರ್ಲ್ಡ್ ಅಲ್ಲಿ ಕೇವಲ ಮಾನವ ಜನ್ಮದಲ್ಲೇ ನಮಗೆ ಸ್ವಲ್ಪ ಇದ್ರ ಬಗ್ಗೆ ನಾವು ತಿಳ್ಕೊಳ್ಳಿಕ್ಕೆ, ನಾವು ಅಭ್ಯಾಸ ಮಾಡ್ಲಿಕ್ಕೆ ಆಗುತ್ತೆ. ಬೇರೆ ಜನ್ಮದಲ್ಲಿ 99.99999 ಆಗೋದಿಲ್ಲ. ಆಲ್ಮೋಸ್ಟ್ 100 ಅಂತಾನೆ ಹೇಳ್ಬೋದು, ಆಗೋದಿಲ್ಲ 19.9. ಸೊ ಇಲ್ಲಿ ಹೇಳ್ತಾ ಇರೋದು ನಾವು ಕೃಷ್ಣ ಬಗ್ಗೆ ಕೇಳಕ್ಕೆ ಉತ್ಸುಕರಾಗಿರ್ಬೇಕು. ಆದ್ರೆ ಇವತ್ತಿನ ಜನತೆ ಇಲ್ಲ. ಇವತ್ತಿನ ಜನತೆ ಯಾಕೆ ಇಲ್ಲ ಅಂದ್ರೆ, ಈ ಭಾಗವತ ಹೇಳೋದು ಅವರು ಈ 4 ಪ್ರಾಣಿಗಳಿಗೆ ವರ್ಗಕ್ಕೆ ಸೇರಿದವರು. ಅವರು ಮನುಷ್ಯ ವರ್ಗಕ್ಕೆ ಸೇರಿದವರಲ್ಲ. ಅವರು ಈ 4. ಸೊ 4ಗೆ ಎಕ್ಸ್ಪ್ಲನೇಷನ್ ಇದೆ, ನಿಮಗೆಲ್ಲ ಗೊತ್ತು. ನಾಯಿ ಅಂದ್ರೆ ಯಾಕೆ, ಹಂದಿ ಅಂದ್ರೆ ಯಾಕೆ, ಮತ್ತೆ ಗುಂಟೆ ಅಂದ್ರೆ ಯಾಕೆ, ಮತ್ತೆ ಕತ್ತೆ. ಸೊ ಈ 4 ರೀತಿಯ ನಮ್ಮ ಮನುಷ್ಯ ಜನ್ಮದಲ್ಲಿ ಈ ರೀತಿಯ ಚಟುವಟಿಕೆಗಳು, ಆ ಪ್ರಾಣಿಗಳು ಮಾಡೋ ಚಟುವಟಿಕೆ ಮಾಡ್ತಾ ಇದ್ರೆ ನಾವು ಪ್ರಾಣಿಗಳೇ. ಮತ್ತೆ ನಾವು ಈ ರೀತಿಯ ರಾಜಕಾರಣಿಗಳನ್ನು ಚುನಾವಣೆ ಮಾಡಿ ಅವರು ದೊಡ್ಡ ಪ್ರಾಣಿಗಳಷ್ಟೇ ಅವರು. ಸೊ ಪ್ರಾಣಿಗಳಿಗೂ ಕೂಡ ಲಯನ್ ಇಸ್ ದ ಕಿಂಗ್ ಆಫ್ ದ ಜಂಗಲ್ ಅಂತ ಹೇಳ್ತಾರೆ. ಸಿಂಹ ಅರಣ್ಯದ ರಾಜ ಅಂತ ಹೇಳ್ತಾರೆ. ಯಾರಿಗೆ ರಾಜ ಸಿಂಹ? ಅದು ರಾಜ ಯಾರಿಗೆ? ನರಿಗಳಿಗೆ, ಅದು ಈ ರೀತಿಯ ಪ್ರಾಣಿಗಳಿಗೆ. ಸೊ ಅದೇ ರೀತಿ ಇಲ್ಲಿ ಹೇಳ್ತಾರೆ, ಅದು ದೊಡ್ಡ ಪ್ರಾಣಿ ಅಷ್ಟೇ. ಸೊ ಅದೇ ರೀತಿ ಒಂದು ದೊಡ್ಡ ಕತ್ತೆಯ ಸಮೂಹಕ್ಕೆ ಇನ್ನೊಂದು ಕತ್ತೆಯ ಸಮೂಹಕ್ಕೆ ದೊಡ್ಡ ಕತ್ತೆ, ಅದು ಚೀಫ್. ಇಲ್ಲ ಎಷ್ಟೋ ಒಂಟೆಗಳ ಸಮೂಹದಲ್ಲಿ ಒಂದು ಒಂಟೆ ಇರುತ್ತೆ, ಅದು ರಾಜ, ಒಂಟೆ ರಾಜ. ಇಲ್ಲ ಇನ್ನೊಂದು ನಾಯಿಯ ಸಮೂಹದಲ್ಲಿ ಒಂದು ನಾಯಿ ರಾಜ. ಸೊ ಹೀಗೆ ಹೇಳ್ತಾರೆ. ಅವೆಲ್ಲ ಈ ನಾಯಕರು ಸಮಾಜದಲ್ಲಿ ಅವರು ಕೃಷ್ಣ ಪ್ರಜ್ಞೆ ಇಲ್ಲದೆ ಅವರು ಈ 4 ಪ್ರಾಬ್ಲಮ್ಸ್, ಜನ್ಮ ಮೃತ್ಯು ಜರಾವ್ಯಾಧಿ ಅರ್ಥ ಮಾಡ್ಕೊಳ್ಳದೆ ಅವರಿದ್ರೆ ಅವರು ಕೂಡ ಎಲ್ಲ ಪ್ರಾಣಿಗಳೇ ಅಂತ ಹೇಳ್ತಾರೆ ಭಾಗವತ. ವೆರಿ ನೈಸ್ ಶ್ಲೋಕ ಎಲ್ಲ. ನೆಕ್ಸ್ಟ್ ಶ್ಲೋಕ 20ನೇ ಶ್ಲೋಕ. ಬಿಲೆ. ಓಕೆ, ಇಲ್ಲಿಂದ ಅವರು ಇಲ್ಲಿಂದ ನಾವು ಹೇಳ್ತಾರೆ, ನಮ್ಮ ದೇಹದ ಅಂಗಗಳೇನೇನಿದೆ, ನಮಗೆ ಕಣ್ಣಿದೆ, ನಮ್ಗೆ ಕಿವಿ ಇದೆ. ಸೊ ಇದೆಲ್ಲವನ್ನು ಹಿಂದೆ ಶ್ಲೋಕನ ಕೂಡ 19 ಕೂಡ ಒಂದು ರೀತಿಯಲ್ಲಿ ನೋಡಿದ್ರೆ ಹಾಗೆ ಹೇಳ್ಬೋದು. 19 ಶ್ಲೋಕ ಕೂಡ ಅವ್ರು ಹೇಳ್ತಾರೆ ಇದಕ್ಕೆ ಒಂದು ರೀತಿಯ ಉಪಯೋಗ ಇದೆ. ಸೊ ನಮಗೆ ಕಣ್ಣಿದೆ ನಾವು ನೋಡ್ಬೋದು, ಕಿವಿಯಿಂದ ಕೇಳ್ಬೋದು, ನಾಲಿಗೆಯಿಂದ ರುಚಿ ಮಾಡ್ಬೋದು, ಇಲ್ಲಾಂದ್ರೆ ಬಾಯಿಯಿಂದ ಮಾತಾಡ್ಬೋದು, ಮೂಗಿನಿಂದ ನಾವು ವಾಸನೆಯನ್ನು ಪಡಿಬೋದು. ಸೊ ಕೈಗಳಿಂದ ನಾವೇನೋ ವಸ್ತುಗಳನ್ನು ಇಟ್ಕೊಳ್ಬೋದು, ಏನೋ ಕೆಲಸ ಮಾಡ್ಬೋದು ಕೈಗಳಿಂದ. ಎಷ್ಟೆಷ್ಟು ಕೆಲಸಗಳು ಕಲಾಕಾರಗಳು ಅವ್ರ ಕೈಯಿಂದಲೇ ಅವರು ಒಂದು ಪೇಂಟಿಂಗ್ ಮಾಡ್ತಾರೆ, ಇಲ್ಲ ಕೈಯಿಂದಾನೇ ಅವರು ಏನೋ ಪಾಟರ್, ಈ ಪಾಟ್ಸ್ ತಯಾರಿ ಮಾಡ್ತಾರೆ, ಇಲ್ಲ ಕೈಗಳು ಇದು ಈ ರೀತಿ. ಇಲ್ಲ ಈಗ ಒಂದು ಡಾಕ್ಟರ್ಸ್ ಕೈಗುಣ ಅಂತ ಹೇಳ್ತಾರೆ. ಸೊ ಅವರ ಒಂದು ಇದರಿಂದ ಅವರು ನೋಡಿ ಅವರು ಕಂಡು ಹಿಡಿತಾರೆ, ಅವರ ಟೆಸ್ಟ್ ಎಕ್ಸಾಮಿನೇಷನ್ ಮಾಡಿ. ಸೊ ಈ ರೀತಿ ಕೈಗಳದ್ದು ಏನೇನೋ, ಇಲ್ಲಾಂದ್ರೆ ಕೈಯಿಂದಾನೆ ಒಂದು ದೊಡ್ಡ ಇಂಜಿನಿಯರ್ ಇದು ಮಾಡ್ತಾರೆ. ಸೊ ಎನಿವೆ ಕೈಗಳು ಬೇಕು ನಮ್ಗೆ, ಕಾಲ್ಗಳು ಬೇಕು ನಮ್ಗೆ, ಕಣ್ಣು ಬೇಕು, ಕಿವಿ ಬೇಕು, ಮೂಗು ಬೇಕು, ಬಾಯಿ ಬೇಕು, ನಾಲಿಗೆ ಬೇಕು. ಆದ್ರೆ ಈ ಶ್ಲೋಕಗಳಲ್ಲಿ ಹೇಳ್ತಾ ಇದ್ದಾರೆ ಇದೆಲ್ಲವೂ ಸಿಕ್ಕಿದ್ದು ನಮಗೆ ಮಾನವ ಜನ್ಮದಲ್ಲಿ ಒಂದೇ ಕಾರಣ ಏನು, ನಾವು ನಮ್ಮ ಸಾಧನೆ ಮಾಡಿ ಇದನ್ನು ಪರಿಶುದ್ಧಗೊಳಿಸಿ ಈ ಇಂದ್ರಿಯಗಳನ್ನು, ಮತ್ತೆ ನಾವು ನಮಗೆ ಇರುವ ಕೃಷ್ಣನ ಸಂಬಂಧವನ್ನು ಸ್ಥಾಪಿಸಿ ಮತ್ತೆ ಕೃಷ್ಣನನ್ನು ತೃಪ್ತಿಪಡಿಸ್ಬೇಕು ನಾವು. ಇದಕ್ಕೆ ಈ ಮಾನವ ಜನ್ಮದ ದೇಹದ ಅಂಗಾಂಗಗಳು ನಮ್ಗೆ ಇತ್ತು. ನಮ್ಗೆ ಇದೆಲ್ಲವೂ ಇತ್ತು, ಕಣ್ಣುಗಳು ಇತ್ತು, ಹದ್ದು, ಈಗಲ್ ಎಲ್ಲ ಹೇಳ್ತಾರೆ, ಒಂದೊಂದು ಯಾವ್ದೋ ಒಂದು ಗೋಲ್ಡನ್ ಈಗಲ್ ಅಂತೆಲ್ಲ ಹೇಳ್ತಾರೆ. ಎಷ್ಟೋ ಕಿಲೋಮೀಟರ್ ಈ ಅಮೆರಿಕ ಕಾಂಟಿನೆಂಟಲ್ ಎಲ್ಲ ಹೇಳ್ತಾರೆ, ಅದು ಇದು ಮಾಡ್ತಾ ಇರತ್ತೆ, ಹಾರಾಡ್ತಾ ಇರತ್ತೆ ಆಕಾಶದಲ್ಲಿ. ಕೆಳಗೆ ಆ ಸಮುದ್ರದಲ್ಲಿ ಯಾವುದೋ ಒಂದು ಮೀನೋ ಇಲ್ಲಾಂದ್ರೆ ಒಂದು ಇದು ಸಿಕ್ಕಿದ್ರು ಅದು ಬಂದು ಅದನ್ನ ಎತ್ಕೊಂಡು ಹೋಗುತ್ತೆ. ಅಂದ್ರೆ ಕಣ್ಣುಗಳು ಅಷ್ಟು ಶಾರ್ಪ್ ಇದೆ ಅದಕ್ಕೆ. ಸೊ ನಮಗಿಂತ ಶಾರ್ಪ್ ಇದೆ, ನಮಗಿಂತ ಅದಕ್ಕೆ ಕಣ್ಣು ಅದಕ್ಕೆ ಕಾಣುತ್ತೆ, ಚೆನ್ನಾಗಿ ಕಾಣುತ್ತೆ. ಸೊ ಅದು ಪ್ರಾಣಿ ಜನ್ಮದಲ್ಲಿ ಅದು ಅದರ ಉಪಯೋಗ. ಅದಕ್ಕೆ ಇಂದಿನ ವಸ್ತುವನ್ನು ಪಡಿಲಿಕ್ಕೆ, ಅದರ ಆಹಾರವನ್ನು ಪಡಿಲಿಕ್ಕೆ ಅದಕ್ಕೆ ಸಿಕ್ಕಿದೆ ಜನ್ಮ. ಅದೇ ಮನುಷ್ಯ ಜನ್ಮದಲ್ಲಿ ನಮಗದಲ್ಲ. ನಮಗೆ ಸಿಕ್ಕಿರೋದು ಏಕೈಕ ಕಾರಣ ಇಲ್ಲಿ ಈ ಶ್ಲೋಕಗಳು ಇವಾಗ ಹೇಳ್ತಾರೆ. ಕಣ್ಣುಗಳು ಸಿಕ್ಕಿದ್ದು ಕೃಷ್ಣನ ದಿವ್ಯ ರೂಪಗಳನ್ನು ನೋಡೋದು. ಕೃಷ್ಣನ ದಿವ್ಯ ರೂಪಗಳಂದ್ರೆ ನಮ್ಮ ಮನೆಯಲ್ಲೇ ನಾವು ಕೃಷ್ಣನನ್ನು ಆರಾಧಿಸಬಹುದು.
ಸೊ ಹಿಂದೆ ವೈದಿಕ ಸಂಸ್ಕೃತಿ ಇರ್ತಾ ಇತ್ತು. ಸೊ ಹಾಗೆ ಈಗಲೂ ಕೂಡ ನಾವು ಮಾಡ್ಬೇಕು. ಪ್ರಭುಪಾದ ಬಹಳ ಚೆನ್ನಾಗಿ ಬರೀತಾರೆ. ಕಣ್ಣುಗಳ ಉಪಯೋಗ ಅಂದ್ರೆ ಏನು? ಕೃಷ್ಣನ ದಿವ್ಯ ರೂಪವನ್ನು ನೋಡೋದಕ್ಕೆ. ದಿವ್ಯ ರೂಪಗಳು ನೋಡ್ಬೇಕು ಅಂದ್ರೆ ರಾಧಾಕೃಷ್ಣ, ಇಲ್ಲ ಲಕ್ಷ್ಮೀನಾರಾಯಣ, ಇಲ್ಲ ಸೀತಾರಾಮ, ಸೊ ಇವರ ಒಂದು ಆರಾಧನೆ ಮಾಡ್ಬೇಕು. ಇಲ್ಲ ಅಂದ್ರೆ ಜಗನ್ನಾಥ, ಗೌರನಿತಾಯ್, ವರಾಹ, ನರಸಿಂಹ, ವಾಮನ, ಬೇರೆ ಬೇರೆ ಭಗವಂತನ ಈ ಆರಾಧನೆ ಮಾಡಬೇಕು. ಸೊ ಈ ವಿಗ್ರಹ ಆರಾಧನೆ ಅದರ ತುಂಬಾ ಮಹತ್ವವನ್ನು ಇಲ್ಲಿ ತಿಳಿಸ್ಕೊಡ್ತಾರೆ ಈ ಶ್ಲೋಕಗಳಲ್ಲಿ. ಸೊ ಇದಾಗ್ಲಿಲ್ಲ ಅಂದ್ರೆ, ನಮಗೆ ಮನೆಯಲ್ಲೇ ಸ್ವತಃ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ನಾವು ಇನ್ನೊಬ್ಬರ ಮಂದಿರಕ್ಕೆ ಹೋಗ್ಬೇಕು ನಾವು. ಸೊ ಈಗ ಇದೆಲ್ಲ ಹೇಳೋದು ಅಷ್ಟು ಸುಲಭ ಅಲ್ಲ. ಪರ್ಟಿಕ್ಯುಲರ್ಲಿ ರಾಧಾಕೃಷ್ಣ ವರ್ಷಿಪ್, ಲಕ್ಷ್ಮೀನಾರಾಯಣ ವರ್ಷಿಪ್, ಸೀತಾರಾಮ ವರ್ಷಿಪ್ ಅಂದ್ರೆ ತುಂಬಾ ನಿಯಮಗಳಿವೆ, ಪಂಚರಾತ್ರ ವಿಧಿ ಇದೆ. ಸೊ ಇದೆಲ್ಲ ನಮ್ಗೆ ಕಷ್ಟ ನಮ್ಗೆ. ಸೊ ಅಟ್ಲೀಸ್ಟ್ ನಾವು ಗೌರವನಿತ ಇಲ್ಲ ಜಗನ್ನಾಥ್ ನಾವು ಪೂಜಿಸುವ, ಅವರ ಪೂಜೆ ಮಾಡೋದು ಕ್ರಮ ಸುಲಭ. ಸೊ ಈ ರೀತಿ ಅವರನ್ನು ನೋಡ್ತಾ ನೋಡ್ತಾ, ಅವರ ದಿವ್ಯ ರೂಪಗಳನ್ನು ನೋಡ್ತಾ ನೋಡ್ತಾ ನಮ್ಮ ಕಣ್ಣಿಗೆ ಆನಂದ ಸಿಗುತ್ತೆ, ಕಣ್ಣುಗಳು ಪರಿಶುದ್ಧವಾಗುತ್ತೆ, ಮತ್ತೆ ನಮ್ಗೆ ಭೌತಿಕ ಆಕರ್ಷಣೆಯಿಂದ ನಾವು ಮುಕ್ತರಾಗ್ಬೋದು. ಇಲ್ಲಾಂದ್ರೆ ಕಷ್ಟ, ತುಂಬಾ ಕಷ್ಟ. ಬಹಳ ಚೆನ್ನಾಗಿ ಒಂದು ಭಾವಾರ್ಥ ಪ್ರಭುಪಾದ ಬರೀತಾರೆ. ಅಟೆನ್ಷನ್, ಭಗವಂತನ ಸೇವೆಯಲ್ಲಿ ನಾವು ಕೊಡುವ ಒಂದು ಸಮಯ, ಕೊಡುವ ಒಂದು ಪ್ರಯತ್ನ, ಯಾವ ರೀತಿಯಲ್ಲಿ ಅವನನ್ನು ಶೃಂಗಾರ ಮಾಡೋದು, ಅವನ ದಿವ್ಯ ಮೂರ್ತಿಗಳಿಗೆ, ಅವನ ದೇವಸ್ಥಾನ, ಅವನ ಇದನ್ನು ಸ್ವಚ್ಛವಾಗಿಡೋದು. ಯಾಕಂದ್ರೆ ದೇವಸ್ಥಾನದಲ್ಲಿ ನೋಡಿ ನಮಗೆ ಸೇವೆಗಳಿದೆ, ಆ ಪೂಜಾರಿಗಳು ಭಗವಂತನ ಆರಾಧನೆಯಲ್ಲಿ ಅವನು ಶೃಂಗಾರ ಮಾಡ್ತಾರೆ, ಮತ್ತೆ ಅವನಿಗೆ ಸಮಯ ಸಮಯಕ್ಕೆ ಆಹಾರವನ್ನು ತಯಾರಿ ಮಾಡ್ತಾರೆ. ಸೊ ಇದರಲ್ಲಿ ಕ್ಲೆನ್ಲಿನೆಸ್, ಶುಚಿತ್ವ ತುಂಬಾ ಮುಖ್ಯ. ಸೊ ಪ್ರಭುಪಾದರು ಹೇಳ್ತಾರೆ ಇದರ ಒಂದು ಕಾಳಜಿ ನಾವು ಇಟ್ಕೊಂಡು ನಾವು ಮಾಡೋದ್ರಿಂದ, ಇದ್ರ ಜೊತೆಗೆ ಒಂದು ಭಗವಂತನ ದಿವ್ಯ ರೂಪಗಳನ್ನು ನೋಡೋದು, ಭಗವಂತನ ಮೂರ್ತಿಗಳ ಸೇವೆ ಮಾಡೋದ್ರಲ್ಲಿ ನಾವು ನಮ್ಮ ಸಮಯವನ್ನು, ನಮ್ಮ ಕಾಳಜಿ, ನಮ್ಮ ಇದನ್ನು ನಾವು ವಿನಿಯೋಗಿಸಿದ್ರೆ ನಾವು, ಮತ್ತೆ ಅದ್ರ ಜೊತೆಗೆ ಸಂಕೀರ್ತನೆ, ನಾವು ಈ ಭಗವಂತನ ಶ್ರವಣ ಮಾಡೋದು, ಅವನ ಕೀರ್ತನೆ ಮಾಡೋದು, ಇದನ್ನು ನಾವು ಮಾಡಬೇಕು. ಸೊ ಇದರಿಂದ ಮಾತ್ರ, ಸೊ ಬಹಳ ಚೆನ್ನಾಗಿ ಬರೀತಾರೆ ಪ್ರಭುಪಾದ, ಇದರಿಂದ ಮಾತ್ರ ನಾವು ಇವತ್ತಿನ ಆಧುನಿಕ ಜಗತ್ತಿನಲ್ಲಿ ಹೆಲ್ಲಿಶ್ ಸಿನಿಮಾ ಅಟ್ರಾಕ್ಷನ್ಸ್, ಪ್ರಭುಪಾದ ಹೇಳ್ತಾರೆ ಇದು ನರಕದ ಇದು ಇಂದ್ರಿಯ ಸುಖಗಳಿದು ಸಿನಿಮಾ, ಇನ್ನೊಂದು ಇವತ್ತಿನ ಇದು ಹೆಲ್ಲಿಶ್ ಸಿನಿಮಾ ಅಟ್ರಾಕ್ಷನ್ಸ್ ಅಂಡ್ ರಬ್ಬಿಶ್ ಸೆಕ್ಸ್ ಸಾಂಗ್ಸ್. ಸೊ ಎಲ್ಲವೂ ಕೂಡ ಮೈಥುನ ಇದಕ್ಕೆ ಸಂಬಂಧಪಟ್ಟ ಹಾಡುಗಳು. ಪ್ರತಿಯೊಂದು ನೋಡಿ ಇವತ್ತಿನ ಇದು ಯುವಕರು ಇದರಿಂದ, ಪ್ರಭುಪಾದ ಹೇಳ್ತಾರೆ ಸ್ಲಾಟರೋಸಸ್, ಇವತ್ತಿನ ವೈದಿಕ ಇದು ವೈದಿಕ ಅಲ್ಲ, ಭೌತಿಕ ವಿದ್ಯೆಗಳು ಅಂದ್ರೆ ಇದು ಅಮಾಯಕ ಜೀವಿಗಳನ್ನು, ಅವರನ್ನು ಇದೊಂದು ಸ್ಲಾಟರೋಸ್, ಅವರನ್ನು ಕಡಿದು ಬಿಡೋದು ಅಂದ್ರೆ ಇಂದ್ರಿಯ ಒಂದು ಸಾಗರದಲ್ಲಿ ಮುಳುಗಿಸ್ಬಿಡೋದು. ಸಾಗರದಲ್ಲಿ ಯಾರು ಮುಳುಗಿದ್ರೆ ಏನಾಗ್ತಾರೆ? ಮುಳುಗೋಗ್ಬಿಟ್ರೆ ಸತ್ತೋಗ್ಬಿಡ್ತಾರೆ ಅವ್ರು. ಆತರ ನಮ್ಗೆ ಇಂದ್ರಿಯ ಸುಖದ ಸಾಗರದಲ್ಲಿ ಮುಳುಗಿಸ್ಬಿಡ್ತಾರೆ ಇವತ್ತಿನ ಆಧುನಿಕ ವಿದ್ಯಾಭ್ಯಾಸ. ಸೊ ಪ್ರಭುಪಾದ ಈ ತರ ಇದೆ ಇವತ್ತು. ಸೊ ಎನಿವೆ, ಪ್ರಭುಪಾದ ಬಹಳ ಚೆನ್ನಾಗಿ ಬರೆಯೋದ್ರಲ್ಲಿ ಭಾವಾರ್ಥ, ಇದರಿಂದ ನಾವು ಬಿಡುಗಡೆ ಆಗ್ಬೇಕು ಅಂದ್ರೆ ನಾವು ನಮ್ಮ ಸಮಯವನ್ನು, ನಮ್ಮ ಕಾಳಜಿ, ನಮ್ಮ ಇದನ್ನು ನಾವು ಕೃಷ್ಣನ ದಿವ್ಯ ಮೂರ್ತಿ ವಿಗ್ರಹ, ಅವರ ಸೇವೆ ಮಾಡೋದು, ಶೃಂಗಾರ ಮಾಡೋದು, ಅವರ ಒಂದು ಸ್ವಚ್ಛವಾಗಿ ಇಡೋದು, ಇದನ್ನು ಮತ್ತೆ ಆ ಜೊತೆಗೆ ಶ್ರವಣ ಕೀರ್ತನೆ, ಕೃಷ್ಣ ಬಗ್ಗೆ ಕೇಳ್ಬೇಕು ನಾವು. ಸೊ ಅಷ್ಟು ಲೈನ್ ಯಾರಾದ್ರೂ ನೋಟಿಸ್ ಮಾಡಿ, ಬಹಳ ಚೆನ್ನಾಗಿದೆ. ಇನ್ನೂ ಒಂದು ಪಾಯಿಂಟ್ ಇದೆ, 4 ಪಾಯಿಂಟ್ಸ್ ಹೇಳ್ತಾರೆ ಪ್ರಭುಪಾದಲ್ಲಿ ಅಲ್ಲಿ, ಅಲಾಂಗ್ ವಿತ್ ದಟ್ ವಿಲ್ ಸೇವ್ ಅಸ್ ಅಂತ ಹೇಳ್ತಾರೆ. ಅದು ನಮಗ ಬಿಡುಗಡೆ ಮಾಡುತ್ತೆ ನಮಗೆ. ಸೊ ಅಲ್ಲಿ ಪ್ರಭುಪಾದ ಬಹಳ ಚೆನ್ನಾಗಿ ಬರೆಯೋದು ಒಂದು ಪಾಯಿಂಟ್, 12 ವರ್ಷದ ನಂತರ ಪ್ರತಿಯೊಬ್ಬರು ಕೂಡ ದೀಕ್ಷೆ ಪಡಿ. ನೋಡಿ, ಇದು ಇರ್ತಾ ಇತ್ತು ಹಿಂದೆ ವೈದಿಕ ಕಾಲದಲ್ಲಿ ಇರ್ತಾ ಇತ್ತು. ಪ್ರಭುಪಾದ ಹೇಳ್ತಾರೆ ಈಗ ದೀಕ್ಷೆ ಅಂದ್ರೆ ನಮ್ಗೆ ಸ್ವಲ್ಪ ಜನಕ್ಕೆ 20 ವಯಸ್ಸಲ್ಲಾಗಿರ್ಬೋದು, ಸ್ವಲ್ಪ ಜನಕ್ಕೆ 40 ವಯಸ್ಸಲ್ಲಾಗಿರ್ಬೋದು, ಸ್ವಲ್ಪ ಜನಕ್ಕೆ 60 ವಯಸ್ಸಲ್ಲಾಗಿರ್ಬೋದು, ಎನಿವೆ. ಆದ್ರೆ ಆಚಾರ್ಯರು ಹೇಳ್ತಾರೆ ಪ್ರತಿಯೊಂದು ವ್ಯಕ್ತಿ 12 ವಯಸ್ಸಿನಲ್ಲಿ ದೀಕ್ಷೆ ಪಡಿ. ಅದೇ ಕುಟುಂಬದಲ್ಲಿ ಪ್ರಭುಪಾದರು ಹೇಳ್ತಾರೆ ಅಪ್ಲಿಕೇಶನ್, ಪ್ರತಿಯೊಂದು ಮನೆಯಲ್ಲೂ ಕೂಡ ಈ ರೀತಿಯ ಒಂದು ಆಚರಣೆಗಳು ಇರಬೇಕು. ಹಿಂದೆ ಇರ್ತಾ ಇತ್ತು, ಇದು ವೈದಿಕ ಕಾಲದಲ್ಲಿ ಇರ್ತಾ ಇತ್ತು, ಇದು ಸತ್ಯಯುಗ, ತ್ರೇತಾಯುಗ, ದ್ವಾಪರಯುಗದಲ್ಲಿ ಇರ್ತಾ ಇತ್ತು. ಕಲಿಯುಗದಲ್ಲೂ ಕೂಡ ಎಷ್ಟೋ ಶುದ್ಧ ಬ್ರಾಹ್ಮಣರು ಇದನ್ನ ಪಾಲನೆ ಮಾಡ್ತಾ ಇದ್ರು, ಇದು ಇರ್ಲಿಲ್ಲ ಅಂತಲ್ಲ. ಸೊ ಪ್ರಭುಪಾದರು ಹೇಳ್ತಾರೆ ಅದೇ ರೀತಿ ಕೂಡ ಈಗಲೂ ಕೂಡ ಒಬ್ಬ ಮಗು, ಒಂದು ವ್ಯಕ್ತಿ 12 ವರ್ಷ ಬಂದಿದ್ರೆ ಅವ್ರಿಗೆ ದೀಕ್ಷೆ ಕೊಟ್ಬಿಡ್ಬೇಕು ಅವ್ರಿಗೆ.
ಕೊಟ್ಟು ಅವರು ಕೂಡ ಈ ಒಂದು ಸಾಧನೆ, ಈ ವಿಗ್ರಹ ಆರಾಧನೆಯಲ್ಲಿ ಅವರು ಭಾಗವಹಿಸ್ಬೇಕು ಅಂತ ಹೇಳ್ತಾರೆ. ಎಸ್ ಮಾತಾಜಿ, ನೆಕ್ಸ್ಟ್ ಈ ಶ್ಲೋಕಗಳು ಇದೆಲ್ಲ ಕಂಠಪಾಠ ಮಾಡಿದ್ರೆ ಒಳ್ಳೇದು. ನಾವು ಇದೆಲ್ಲ ಬಿಲೆ ಬತೋರ್ ಕ್ರಮ ವಿಕ್ರಮಾನ್ಯೇ ನ ಶೃಣ್ವತ ಕರ್ಣಪುಟೇನ ರಸ್ಯ ಜಿವ್ವಾಸತಿ ದಾರ್ಧುರಿಕೇವ ಸೂತ ನಚೋಪಗಾಯತ್ಯ ಉರುಗಾಯ ಗಾತಾಹ. ದೇವೋತ್ತಮ ಪುರುಷನ ವಿಕ್ರಮ ಮತ್ತು ಅದ್ಭುತ ಕಾರ್ಯಗಳ ಸಂದೇಶಗಳನ್ನು ಕೇಳದವನ ಕಿವಿಗಳು ಹಾವಿನ ಹುತ್ತದ ಬಿಲಗಳಿದ್ದ ಹಾಗೆ, ಭಗವಂತನನ್ನು ಕುರಿತ ಸ್ತೋತ್ರಗಳನ್ನು ಆಡದವನ, ಸಂಕೀರ್ತನ ಮಾಡದವನ ನಾಲಗೆ ಕಪ್ಪೆಯ ನಾಲಗೆಯಂತೆ ಎಂದು ತಿಳಿಯಬೇಕು. ಕಪ್ಪೆಯ ನಾಲಗೆ ನೋಡಿ, ನಮ್ಮ ನಾಲಿಗೆ ನಮಗೆ ಇವಾಗ ನಾವು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಅಂತ ಹೇಳಿದ್ರೆ ನಮ್ಮ ನಾಲಿಗೆ ಆಕ್ಚುಲಿ ಮನುಷ್ಯ ನಾಲಿಗೆ. ಇಲ್ಲ ನಾವು ಹೇಳೋದಿಲ್ಲ ಅಂದ್ರೆ ನಮ್ಮ ನಾಲಿಗೆ ಕಪ್ಪೆಯ ನಾಲಿಗೆ. ಯಾಕೆ ಕಪ್ಪೆಯ ನಾಲಿಗೆ? ಕಪ್ಪೆ ಅದು ಕೊಕ್ಕೊಡ್ಕ ಅಂತ ಹೇಳಿದಾಗ ಹತ್ತಿರದಲ್ಲೇ ಹಾವು ಬಂದು ನನ್ನ ಆಹಾರ ಇಲ್ಲಿದೆ ಅಂತ ಬಂದು ತಿಂದ್ಬಿಡುತ್ತೆ. ಸೊ ಅದೇ ರೀತಿ ನಾವು ಅದು ಇದು ಈ ರಾಜಕೀಯ ಮಾತಾಡ್ತಾ ಇರ್ತೇವೆ. ಅಲ್ಲಿ ಏನಾಯ್ತು, ಎಲೆಕ್ಷನ್ ಯಾರು ಗೆದ್ದರು, ಆ ಸ್ಟೇಟಲ್ಲಿ ಏನಾಯ್ತು, ಇವರು ಸೋತರ ಇವ್ರು ಗೆದ್ದರ, ಇಲ್ಲಾಂದ್ರೆ ಅಲ್ಲಿ ಸ್ಪೋರ್ಟ್ಸ್ ಏನಾಯ್ತು, ಇಂಡಿಯಾ ಮ್ಯಾಚ್ ಆಸ್ಟ್ರೇಲಿಯಾ ಅವ್ರು ಗೆದ್ದರ ಇವ್ರು ಗೆದ್ದರ, ಈ ಕ್ರಿಕೆಟರ್ ಎಷ್ಟು ಹೊಡೆದ, ಅವರೆಷ್ಟು ವಿಕೆಟ್ಸ್ ತೆಗೆದ್ರು, ನಮಗೆಲ್ಲ ಈ ಸಮಯ ಎಷ್ಟೆಷ್ಟು ವ್ಯರ್ಥ ಆಗ್ತದೆ. ಇಲ್ಲಾಂದ್ರೆ ಅಲ್ಲಿ ರಷ್ಯಾ ಯುಕ್ರೇನ್ ಅಲ್ಲಿ ಯಾಕೆ ಈ ತರ ಇಷ್ಟು ಇದಾಗ್ತಾ ಇದೆ, ಆ ಯುದ್ಧ ಆಗ್ತಾ ಇದೆ, ಇದೆಲ್ಲ ತುಂಬಾ ನಾವು ಈ ವಿಷಯಗಳಲ್ಲಿ ನಾವು ಆಸಕ್ತಿ ಕೊಡ್ತೇವೆ. ಸೊ ಹೇಳ್ತಾರೆ ಇದೆಲ್ಲ ಇದ್ರ ಬಗ್ಗೆ ನಾವು ಹೇಳೋದು ಅಂದ್ರೆ ನಾವು ಆಕ್ಚುಲಿ ಕಪ್ಪೆಯ ಇದನ್ನು ಮಾಡಿ ನಮ್ಮ ಮೃತ್ಯುವನ್ನು ಹತ್ರ ಕರೀತಾ ಇದ್ದೀವಿ. ಇಲ್ಲಾಂದ್ರೆ ಕೇಳೋದು ಹೇಳ್ತಾ ಇರೋದು ಇದು ಹಾವಿನ ಹುತ್ತದ ಯಾರು ಹಾಕ್ತಾರೆ? ಹಾವಿನ ಹುತ್ತದ ಇದ್ರಲ್ಲಿ ಕೈ ಹಾಕಿದ್ರೆ ಏನಾಗುತ್ತೆ? ಹಾವು ಬಂದು ಕಚ್ಬಿಡುತ್ತೆ. ಸೊ ಅದೇ ರೀತಿ ಈ ಕಿವಿಗಳನ್ನ ಇದಕ್ಕೋಸ್ಕರ ನಾವು ಉಪಯೋಗಿಸ್ಬಾರ್ದು. ಇದನ್ನು ಕೇಳೋದಕ್ಕಾಗ್ಲಿ ಇದನ್ನು ಹೇಳೋದಕ್ಕಾಗ್ಲಿ ನಾವು ಉಪಯೋಗಿಸ್ಬಾರ್ದು. ಇದನ್ನು ಕೃಷ್ಣನ ಸಂಬಂಧದಲ್ಲಿ ನಾವು ಉಪಯೋಗಿಸ್ಬೇಕು ಅಂತ ಹೇಳ್ತಾರೆ. ಮತ್ತೆ ಈ ಶ್ಲೋಕನು ಬಾರ ಪರಂ ಪಟ್ಟ ಕಿರೀಟ ಜುಷ್ಟಂ ಅಪ್ಯುತ್ತಮಾಂಗಂ ನಮೇನ್ ಮುಕುಂದಂ ಶಾವೋ ಕರೋನೋ ಕುರುತೆ ಸಪರ್ಯಾಂ ಹರೇ ಲಸತ್ ಕಾಂಚನ ಕಂಕಣೋವಾ. ಸೊ ನಮ್ಮ ತಲೆಯನ್ನು ನಾವು ಕೃಷ್ಣನಿಗೆ ನಮಸ್ಕರಿಸೋಕೆ ಉಪಯೋಗಿಸ್ಬೇಕು. ಸೊ ಪ್ರಭುಪಾದ ಬಹಳ ಚೆನ್ನಾಗಿ ಭಾವಾರ್ಥದಲ್ಲಿ ಮಹಾರಾಜ್ ಪ್ರತಾಪ ರುದ್ರರ ಉದಾಹರಣೆ ಕೊಡ್ತಾ ಇದ್ದಾರೆ. ಮಹಾರಾಜ್ ಪ್ರತಾಪ ರುದ್ರರು ಒರಿಸ್ಸಾ ರಾಜ ಆದರೂ ಕೂಡ ಅವರು ಜಗನ್ನಾಥನಿಗೆ ತುಂಬಾ ವಿನಮ್ರ ಭಾವದಿಂದ ಅವರು ಸೇವೆ ಮಾಡ್ತಾ ಇದ್ರು ಅವರು. ಸೊ ಹಾಗೆ ಯಾರು ಕೂಡ ಸಮಾಜದಲ್ಲಿ ಇಷ್ಟು ದೊಡ್ಡ ವ್ಯಕ್ತಿ ಆದ್ರೂ ಆಗ್ಬೋದು, ಆ ವ್ಯಕ್ತಿ ಅವರು ಬಂದು ಭಗವಂತನಿಗೆ ನಮಸ್ಕರಿಸಬೇಕು. ಅದು ನಿಜವಾದ ಉಪಯೋಗ. ತಲೆ ನಮ್ಮದು ಕೃಷ್ಣನಿಗೆ ನಾವು ನಮ್ರತೆಯನ್ನು ತೋರಿಸ್ಬೇಕು ನಾವು. ಇಲ್ಲ ಅಂದ್ರೆ ಹೇಳ್ತಾರೆ ಅದು ಭಾರ ಅಷ್ಟೇ ಅಂದ್ರೆ ಹೇಳ್ತಾ ಇರೋದು, ನಾವು ಅಕಸ್ಮಾತ್ ನೀರಿನಲ್ಲಿ ಮುಳುಗ್ತಾ ಇದ್ರೆ ತಲೆ ಮೇಲೆ ಏನಾದ್ರು ಭಾರ ಇಟ್ಕೊಂಡ್ರೆ ಏನಾಗುತ್ತೆ? ಇನ್ನ ಬೇಗ ಮುಳುಗ್ತೀವಿ ನಾವು. ಸೊ ಆ ರೀತಿ ಯಾರಾದ್ರೂ ನಾನು PhD, ನಾನು ಈ ರೀತಿ ಎಷ್ಟೆಷ್ಟೋ ಇದೆ, ನಾನು BTech MTech, ನಾನು MBBS MD DM, ನಾನು LLB ಸೊ ಈ ರೀತಿ ಎಲ್ಲ ನಾವು ಅನ್ಕೊಂಡು ನಾವು ಕೃಷ್ಣನಿಗೆ ನಮಸ್ಕಾರ ಮಾಡದೆ ಕೃಷ್ಣ ಸೇವೆ ಮಾಡ್ಲಿಲ್ಲ ಅಂದ್ರೆ ಅದೆಲ್ಲ ನಮಗೆ ಭಾರ ಅಷ್ಟೇ. ಆ ಭಾರದಿಂದ ನಾವು ಕೆಳಗೆ ಹೋಗ್ತೇವೆ, ಬೇಗ ಹೋಗ್ತೇವೆ ನಾವು, ಬೇಗನೆ ಮುಳುಗೋಗ್ಬಿಡ್ತೇವೆ ನಾವು, ಬೇಗನೆ ನಾವು ಮತ್ತೆ ಪ್ರಾಣಿ ಜಗತ್ತಿಗೆ ಹೋಗ್ಬಿಡ್ತೇವೆ ನಾವು. ಮನುಷ್ಯ ಜನ್ಮ ಮತ್ತೆ ಫೇಲ್, ಮತ್ತೆ ನಾವು ಪ್ರಾಣಿಯ ಜೀವನಕ್ಕೆ ಹೋಗ್ಬಿಡ್ತೇವೆ ನಾವು. ಸೊ ಈ ಭಾರ ಇದ್ದೇ ತಲೆ ಕೂಡ ಭಾರ ಆಗ್ಬಿಡುತ್ತೆ. ಸೊ ಅದೇ ರೀತಿಯಲ್ಲಿ ಕೈಗಳು ಹೇಳ್ತಾ ಇರೋದು, ಶ್ರೀಮಂತರು ಹೆಂಗಸರು ಇದ್ರೆ ಅವರು ಒಡವೆಗಳು, ಇಲ್ಲಾಂದ್ರೆ ಹೆಂಗಸರು ಮದುವೆಗೆ ಇನ್ನೊಂದು ಕಾರ್ಯಕ್ಕೆ ಹೋದಾಗ ಎಲ್ಲ ತುಂಬಾ ಚೆನ್ನಾಗಿ ಅವರು ಮಾಡ್ಕೊಳ್ತಾರೆ, ದೇಹಕ್ಕೆ ಶೃಂಗಾರ ಮಾಡ್ಕೊಳ್ತಾರೆ ಅವರು. ಆಮೇಲೆ ಅವ್ರ ಕೈ ಬಳೆಗಳು ಎಲ್ಲ ಚಿನ್ನದಲ್ಲೆಲ್ಲ ಇರುತ್ತೆ ಹೇಳ್ತಾರೆ ಈ ಬಳೆಗಳಿಂದ ಇದ್ರು ಆತರ ಅವ್ರು ಅಷ್ಟು ಶ್ರೀಮಂತರಿದ್ರು ಕೂಡ ಅವರು ಕೃಷ್ಣನ ದೇವಾಲಯ ಸ್ವಚ್ಛ ಮಾಡ್ಬೇಕು, ಕೃಷ್ಣನಿಗೆ ಸೇವೆ ಮಾಡ್ಬೇಕು. ಆ ಮಾಡದೆ ಅವರು ಇದ್ರೆ ಅದೇನು ಪ್ರಯೋಜನ ಇಲ್ಲ. ಆ ಕೈಗಳು ಏನು ಪ್ರಯೋಜನ ಇಲ್ಲ. ಅದು ಶವದ ಕೈಗಳು ಅಂತ ಏನ್ ಹೇಳುತ್ತೆ ಇಲ್ಲಿ. ತಲೆಗೆ ರೇಷ್ಮೆಯ ಪೇಟವನ್ನು ಧರಿಸಿದ್ದರೂ ಮುಕ್ತಿದಾಯಕ ದೇವೋತ್ತಮ ಪುರುಷನಿಗೆ ನಮಿಸದಿದ್ದರೆ ಅದು ಕೇವಲ ತಲೆಭಾರ. ಹೊಳೆಯುತ್ತಿರುವ ಕಂಕಣಗಳು ಕೈಯನ್ನು ಅಲಂಕರಿಸಬಹುದು, ಆದರೆ ದೇವೋತ್ತಮ ಪುರುಷನಾದ ಹರಿಯ ಸೇವೆಯಲ್ಲಿ ತೊಡಗದಿದ್ದರೆ ಅವು ಮೃತನ ಕೈಗಳಿದ್ದಂತೆ. ಮೃತನ ಕೈಗಳು ಅಂದ್ರೆ ಶವದ ಕೈಗಳು ಏನ್ ಮಾಡೋಕ್ಕಾಗುತ್ತೆ? ಅದಷ್ಟೇ, ಏನು ಪ್ರಯೋಜನ ಇಲ್ಲ ಇದು. ಸೊ ಆ ರೀತಿ ಇಲ್ಲಿ ಹೇಳ್ತಾರೆ. ಇವಾಗ ನಮಗೂ ಏನೋ ಪ್ಯಾರಾಲಿಸಿಸ್ ಆಯ್ತು ಕೈಗಳು ಕಾಲುಗಳು, ಅದು ಶವದ ರೀತಿಯಲ್ಲಿ ಆಗ್ಬಿಡುತ್ತೆ ಕೈ. ಸೊ ಎನಿವೆ, ಸೊ ಇಲ್ಲಿ ಹೇಳ್ತಾ ಇರೋದು ಆ ಕೈಗಳು ಪ್ರಯೋಜನ ಇಲ್ಲ, ಆ ತಲೆ ಪ್ರಯೋಜನ ಇಲ್ಲ. ಬರ್ಹಾಯಿತೇತೆ ನಯನೇನ ರಾಣಾಂ ಲಿಂಗಾನಿ ವಿಷ್ಣೋ ನಿರೀಕ್ಷತೋ ಯೇ ಪಾದೌ ನೃಣಾಂ ತೌ ದ್ರುಮಜನ್
ನ ಭಾಜೋ ಕ್ಷೇತ್ರಾಣಿ ನಾನು ವ್ರಜತೋ ಹರೇರ್ಯೌ. ಇದು ಕೂಡ ಹೇಳ್ತಾ ಇರೋದು ಕಣ್ಣುಗಳು ನಮ್ದು ನಾನು ಅವಾಗಲೇ ಡಿಸ್ಕಸ್ ಮಾಡಿದಾಗೆ ಕೃಷ್ಣನನ್ನು ನೋಡ್ಬೇಕು, ಶೃಂಗಾರ ಮಾಡಿರೋ ಕೃಷ್ಣನ ದಿವ್ಯ ರೂಪಗಳನ್ನು ನೋಡ್ಬೇಕು ನಾವು. ಸೊ ಮಂದಿರಗಳಲ್ಲಿ ಹೋಗ್ಬೇಕು, ಇಲ್ಲ ನಮ್ಮ ಮನೆಯಲ್ಲೇ ಕೃಷ್ಣನ ಆ ರೀತಿ ಪೂಜೆ ಮಾಡಿ ನಾವು ದಿವ್ಯ ಅಲಂಕಾರ ಮಾಡಿ ಕೃಷ್ಣನ ನೋಡೋದು. ಸೊ ಈ ರೀತಿ ಕಣ್ಣನ್ನು ಉಪಯೋಗಿಸ್ಬೇಕು. ಇಲ್ಲ ಅಂದ್ರೆ ಆ ಕಣ್ಣುಗಳು ಹೇಳ್ತಾ ಇದ್ದಾರೆ ಬರ್ಹಾವತಾಂಸಂ ಅಸಿತಾಮ ಸುಂದರಾಂಗಂ. ಇದು ಪಿಕಾಕ್ ನವಿಲು. ಸೊ ನವಿಲಿನ ಹೇಗೆ ಇರುತ್ತೆ ಅದರ ಇದು ರೆಕ್ಕೆಗಳು, ಅದಿದು ಏನ್ ಹೇಳ್ತೇವೆ ನವಿಲ ಗರಿ. ಸೊ ಅದರ ಮೇಲೆ ಕಣ್ಣುಗಳ ತರನೇ ಕಾಣ್ತವೆ ಅದು. ಸೊ ನಮ್ಮ ಕಣ್ಣುಗಳು ಅಷ್ಟೇ, ನವಿಲುಗರಿ ನಾವು ಇಟ್ಕೊಂಡಾಗಷ್ಟೇ ಅದ್ರ ಪ್ರಯೋಜನ ಅಷ್ಟೇ. ಅದ್ರಲ್ಲಿ ಇರೋದು ಅದು ಕೃಷ್ಣನ್ ನೋಡ್ಬೇಕು, ಕೃಷ್ಣನ ದಿವ್ಯಮೂರ್ತಿಯನ್ನು ನೋಡ್ಬೇಕು. ಮತ್ತೆ ನಮ್ಮ ಪಾದಗಳಿರೋದು, ಕಾಲುಗಳು, ಅದು ಕೃಷ್ಣನ ತೀರ್ಥಕ್ಷೇತ್ರಗಳು, ಕೃಷ್ಣನ ಮಂದಿರಕ್ಕೋ ಇಲ್ಲಾಂದ್ರೆ ಇದಕ್ಕೆ ಹೋಗೋದಕ್ಕೆ ಉಪಯೋಗಿಸ್ಬೇಕು ನಾವು. ಕಾಲುಗಳಿದೆ, ಇದರಿಂದ ನಾವು ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು ಅಂತ ಜನರು ರಜೆ ಸಿಕ್ಕಿದ ತಕ್ಷಣ ಪ್ಲಾನ್ ಮಾಡ್ತಾರೆ, ಹೋಗೋಣ ನಾವು ಆ ಒಂದು ಸಿನಿಮಾ ಹೋಗೋಣ, ಇಲ್ಲಾಂದ್ರೆ ಆ ಒಂದು ಪಾರ್ಕ್ ಹೋಗೋಣ, ಪಿಲಿಕುಲಾ ಪಾರ್ಕ್ ಇದೆ, ಇಲ್ಲಿ ಝೂ ಇದೆ, ಇಲ್ಲ ಇಲ್ಲೊಂದು ಬೀಚ್ ಇದೆ, ಬೀಚ್ಗೆ ಹೋಗೋಣ, ಇಲ್ಲ ಅಂದ್ರೆ ಇನ್ನೇನಾದ್ರು ಒಂದು ಹಣ ಇದ್ರೆ ನಾವು ಯುರೋಪ್ ಹೋಗೋಣ, ನಾವು ಸಿಂಗಾಪುರ್ ಹೋಗೋಣ ನಾವು. ಸೊ ಜನರು ಪ್ಲಾನ್ ಮಾಡ್ತಾರೆ ಅಲ್ಲಿ ಇಲ್ಲಿ ಹೋಗ್ಬೇಕು ಅಂತ. ಸೊ ಇದು ಸಹಜವಾಗಿ ಇದು ನಮಗೆ ಕಾಲುಗಳಲ್ಲಿ ಚಕ್ರ ಇದೆ, ನಮಗೆ ಕಾಲುಗಳ ಚಕ್ರ ಇರೋದ್ರಿಂದ ಹೋಗ್ಬೇಕು, ಅಲ್ಲಿ ಇಲ್ಲಿ ಹೋಗ್ಬೇಕು. ಸೊ ಹೇಳ್ತಾರೆ ಇಲ್ಲ, ಹೋಗ್ಬೇಕು ಅಂದ್ರೆ ಕೃಷ್ಣನ ಸಂಬಂಧದಲ್ಲಿರುವ ತೀರ್ಥಕ್ಷೇತ್ರಗಳಿಗೆ ಹೋಗ್ಬೇಕು. ಸೊ ಸಂಡೇ ಸೊ ಎಲ್ಲ ಎಲ್ಲಿದ್ರು ಭಕ್ತರು ತಮ್ಮ ಹತ್ತಿರ ಇರೋ ನಮ್ಮ ಇಸ್ಕಾನ್ ಮಂದಿರಗಳು ಹೋಗ್ಬೋದಲ್ಲಿ ಭಾಗವಹಿಸ್ಬೋದು ಅಲ್ವಾ, ಸಂಕೀರ್ತನೆ ಮಾಡ್ಬೋದು. ಸೊ ಕಾಲುಗಳನ್ನ ಉಪಯೋಗಿಸ್ಬೇಕು ನಾವು, ಕಾಲುಗಳನ್ನ. ಇಲ್ಲ ಇನ್ನೊಂದು ಪಾಯಿಂಟ್ ಹೇಳ್ತಾರೆ ಪ್ರಭುಪಾದರು, ನಾವು ತೀರ್ಥಕ್ಷೇತ್ರಗಳಿಗೆ ಹೋದ್ರು ಕೂಡ ಅದು ಕೂಡ ನಾವು ಸೈಟ್ ಸೀಯಿಂಗ್ ಇಂದ ಹೋಗ್ಬಾರ್ದು. ಅಯ್ಯೋ ನೋಡ್ಬಿಟ್ಟಿದ್ದೀನಪ್ಪ ವೃಂದಾವನ, ಈ ಸಲ ಬೇಡ ನನಗೆ, ವೃಂದಾವನ ತುಂಬಾ ಸಲ ಆಯ್ತು ವೃಂದಾವನ ನೋಡಿ, ಇನ್ನು ಹೊಸ ಜಾಗ ನೋಡ್ಬೇಕು ನಾನು, ಚಾರ್ಧಾಮ್ ಇದ್ರೆ ನಾನು ಬರ್ತೇನೆ ನಾನು, ಇಲ್ಲ ಅದು ಹೀಗೆ ನಮಗೆ ನಾವು ತೀರ್ಥಕ್ಷೇತ್ರಗಳಿಗೆ ಹೋದ್ರು ಕೂಡ ನಾವು ಅದನ್ನ ಏನ್ ನೋಡ್ಬೇಕು, ಹೇಗ್ ನೋಡ್ಬೇಕು. ಸೊ ಯು ಕೆನಾಟ್ ಗೋ ಟು ವೃಂದಾವನ್ ಬೈ ಪರ್ಚೇಸಿಂಗ್ ಎ ಟಿಕೆಟ್. ಸೊ ಪ್ರಭುಪಾದ ಗುರುಗಳು ಹೇಳ್ತಾ ಇದ್ರು, ಕೇವಲ ನೀವು ಒಂದು ಟಿಕೆಟ್ ಖರೀದಿ ಮಾಡ್ಬಿಟ್ಟು ವೃಂದಾವನಕ್ಕೆ ಹೋಗಕ್ಕಾಗಲ್ಲ. ಅಲ್ಲಿ ಹೋದ್ರು ಕೂಡ ನಮಗೆ ಕಾಣೋದಿಲ್ಲ, ಎಲ್ಲವೂ ನಮಗೆ ಸಾಧಾರಣವಾಗಿ ಕಾಣುತ್ತೆ. ಎಲ್ಲ ಏನಪ್ಪ ಇಲ್ಲಿ ಶಾಪಲ್ಲಿ ಮೋಸ ಮಾಡ್ತಾ ಇದ್ದಾರೆ ಲೋಯಿ ಬಜಾರಲ್ಲಿ. ನಮಗೆ ಒಂದ್ಸಲ ನಾನು ಹೋದಾಗ ಒಂದ್ಸಲ ಯಾರ ಹತ್ರ ಜಗಳ ಮಾಡ್ಕೊಂಡು ಬಂದದ್ದಾಯ್ತು. ಎಷ್ಟು ಜಗಳ ಆಯ್ತು, ಕೊನೆಗೆ ಟ್ರೈನೇ ಮಿಸ್ ಆಗೋಯ್ತು ರಿಟರ್ನ್ ನನಗೆ. ನನ್ನೊಟ್ಟಿಗೆ ಎಷ್ಟೋ ಜನ ನಮ್ಮ ಭಕ್ತರು ಕೂಡ ಅವ್ರು ಕೂಡ ಪ್ರಾಬ್ಲಮ್ ಬಂತು. ಸೊ ಎನಿವೆ, ಸೊ ನಾವು ಅಲ್ಲಿ ಹೋಗೋದು ಅಲ್ಲಿ ಬರೋದು ನಾವು ಸೈಟ್ ಸೀಯಿಂಗೋ ಇಲ್ಲಾಂದ್ರೆ ಅಲ್ಲಿ ಇನ್ನೊಂದು ನಾವು ಇದೆ ದೃಷ್ಟಿಯಿಂದ ಅಲ್ಲ. ನಾವು ಅಲ್ಲಿ ಹೋಗ್ತಾ ಇರೋದು, ಅಲ್ಲಿ ಆಕ್ಚುಲಿ ಇರೋದಲ್ಲಿ ಕೃಷ್ಣನೇ ಇದ್ದಾನೆ, ಸ್ವತಃ ಇದ್ದಾನೆ. ಶ್ರೀಮತಿ ರಾಧಾರಾಣಿ ಅವ್ರು ಸ್ವತಃ ಇದ್ದಾರೆ, ಎಲ್ಲ ಗೋಪಿಕೆಯರು ಸ್ವತಃ ಇದ್ದಾರೆ, ಎಲ್ಲ ಗೋಪಾಲಕರು ಸ್ವತಃ ಇದ್ದಾರೆ, ಯಶೋಧ ಮಾತೆ ಇದ್ದಾರೆ, ನಂದ ಮಹಾರಾಜರು ಇದ್ದಾರೆ, ಎಲ್ಲ ಗೋವುಗಳು ಎಲ್ಲರೂ ಇದ್ದಾರೆ. ಅದು ನಮಗೆ ಕಾಣಬೇಕು, ನಮಗೆ ವೃಂದಾವನ. ಸೊ ಇವಾಗ ಕಾಣದೇ ಇಲ್ಲ ನಮಗೆ. ಬಟ್ ಆದ್ರೆ ಸಾಧನೆ ಇದು ಆ ಕ್ಷೇತ್ರಗಳಲ್ಲಿ ಆ ಶಕ್ತಿ ಇದೆ. ಒಂದು ಅಲ್ಲಿರೋ ಭಕ್ತರು ಸಂಘವನ್ನು ಪಡಿಬಹುದು ನಾವು. ಸೊ ಹಾಗಾಗಿ ಹೋಗ್ಬೇಕು ನಾವು. ತೀರ್ಥ ಬುದ್ಧೇರ್ ಸಲಿಲೇನ ಕರಿಚಿತ್ ಜನೇಶು ಅಭಿಜ್ಞೇಶು ಸಹೇವ ಗೋಕರಹ. ಸೊ ನಾವು ಕಾಲುಗಳಿದೆ, ಇದಕ್ಕೆ ತೀರ್ಥಯಾತ್ರೆ ಹೋಗ್ಬೇಕು. ಅದು ಹೋಗೋದು ಕೂಡ ನಾವೊಂದು ಮಾರ್ಗದರ್ಶನದಲ್ಲಿ ಹೋಗ್ಬೇಕು, ಭಕ್ತರ ಒಂದು ಸಂಘದಲ್ಲಿ ಆಚಾರ್ಯರ ಒಂದು ಮಾರ್ಗದರ್ಶನದಲ್ಲಿ ನಾವು ಮಾಡ್ಬೇಕು. ನಾವು ಎಲ್ಲವೂ ಕೂಡ ಭಕ್ತಿಯ ಎಲ್ಲ ಚಟುವಟಿಕೆ ಕೂಡ ಇದು ಆಥರೈಸ್ಡ್ ಆಗಿ ಮಾಡ್ಬೇಕು, ಅನಾಥರೈಸ್ಡ್ ಆಗಿ ಮಾಡಬಾರ್ದು. ಓಕೆ, ನೆಕ್ಸ್ಟ್ ಮಾತಾಜಿ. ಜೀವಂ ಚವೋ ಭಗವತಾಂಗ್ರಿ ರೇಣುಂ ನ ಜಾತು ಮರ್ತ್ಯೋ ಅಭಿಲಭೇತ ಯಸ್ತು ಶ್ರೀ ವಿಷ್ಣು ಪದ್ಯ ಮನುಜಸ್ತುಲಸ್ಯ ಶ್ವಸಂಶವೋ ಯಸ್ತು ನವೇದ ಗಂಧಂ. ಸೊ ಇದು ಬಹಳ ಚೆನ್ನಾಗಿ ಹೇಳ್ತಾರೆ. ಭಗವಂತನ ಪರಿಶುದ್ಧ ಭಕ್ತನ ಪಾದಧೂಳಿಯನ್ನು ಎಂದೂ ತಲೆಯ ಮೇಲಿರಿಸದ ಮನುಷ್ಯನು ನಿಜವಾಗಿ ಜೀವಚ್ಛವ. ಬಹಳ ಚೆನ್ನಾಗಿದೆ ಆಕ್ಚುಲಿ, ಲೈನ್ ಇಸ್ ವೆರಿ ವೆರಿ ನೈಸ್. ಇದು ಹೇಳ್ತಾ ಇದೆ, ನಮ್ಮ ಜೀವನವೇ ವ್ಯರ್ಥ, ನನ್ನ ದೇಹ ಆಕ್ಚುಲಿ ಇದು ಶವ. ಸೊ ಯಾಕೆ ನನ್ನ ದೇಹ ಶವ ಅಂದ್ರೆ, ನನ್ನ ದೇಹದ ಮೇಲೆ, ನನ್ನ ತಲೆಯ ಮೇಲೆ ಶುದ್ಧ ಭಕ್ತರ ಧೂಳುಗಳನ್ನು ನಾನು ಯಾವತ್ತೂ ಕೂಡ ಸವರ್ತಿಲ್ಲ. ಸೊ ಇದು ಭಗವತ್ ರೇಣು ಈ ಶ್ಲೋಕ ಮೇಲೆ ತೆಗೀರಿ ಮಾತಾಡಿ. ಎಸ್, ಭಾಗವತಾಂಗ್ರಿ ರೇಣು. ಸೊ ಭಾಗವತ ಅಂದ್ರೆ ಪರಿಶುದ್ಧ ಭಕ್ತರು. ಸೊ ಅವರ ಪಾದಧೂಳುಗಳನ್ನ ನಾವು ಸವರ್ಕೊಳ್ಬೇಕು. ಸೊ ಅದು ಅವಾಗ ನಮಗೆ ಜೀವನದ
ನಿಜವಾದ ಅರ್ಥ ಆಗುತ್ತೆ, ಜೀವನದ ಮಹತ್ವ ಗೊತ್ತಾಗುತ್ತೆ ನಮಗೆ. ನಾವು ಭಕ್ತಿಯಲ್ಲಿ ನಾವು ಮುಂದುವರಿಸಿ ಕೃಷ್ಣನ ಕೃಪೆಯನ್ನು ಪಡಿಬಹುದು. ಸೊ ಆಕ್ಚುಲಿ ಏನಂದ್ರೆ ಶುದ್ಧ ಭಕ್ತರನ್ನು ನಾವು ತೃಪ್ತಿಪಡಿಸ್ಬೇಕು. ಅದೇ ಮಾರ್ಗ, ಅದೊಂದೇ ಮಾರ್ಗ. ಅದರಿಂದ ಯಸ್ಯ ಪ್ರಸಾದಾತ್ ಭಗವತ್ ಪ್ರಸಾದ. ಆ ಶುದ್ಧ ಭಕ್ತರು ಅವರನ್ನು ತೃಪ್ತಿ ಮಾಡಿಸೋ ಮೂಲಕ ಮಾತ್ರ ನಾವು ಕೃಷ್ಣನ ತೃಪ್ತಿಪಡಿಸ್ಬೋದು, ಇಲ್ಲ ಅಂದ್ರೆ ತೃಪ್ತಿಪಡಿಸೋಕ್ಕಾಗಲ್ಲ. ಸೊ ಹಾಗೆ ನಾವು ಶುದ್ಧ ಭಕ್ತರ ಸಂಘವನ್ನು ಪಡಿಬೇಕು. ನಾವು ಪ್ರಭುಪಾದರು, ಶಿಲ ಪ್ರಭುಪಾದರು ಶುದ್ಧ ಕೇಳ್ತೇವೆ ಅವ್ರ ಬಗ್ಗೆ ಎಷ್ಟು ಮಹಿಮೆಗಳು. ಅವರನ್ನು ನೋಡುವ ಒಂದು ಭಾಗ್ಯ ನಮ್ಗಿಲ್ಲ. ಇದೆ, 2 ರೀತಿಯ ಸೇವೆ ಮಾಡ್ಬೋದು, ವಪು ಸೇವೆ, ವಾಣಿ ಸೇವೆ. ಸೊ ಪ್ರಭುಪಾದರ ವಪು ಸೇವೆ ನಮಗೆ ಭಾಗ್ಯ ಇಲ್ಲ ಆ ಸಮಯದ ನಾವು. ಸೊ ವಾಣಿ ಸೇವೆ, ಅವರ ಆಚಾರ್ಯರ ಆದೇಶವನ್ನು ಈಗಲೂ ಕೂಡ ಸ್ವಲ್ಪ ಮಾಡ್ಬೋದು ನಾವು. ಆದ್ರೆ ಅವರ ಶಿಷ್ಯರಿದ್ದಾರೆ, ಅವರು ಪ್ರಭುಪಾದರಿಗೆ ವಾಣಿ ಸೇವೆಯನ್ನು ಮಾಡಿದ್ದಾರೆ, ವಪು ಸೇವೆನೂ ಮಾಡಿದ್ದಾರೆ. ಸೊ ಶಿಲ ಪ್ರಭುಪಾದರ ಭಕ್ತರು, ಶಿಷ್ಯರು. ಸೊ ಈಗಲೂ ಕೂಡ ನಮಗೆ ನಮ್ಮ ದೇವಸ್ಥಾನಕ್ಕೆ ಹೋಗೋರು ಪೃಥು ಪ್ರಭು ಬಂದಿದ್ದಾರೆ. ಇವರೇ ಒಂದು ನಮ್ಮ ನಾಮನಿಷ್ಠ ಪ್ರಭುಗೆ ಮೊದಲಿಗೆ ಅವ್ರ ಕಾಲೇಜಿಗೆ ಇವರು ಬಂದು ಆ ಸಮಯದಲ್ಲಿ ಅವ್ರ ಬಸ್ ಪಾರ್ಟಿ ಇತ್ತು. ಅವ್ರದ್ದು ಜರ್ಮನಿಂದ ಅವ್ರ ಡಿವೋಟಿ ಅವರು. ಸೊ ಅವ್ರ ಬಸ್ ಪಾರ್ಟಿ, ಅವ್ರ ಶಿಷ್ಯರನ್ನು ಅವರು ಕರ್ಕೊಂಡು ಬಂದು ಇವ್ರ ಕಾಲೇಜಲ್ಲಿ ಪ್ರಚಾರ ಮಾಡಿ. ಪ್ರಭು ಹೇಳ್ತಾರೆ, ನಾಮನಿಷ್ಠ ಪ್ರಭು ಮೊದಲಿಗೆ ನನಗೆ ಕೀರ್ತನೆ ಇವರಿಂದನೇ ಕೇಳಿದ್ ನಾನು. ಮೊದಲಿಗೆ ಇವರೊಟ್ಟಿಗೆ ನಾನು ಪ್ರಸಾದವನ್ನು ಸ್ವೀಕರಿಸಿ, ಕೃಷ್ಣ ಪ್ರಸಾದ. ಸೊ ಏನಿವೆ ಪ್ರಸಾದಕ್ಕಿಂತ ಮೇನ ಕೀರ್ತನೆ ಪ್ರಸಾದ ನಾವು ಬೇರೆ ದೇವಸ್ಥಾನಗಳು ಇದೆ, ಇಲ್ಲ ಅಂತಲ್ಲ. ಅದು ಪ್ರಭು ಹೇಳೋದು ಹೀಗೆ. ನಮಗೆ ಭಕ್ತರ ಸಂಘ ಇಂದ ನಮ್ಮ ಭಕ್ತಿ ನಮ್ಮದು. ಅದರಿಂದ ನಮ್ಗೆ ತುಂಬಾ ಬಹಳ ಮುಖ್ಯ ನಮಗೆ. ಸೊ ಇದನ್ನು ನಾವು ಇಟ್ಕೊಳ್ಬೇಕು. ಭಕ್ತರ ಜೊತೆಗೆ ನಮ್ಮ ಸಂಪರ್ಕವನ್ನು ಇಟ್ಕೊಂಡು ಅವರ ಒಂದು ಇದರಲ್ಲಿ ನಾವು ಭಕ್ತಿಯಲ್ಲಿ ನಾವು ಮುಂದುವರಿಯೋದು ನಾವು. ಸೊ ಭಗವತಾಂಗ್ರಿ ರೇಣು ಶುದ್ಧ ಭಕ್ತರು ಸಿಕ್ಕಿದ್ರೆ ಎಸ್ ಶುದ್ಧ ಭಕ್ತರು, ಅದು ನಾವು ಅವಕಾಶವನ್ನು ಪಡಿಬೇಕು. ನಾವು ಯಾಚಿಸ್ಬೇಕು, ಅದು ಬೇಕು ನಮ್ಗೆ, ಬೇಕು 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 ಅಂತ ಕೃಷ್ಣ ಕೊಡ್ತಾನೆ. ನಾವು ಸೀರಿಯಸ್ ಆಗಿದ್ರೆ ಕೃಷ್ಣ ನಮ್ಗೆ ಒದಗಿಸ್ಕೊಡ್ತಾನೆ. ನೋಡಿ ಪರೀಕ್ಷಿತ್ ಮಹಾರಾಜರು ನೋಡಿ ಎಷ್ಟು ಸೀರಿಯಸ್ ಇದ್ದಾರೆ ಅವರು. 7 ದಿವಸದಲ್ಲಿ ಕೇಳಿದ್ದೆ ನನ್ನ ಮೃತ್ಯು ಆಗುತ್ತೆ ಅಂತ, ಅವರೆಲ್ಲವನ್ನು ಬಿಟ್ಟು ಅವರು ಕೃಷ್ಣನ ಸ್ಮರಣೆ ಮಾಡ್ತೇನೆ ನಾನು ಅಂತ ಬಂದರು ಅವರು. ಸೊ ಅದಕ್ಕೆ ಕೃಷ್ಣ ಕಳಿಸ್ತಿಲ್ವ ಶುಕದೇವ್ ಗೋಸ್ವಾಮಿನ. ಸೊ ನಾವು ಸೀರಿಯಸ್ ಆಗ್ಬೇಕು. ನಾವು ಸೀರಿಯಸ್ ಇದ್ರೆ ಕೃಷ್ಣ ಖಂಡಿತವಾಗಿ ಕಳಿಸ್ತಾನೆ. ಸೊ ನಾವು ಒಂದ್ ಹೆಜ್ಜೆ ತಗೊಂಡ್ರೆ ಕೃಷ್ಣ 100 ಹೆಜ್ಜೆ ಮುಂದೆ ಬರ್ತಾನೆ. ಅವ್ರು ಆ ರೀತಿಯ ಭಕ್ತರ ಸಂಘವನ್ನು ಕೊಡ್ತಾನೆ, ಆ ರೀತಿಯ ಮಹಾತ್ಮರ ಸಂಘವನ್ನು ಕೊಡ್ತಾನೆ. ಸೊ ನಮಗೆ ಅದು ಪ್ರಾಪ್ತಿ ಆಗುತ್ತೆ ನಮಗೆ. ಸೊ ನಾವು ಹೆಜ್ಜೆ ತಗೊಳ್ಬೇಕು. ನಾವು ನಮ್ಮ ಹೆಜ್ಜೆ ತಗೊಳ್ಬೇಕು. ಇಲ್ಲ ಅಂದ್ರೆ ಇಲ್ಲಿ ಹೇಳ್ತಾ ಇರೋದು ನಮ್ಮ ದೇಹ ಕೇವಲ ಒಂದು ಶವ. ಸೊ ನಮ್ಮ ದೇಹ ಕೇವಲ ಶವ. ಸೊ ಏನು ಶವದ ಯಾರು ಕೂಡ ಅದನ್ನ ಲೆಕ್ಕ ಮಾಡೋದಿಲ್ಲ. ಅದನ್ನ ಭಸ್ಮ ಮಾಡಬೇಡಿ, ತಗೊಂಡೋಗಿ ಅದನ್ನ ಸ್ಮಶಾನಕ್ಕೆ ತಗೊಂಡೋಗಿ. ಸೊ ಆ ರೀತಿ ನಮ್ಮ ದೇಹ ಕೂಡ ಅದೇ ಬೆಲೆ. ಸೊ ನಾವು ಈ ಶುದ್ಧ ಭಕ್ತರನ್ನು ತೃಪ್ತಿ ಮಾಡೋ ಒಂದು ಇದನ್ನು ಇಟ್ಕೊಳ್ಬೇಕು ನಾವು. ಅವರ ಭಗವತಾಂಗ್ರಿ ರೇಣು ಅದು ಪಡೆಯೋದು ಅಂದ್ರೆ ಅವ್ರನ್ನ ತೃಪ್ತಿಪಡಿಸ್ಬೇಕು. ಅವಕಾಶ ಸಿಕ್ಕಿದ್ರೆ ಡೆಫಿನೆಟ್ಲಿ ಅವ್ರ ಪಾದಗಳನ್ನ ಧೂಳನ್ನು ನಾವು ತಗೊಳ್ಬೇಕು. ನಾವು ಅವರು ಸ್ವೀಕರಿಸಿದ ಆ ಪ್ರಸಾದವನ್ನು ತಗೊಳ್ಬೇಕು. ನಾವು ಉಚ್ಚಿಷ್ಟ ಲೇಪ ನಾರದ ಮುನಿಗಳು ನಾವು ಕೇಳೋದು ಅವರು ಶುದ್ಧ ಭಕ್ತರ, ಮಹಾಭಕ್ತರ ಅವರು ಆ ತಗೊಂಡಿದ್ದ ಪ್ರಸಾದದಿಂದ ಅದರ ಉಚ್ಚಿಷ್ಟ ಅದನ್ನು ಅವ್ರು ತಿಂದು ಅವರು ಆ ರೀತಿಯ ಒಂದು ಶುದ್ಧ ಭಕ್ತರಾಗ್ಬಿಟ್ರು ಅಂತ ಕೇಳ್ತೇವೆ. ಸೊ ಶುದ್ಧ ಭಕ್ತರ ಸಿಕ್ಕಿದ್ರೆ ಡೆಫಿನೆಟ್ಲಿ ಅವರ ಪಾದಗಳ ಧೂಳನ್ನು ತಗೊಳ್ಬೇಕು, ಅವರ ಸ್ವೀಕರಿಸಿದ ಇದನ್ನು ತಗೊಳ್ಬೇಕು. ಮತ್ತೆ ಮುಖ್ಯವಾಗಿ ಅವರ ಇದು ಏನಿದೆ, ಅವರ ಇಚ್ಛೆ ಅದನ್ನು ಪೂರೈಕೆ ಮಾಡೋದನ್ನು ನಾವು ಕೂಡ ಪಾಲ್ಗೊಂಡ್ರೆ ನಮಗೆ ಅವರನ್ನು ತೃಪ್ತಿಪಡಿಸಿ ಖಂಡಿತವಾಗಿ ಕೃಷ್ಣನ್ ಕೂಡ ತೃಪ್ತನಾಗ್ತಾನೆ. ಶ್ರೀ ಪ್ರಭುಪಾದ್ ಬಹಳ ಚೆನ್ನಾಗಿ ಈ ಭಾವಾರ್ಥದಲ್ಲಿ ಶ್ರೀಮತಿ ರಾಧಾರಾಣಿ ಬಗ್ಗೆ ಹೇಳ್ತಾರೆ. ಬಹಳ ಚೆನ್ನಾಗಿದೆ. ಶ್ರೀಮತಿ ರಾಧಾರಾಣಿ ಇಸ್ ಎ ಟೆಂಡರ್ ಕೈಂಡ್ ಹಾರ್ಟೆಡ್ ಕೌಂಟರ್ ಪಾರ್ಟ್ ಪ್ಲೆಷರ್ ಪೊಟೆನ್ಸಿ ಆಫ್ ಕೃಷ್ಣ ಅಂತ ಈ ಭಾವಾರ್ಥದಲ್ಲಿ ನೀವು ನೋಡಿದ್ರೆ ಶ್ರೀಮತಿ ರಾಧಾರಾಣಿ. ಸೊ ಹಾಗೆ ವೃಂದಾವನದಲ್ಲಿ ಎಲ್ಲ ಭಕ್ತರು, ಶುದ್ಧ ಭಕ್ತರು ಅವರ ಜೈ ರಾಧೆ ಅಂತ ಅವರು ಹೇಳ್ತಾರೆ. ಯಾಕಂದ್ರೆ ರಾಧಾರಾಣಿಯ ಮೂಲಕ ನಮಗೆ ಕೃಷ್ಣನ ಕೃಪೆಯನ್ನು ಸಿಗುತ್ತೆ. ಅವರು ನಮಗೆ ರೆಕಮೆಂಡ್ ಮಾಡಿದ್ರೆ ಖಂಡಿತ ಕೃಷ್ಣನ ಕೃಪೆ ಸಿಗುತ್ತೆ. ಸೊ ರಾಧಾರಾಣಿ ಪ್ರಭುಪಾದ ಹೇಳ್ತಾರೆ, ಕೃಷ್ಣ ಇಸ್ ದ ಪ್ರಾಪರ್ಟಿ, ಇಸ್ ದ ಪಾಕೆಟ್ ಆಫ್ ರಾಧಾರಾಣಿ. ಶ್ರೀಮತಿ ರಾಧಾರಾಣಿ ಅವರ ಇದರಲ್ಲಿದ್ದಾರೆ ಕೃಷ್ಣ. ಸೊ ರಾಧಾಕೃಷ್ಣ ಸೊ ಅವರ ಕೈಯಲ್ಲಿದ್ದಾರೆ. ಸೊ ಅವ್ರು ರೆಕಮೆಂಡ್ ಮಾಡಿದ್ರೆ ಖಂಡಿತ ಕೃಷ್ಣ ನಮ್ಮನ್ನು ಅಕ್ಸೆಪ್ಟ್ ಮಾಡಬೇಕು. ಸೊ ರಾಧಾರಾಣಿ ನಾವು ಹೋಗ್ಬೇಕು ಅಂದ್ರೆ ನೇರ ಹೋಗೋಕ್ಕಾಗಲ್ಲ ನಮಗೆ. ಅದಕ್ಕೆ ನಮಗೆ ಚೈತನ್ಯ ಮಹಾಪ್ರಭು ಬೇಕು. ಸೊ ಚೈತನ್ಯ ಮಹಾಪ್ರಭು ಮೂಲಕ ನಮಗೆ ರಾಧಾಕೃಷ್ಣ ಸಿಗೋದು. ಅದನ್ನ ಡೈರೆಕ್ಟ್ ಆಗಿ ರಾಧಾಕೃಷ್ಣ ಸಿಗೋದಿಲ್ಲ ನಮಗೆ. ಸೊ ಚೈತನ್ಯ ಮಹಾಪ್ರಭು ಕೂಡ ನಮ್ಗೆ ಡೈರೆಕ್ಟ್ ಆಗಿ ಸಿಗೋದಿಲ್ಲ. ನಮಗೆ ಚೈತನ್ಯ ಮಹಾಪ್ರಭು ಸಿಗ್ಬೇಕು ಅಂದ್ರೆ ನಮ್ಗೆ ನಿತ್ಯಾನಂದ ಪ್ರಭು ಅವ್ರ ಕೃಪೆ ಸಿಗ್ಬೇಕು. ಸೊ ಲಾರ್ಡ್ ನಮ್ಗೆ ಸೇ ಸಂಬಂಧ ನಾಯಿಯ ವೃಥಾ ಜನ್ಮ ಗೆಲೋ ತಾರ್. ಅವರ ಸಂಬಂಧ ನಾವು ಬೆಳೆಸಿಲ್ಲ ಅಂದ್ರೆ, ನಿತ್ಯಾನಂದ ಪ್ರಭು ಅವರ ಸಂಬಂಧವನ್ನು ಬೆಳೆಸಿಲ್ಲ ಅಂದ್ರೆ ನಮ್ಮ ಜನ್ಮ ವ್ಯರ್ಥ. ಯಾಕಂದ್ರೆ ನಿತ್ಯಾನಂದ ಪ್ರಭು ಕೃಪೆ ಸಿಕ್ಕಿದ್ರೆ, ನೀವು ಜಗಾಯ್ ಮದ ನೋಡಿ ಅವರು ಉದ್ಧರಿಸಿದ್ರು. ಅವರು ಚೈತನ್ಯ ಮಹಾಪ್ರಭು ಅವ್ರನ್ನ ಕೊಲ್ಲಿಕ್ಕೆ
ರೆಡಿ ಇದ್ರು ಚಿತ್ತನ್ಮ ಅವರು, ಆದ್ರೆ ನಿತ್ಯಾನಂದ ಪ್ರಭು ಅವ್ರನ್ನ ಬಿಡುಗಡೆ ಮಾಡಿ. ಸೊ ಹಾಗೆ ನಿತ್ಯಾನಂದ ಪ್ರಭು ಕೃಪೆ, ಬಲರಾಮನ ಕೃಪೆ ಸಿಕ್ಕಿದ್ರೆ ಕೃಷ್ಣನ ಕೃಪೆ ಸಿಗೋದು, ಗುರುವಿನ ಕೃಪೆ ಸಿಕ್ಕಿದ್ರೆ ಹಾಗೆ ಗುರು ಬಲರಾಮ. ಸೊ ನಿತ್ಯಾನಂದ ಪ್ರಭು, ಸೊ ಇದು ನಮ್ಗೆ ವಿಧಾನ. ಗುರು ಪರಂಪರೆಯಲ್ಲಿ ನಿತ್ಯಾನಂದ ಪ್ರಭುವನ್ನು ನಾವು ತೃಪ್ತಿ ಪಡೋದಂದ್ರೆ ಪಾಡಿಸೋದಂದ್ರೆ ಆ ಗುರು ಪರಂಪರೆಯಲ್ಲಿ ನಾವು ಆ ಗುರುಗಳನ್ನು ತೃಪ್ತಿಪಡಿಸೋದು. ಶಿಲ ಪ್ರಭುಪಾದರು ಬರ್ತಾರೆ, ಪೂರ್ವಾಚಾರ್ಯರಿದ್ದಾರೆ. ಶಿಲ ಪ್ರಭುಪಾದ ನಂತರ ನಮ್ಗೆ ಗುರು ಪರಂಪರೆ ಇದೆ. ನಮ್ಮ ದೀಕ್ಷಾ ಗುರುಗಳಿದ್ದಾರೆ, ನಮ್ಮ ಶಿಕ್ಷಾ ಗುರುಗಳಿದ್ದಾರೆ. ಇವರೆಲ್ಲರೂ ಕೂಡ ನಮ್ಗೆ ಅವರ ಪ್ರತಿನಿಧಿಗಳೇ. ಇವರು ಅವರನ್ನು ಪ್ರತಿನಿಧಿಸ್ತಾ ಇವರು ನಮಗೆ ಮಾರ್ಗದರ್ಶನ ತೋರಿಸೋದು. ಸೊ ಹಾಗೆ ನಾವು ಈ ರೀತಿಯಲ್ಲಿ ನಾವು ದಾಸಾನುದಾಸ, ಶುದ್ಧ ಭಕ್ತರ ಭಕ್ತರು ನಾವು. ಎಸ್, ಬಹಳ ಚೆನ್ನಾಗಿದೆ ಶ್ಲೋಕ. ಸೊ ಈ ಅಧ್ಯಾಯದಲ್ಲಿ ಶೌನಕ ಋಷಿಗಳು ಅವರ ರಿಯಲೈಸೇಷನ್, ಅವ್ರ ಸಾಕ್ಷಾತ್ಕಾರದಿಂದ ಅವ್ರು ಹೇಳ್ತಾ ಇರೋ ನುಡಿಗಳು. ನಮ್ಮ ಕಣ್ಣು ಇದೆ, ನಮ್ಮ ನಾಲಿಗೆ ಇದೆ, ನಮ್ಮ ಬಾಯಿ ಇದೆ, ನಮ್ಮ ಕಿವಿ ಇದೆ, ನಮ್ಮ ಮೂಗು ಕೂಡ ಹೇಳ್ತಾರೆ. ಶ್ರೀಮತ್ ತುಳಸಿದೇವಿ ಅವರ ಇದು ಭಗವಂತನ ಪಾದಗಳಿಗೆ ಹಾಕಿರೋ ತುಳಸಿ ದೇವಿಯ ಇದನ್ನು ನಾವು ಇದನ್ನು ಸೇವಿಸಿ ಅದನ್ನ ಆಕ್ಚುಲಿ ನಾವು ಸೇವನೆ ಮಾಡ್ತೀವಿ, ಕೊಡ್ತಾರೆ ಪೂಜಾರಿ ಬಂದು ನಮ್ಗೆ ಕೊಡ್ತಾರೆ ನನಗೆ. ಆದ್ರೆ ಏನು ನಮ್ಗೆ ಅನ್ಸೋದಿಲ್ಲ ನಮ್ಗೆ, ಯಾಕಂದ್ರೆ ನಾವು ಅಷ್ಟು ಕಲುಷಿತರಾಗಿದ್ದೇವೆ ಅಂದ್ರೆ ನಮ್ಗೆ ಅದರ ನಿಜವಾದ ಇದು ಬರ್ತಾ ಇಲ್ಲ, ಆ ಪರಿಮಳ ಇದು ಬರ್ತಾ ಇಲ್ಲ. ನಾವು ಕೇಳೋದು, ಕುಮಾರರು ಅಷ್ಟೇ ಕೇಳಿದ್ವಿ, ಅವರು ಬ್ರಹ್ಮ ಜ್ಞಾನದಲ್ಲಿ ಲೀನರಾಗಿದ್ರು. ಅವರು ಆ ತುಳಸಿ ಇದನ್ನು ಸ್ಮೆಲ್ ಮಾಡಿದ್ದು, ವಾಸನೆಯನ್ನು ಭಗವಂತನ ಪಾದಗಳಿಗೆ ಅರ್ಪಣೆ ಮಾಡಿ ತುಳಸಿ, ಅದರಿಂದ ಅವರು ಆಕರ್ಷಿತರಾದರು ಅಂತ. ಸೊ ಅಂದ್ರೆ ಅದ್ರ ಅಷ್ಟು ದಿವ್ಯ ಇದೆ. ಆದರೆ ನಮ್ಮ ಸ್ಥಿತಿ, ನಮಗೆ ಅದು ಆಕರ್ಷಣೆ ಇಲ್ಲ ನಮಗೀಗ. ಆದ್ರೂ ಕೂಡ ಸಾಧನೆಯಿಂದ ನಾವು ಆ ತುಳಸಿ ದೇವಿ ಇದನ್ನು ಭಗವಂತನಿಗೆ ಅರ್ಪಿಸಿದ ತುಳಸಿ ದೇವಿಯನ್ನು ನಾವು ವಾಸನೆಯನ್ನು ತಗೊಳ್ಳೋದು, ಆಸ್ವಾದಿಸೋದು ನಾವು ಮಾಡ್ಬೇಕು. ಹೇಳ್ತಾರೆ, ಅದು ಮಾಡ್ಲಿಲ್ಲ ಅಂದ್ರೆ ಅದು ಕೂಡ ಶವ ಅಂತ ಹೇಳ್ತಾರೆ. ಶವ, ನಾವು ಒಂದು ಸತ್ತ ಹೆಣ ನಾವು ಅಂತ ಹೇಳ್ತಾರೆ. ಲಿವಿಂಗ್ ಡೆಡ್. ಯಾರು ವಿಶ್ವನಾಥ ಚಕ್ರವರ್ತಿ ಠಾಕೂರ್ ಹೇಳೋ ಇಸ್ ಎ ಗೋಸ್ಟ್, ಲಿವಿಂಗ್ ಡೆಡ್ ಇಸ್ ಗೋಸ್ಟ್. ಆಮೇಲೆ ಇದೇ ಇದ್ರಲ್ಲೆಲ್ಲ ಒಂದು ಶ್ಲೋಕ, ಯಾವ ಶ್ಲೋಕ ಅದು, ಒಂದು ಭಾವಾರ್ಥ ಬಹಳ ಚೆನ್ನಾಗಿ ಬರೋದು. ನಾನು ಯಾವ ಭಾವಾರ್ಥ ನೆನಪಿಲ್ಲ ಇದ್ರಲ್ಲೇ. ಪ್ರಭುಪಾದರು ಚೆನ್ನಾಗಿ ಬರೀತಾರೆ, ನಾವು ಏನ್ ಕೊಟ್ರು ಅದು ವಾಪಸ್ ಬರುತ್ತೆ. ಸೊ ನೀವು ಯಾರಿಗಾದ್ರೂ ನಿಮ್ಮ ಹತ್ರ ನೀವು ಯಾರಿಗಾದ್ರೂ ಯಾರಿಗೋ ಒಂದು ಸಾಲವಾಗಿ ಕೊಟ್ಟಿದ್ದೀರಾ, ಅದು ಬರುತ್ತೆ ನಿಮ್ಗೆ. ಅವ್ರು ಸಾಲ ಕೊಡ್ಲಿಲ್ಲ ಅಂತ ಇಟ್ಕೊಳ್ಳಿ, ನಿಮ್ಗೆ ತುಂಬಾ ಬೇಸರ ಆಗೋದು, ಇವ್ರು ಕೊಡ್ಲಿಲ್ಲ ನಮಗೆ, ನಾನು ಇಷ್ಟು ಅವ್ರಿಗೆ ಸಾಲ ಕೊಟ್ಟೆ, ಅವ್ರು ಕೊಡ್ಲಿಲ್ಲ. ಇಲ್ಲ, ಕೊಡ್ಬೇಕು. ಅವ್ರು ಈ ಜನ್ಮದಲ್ಲಿ ಕೊಡ್ಲಿಲ್ಲ ಅಂದ್ರೂ ಕೂಡ ಅವರು ಮರುಜನ್ಮದಲ್ಲೋ ಇನ್ನೊಂದು ಮರುಜನ್ಮದಲ್ಲೋ ಅವ್ರು ನಿಮ್ಗೆ ಕೊಡ್ಲೇಬೇಕು. ಯಾಕಂದ್ರೆ ಅದು ನಿಮಗ್ ಸೇರಿದ್ದದು, ಆ ವಸ್ತು, ಆ ಹಣ ನಿಮಗ್ ಸೇರಿದ್ದು. ಅದು ಸೇರಿದ್ರಿಂದ ಅದು ನಿಮ್ಮದು. ಅವ್ರು ನಿಮ್ಮದಿಂದ ಅವರು ಮೋಸದಿಂದ ತಗೊಂಡ್ರೋ, ಅವ್ರು ವಂಚನೆ ಮಾಡಿ ತಗೊಂಡ್ರೋ, ಇಲ್ಲ ನೀವು ಅವ್ರಿಗೆ ಕೊಟ್ಟರೋ, ಏನೋ ರೀತಿ ಆಗಿರ್ಬೋದು, ಅವ್ರು ನಿಮ್ಗೆ ವಾಪಸ್ ಕೊಡ್ಲೇಬೇಕು. ಯಾಕೆ ಅದು ನಿಮ್ಮದು ಅದು. ಸೊ ನಿಮ್ಗೆ ಬರುತ್ತೆ. ಸೊ ಎನಿವೆ, ಸೊ ಯಾವ ದೃಷ್ಟಿಯಿಂದ ನೀವು ಯಾರಿಗೆ ಏನು ಕೊಟ್ಟರು ಕೂಡ ವಾಪಸ್ ಬರುತ್ತೆ, ದಾನ ವಾಪಸ್ ಬರುತ್ತೆ. ಆದರೆ ಅದೇ ದಾನವನ್ನು ಒಂದು ಸೂಕ್ತ ವ್ಯಕ್ತಿ ಅಂದ್ರೆ ಅಟ್ಲೀಸ್ಟ್ ಒಬ್ಬರು ಸಂಪೂರ್ಣ ಸೂಕ್ತ ವ್ಯಕ್ತಿ ಅಲ್ಲ, ಆಫ್ ಬ್ರಾಹ್ಮಣ, ಅರ್ಧ ಬ್ರಾಹ್ಮಣ ಅಂತ ಹೇಳ್ತಾರೆ. ಆಫ್ ಎಜುಕೇಟೆಡ್ ಬ್ರಾಹ್ಮಣ ಅಂದ್ರೆ ಭಗವದ್ಗೀತೆ ಕೃಷ್ಣ ಹೇಳೋದು, ಒಬ್ಬ ಬ್ರಾಹ್ಮಣನಿಗೆ, ಸನ್ಯಾಸಿಗೆ ಅವರಿಗೆ ದಾನವನ್ನು ಕೊಡ್ಬೇಕು. ಯಾಕಂದ್ರೆ ಅವರು ಭಗವಂತನ ಸೇವೆಯಲ್ಲಿ ತೊಡಗಿದ್ದಾರೆ. ಸೊ ಹೇಳ್ತಾರೆ, ಆಫ್ ಎಜುಕೇಟೆಡ್ ಬ್ರಾಹ್ಮಣ ಕೊಟ್ಟರು ನಾವು ಡಬಲ್ ಆಗಿ ವಾಪಸ್ ಬರುತ್ತೆ, ಅದು ಡಬಲ್ ಆಗಿಬಿಡುತ್ತೆ. ಅಂದ್ರೆ ಇವತ್ತು ನೀವು ಅವ್ರಿಗೆ 10 ರೂಪಾಯಿ ಕೊಟ್ಟಿದ್ರೆ ನಿಮಗೆ ಇನ್ನೊಂದು ಜನ್ಮದಲ್ಲಿ 20 ರೂಪಾಯಿ ಸಿಗುತ್ತೆ. ನಿಮ್ಗೆ ಯಾವಾಗ ಯಾರೋ ಬಂದು ಕೊಡ್ತಾರೆ, ನಿಮಗೆ ಈಗ ಸಿಗುತ್ತೆ. ನಿಮಗೆ ಅದು ಯಾವ ರೀತಿ ಅಂತ ಗೊತ್ತಿಲ್ಲ. ನಿಮಗೆ ನೀವು 1000 ರೂಪಾಯಿ ಕೊಟ್ಟರೆ ನಿಮ್ಗೆ 2000 ರೂಪಾಯಿ ವಾಪಸ್ ಬರುತ್ತೆ, ಅದು ಗ್ಯಾರಂಟಿ. ಅದೇ ರೀತಿ ಯಾರಾದ್ರೂ ಫುಲ್ ಎಜುಕೇಟೆಡ್ ಬ್ರಾಹ್ಮಣ, ಫುಲ್ ಎಜುಕೇಟೆಡ್ ಅಂದ್ರೆ ಸಂಪೂರ್ಣ ವೈದಿಕ ನಿಯಮಗಳನ್ನು ಪಾಲನೆ ಮಾಡ್ತಾ, ಇಂದ್ರಿಯ ಮನಸ್ಸನ್ನು ನಿಗ್ರಹಿಸಿ, ಸೊ ಆಚಾರ್ಯರ ನಿರ್ದೇಶನದಲ್ಲಿ ಇರೋರು, ಸಂಪೂರ್ಣ ಒಂದು ಸಾಧಕ, ಸ್ಟ್ರಿಕ್ಟ್ ಸಾಧಕ. ಸೊ ಅವ್ರಿಗೆ ಇದು ಬ್ರಾಹ್ಮಣ ಆಗಿದ್ದಾರೆ. ಅವ್ರು ಹೇಳ್ತಾರೆ ಅದು ತುಂಬಾ ಪಟ್ಟು ಬರುತ್ತೆ, 100 ಟೈಮ್ಸ್ ಬರುತ್ತೆ, ತುಂಬಾ ಹೆಚ್ಚು ಪಟ್ಟು, 100s and 1000. ಇನ್ನ ಅದರಲ್ಲೂ ವೇದಗಳ ಪಾರಾಯಣ ಇನ್ನ ಮಾಡಿ ಇನ್ನ ತುಂಬಾ ಇದಾಗಿದ್ರೆ ಇನ್ನ ಹೆಚ್ಚು ಬರುತ್ತೆ. ಅದು ಪರ್ಟಿಕ್ಯುಲರ್ ಶುದ್ಧ ಭಕ್ತರಾದ್ರೆ ಹೇಳ್ತಾರೆ ಅದು ಎಷ್ಟು ಬರುತ್ತೆ ಗೊತ್ತಿಲ್ಲ. ಆಕ್ಚುಲಿ ಸ್ವಲ್ಪ ಜನ ಎಲ್ಲ ಹೇಳ್ತಾರೆ, ನಮ್ಮ ಭಕ್ತರು ಒಂದೆಲ್ಲ ಹೇಳೋದು, ಎನಿವೆ ದಟ್ ಈಸ್ ಸೈಡ್ ಟಾಪಿಕ್, ಇರ್ಲಿ. ಸೊ ವಾಪಸ್ ಬಂದೇ ಬರುತ್ತೆ, ಯಾಕಂದ್ರೆ ಇದು ಇರೋದಿಗೆ.
ಈಗ ಸ್ವಲ್ಪ ಜನ ನಾವು ಕೇಳ್ತೇವೆ, ಇಷ್ಟು ಸಾಹುಕಾರರು, ಈ ಅಂಬಾನಿ, ಈ ಅದಾನಿ, ಇದೆಲ್ಲ ಕೇಳಿದೆ, ಇದೆಲ್ಲ ನೋಡಿ ಅವ್ರು ಎಲ್ಲಿ ಕೈ ಹಾಕಿದ್ರು ಅವ್ರದ್ದು ಬಿಸ್ನೆಸ್ ಕ್ಲಿಕ್ ಆಗುತ್ತೆ, ಇನ್ನೊಂದಾಗುತ್ತೆ ಏನೋ. ಸೊ ನಾನು ಒಂದು ಯೋಚನೆ ಮಾಡ್ತಾ ಇದ್ದೆ, ಮೇ ಬಿ ಯಾವುದೋ ಹಿಂದೆ ಜನ್ಮದಲ್ಲವರು ಈ ರೀತಿ ಯಾರಾದ್ರೂ ಒಬ್ಬರು ಶುದ್ಧ ಭಕ್ತರಿಗೋ, ಯಾರಾದ್ರೂ ಯಾರೋ ಶುದ್ಧ ಬ್ರಾಹ್ಮಣರಿಗೋ ಅವ್ರೇನೋ ಕಾಣಿಕೆ ಕೊಟ್ಟಿರ್ಬೇಕು ಅವರು. ಅದಕ್ಕೆ ಅವ್ರಿಗೆ ಈಗ ಟಕ್ ಅಂತ ಅವ್ರಿಗೆ ಇಷ್ಟು ಸುಲಭವಾಗಿ ಸಿಗ್ತಾ ಇದೆ. ಅವ್ರಿಗೆ ಎಷ್ಟೋ ಜನ ಪ್ರಯತ್ನ ಪಡ್ತಾ ಇದ್ದಾರೆ, ಅವರು ಕೂಡ ದೊಡ್ಡ ಕರೋಡ್ಪತಿ, ಲಕ್ಷಪತಿ ಲಖಪತಿ ಆಗ್ಬೇಕು ಅಂತ. ಆದ್ರೆ ಆಗ್ತಾರ? ಎಲ್ಲರೂ ಆಗೋದಿಲ್ಲ. ಅದು ಹಿಂದೆ ಜನ್ಮದ ಅವರ ಒಂದು ಇದಿದೆ, ಪುಣ್ಯ ಏನೋ ಇರ್ಬೇಕು ಅವರು. ಹಾಗೆ ಅವ್ರಿಗೆ ಇಮಿಡಿಯೇಟ್ ಆಗಿ ಅವ್ರಿಗೆ ಅದ್ರ ಇನ್ನೊಂದು ಅವ್ರು ಅದನ್ನ ಸರಿಯಾಗಿ ಈ ಜನ್ಮದಲ್ಲಿ ಉಪಯೋಗಿಸದೆ ಮತ್ತೆ ಅವರು ಫಿನಿಶ್ ಆಗ್ಬಿಡುತ್ತೆ. ಈ ಬ್ಯಾಂಕ್ ಬ್ಯಾಲೆನ್ಸ್ ಎಲ್ಲ ಫಿನಿಶ್ ಆಗ್ಬಿಟ್ಟು ಪುನರಪಿ ಜನನಂ ಪುನರ್ಮರಣಂ. ಎನಿವೆ, ಅದು ಅವ್ರಿಗೆ ಬಿಟ್ಟದ್ದು. ಅದು ಆದ್ರೆ ಹೇಳೋದು ಈ ರೀತಿ ಇದೆ ಅಂತ. ಅದೇ ರೀತಿಯಲ್ಲಿ ಹೇಳ್ತಾರೆ, ಒಂದು ಶುದ್ಧ ಭಕ್ತರ ಸಂಘದಲ್ಲಿ ನಾವು ಮಾಡೋ ಭಕ್ತಿ, ಶುದ್ಧ ಭಕ್ತರು ಅವರ ಸಂಘದಲ್ಲಿ ಮಾಡೋ ಭಕ್ತಿ, ಅದರಲ್ಲಿ ನಮಗೆ ಎಷ್ಟು ವಾಪಸ್ ಬರುತ್ತೆ, ನಮ್ಗೆ ಎಷ್ಟು ವಾಪಸ್ ಬರುತ್ತೆ ಅಂದ್ರೆ ಕೊನೆಗೆ ನಾವು ಭಗವದ್ಧಾಮನ ಸೇರ್ಲೇಬೇಕು. ಗ್ಯಾರಂಟಿ, ಪರ್ಫೆಕ್ಟ್ ಗ್ಯಾರಂಟಿ ಫಾರ್ ಗೋಯಿಂಗ್ ಬ್ಯಾಕ್ ಟು ಗಾಡ್. ಸೊ ಪ್ರಭುಪಾದ ಬಹಳ ಚೆನ್ನಾಗಿ ಹೇಳ್ತಾರೆ. ಸೊ ನಾವು ಭಕ್ತಿ ಚಟುವಟಿಕೆಗಳು ಸ್ವಲ್ಪಮಪಿ ಅಸ್ಯ ಧರ್ಮಸ್ಯ ತ್ರಾಯತೆ ಮಹತ್ವ ಭಯ. ನಾವು ಮಾಡ್ತಾ ಇರೋ ಭಕ್ತಿ ಚಟುವಟಿಕೆಗಳು ನಾವು ಪರಿಶುದ್ಧ ಭಕ್ತರನ್ನು ತೃಪ್ತಿಪಡಿಸೋ ಇದನ್ನು ತೆಗೆದುಕೊಂಡು ಮಾಡೋ ಇದಕ್ಕೆ ನಮ್ಗೆ ರಿಟರ್ನ್ ಎಷ್ಟು ಬರುತ್ತೆ, ನಾವು ಅದನ್ನ ಕಲ್ಪನೆ ಮಾಡ್ಲಿಕ್ಕೂ ಆಗಲ್ಲ, ಇಮ್ಯಾಜಿನ್ ಮಾಡ್ಲಿಕ್ಕೂ ಆಗಲ್ಲ. ಅಷ್ಟು ರೀತಿ ಇದಿದೆ ಅದು. ಸೊ ನಾವು ಭಕ್ತಿಯನ್ನು ಹೆಚ್ಚು 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 ತಗೊಳ್ಬೇಕು, ನಾವು ಹೆಚ್ಚು ಹೆಚ್ಚು. ಸೊ ಈ ಅಧ್ಯಾಯದಲ್ಲಿ ಸ್ಟಾರ್ಟಿಂಗ್ ಮಾಡಿದ್ದು ಏನ್ ಮಾಡೋದು? ಪೂಜೆಗಳು. ಪೂಜೆ ಯಾರು ಮಾಡ್ಬೇಕು? ಕೃಷ್ಣನ ಪೂಜೆನೇ ಮಾಡ್ಬೇಕು, ಕೃಷ್ಣ ಪೂಜೆ. ಓಕೆ, ಲಾಸ್ಟ್ ಇನ್ನೆರಡು ಶ್ಲೋಕ ಇದೆ. ಸೊ ಇಲ್ಲಿ ಈ ಶ್ಲೋಕ ಇದು ನಮಗೆಲ್ಲ, ನನಗೆ ತುಂಬಾ ರಿಲೆವೆಂಟ್. ತದಶ್ಮಸಾರಂ ಹೃದಯಂ ಬತೇದಂ ಯದ್ಗೃಹ್ಯಮಾಣೈರ್ ಹರಿರ್ನಾಮಧೇಯೇ ನ ವಿಕ್ರಿಯೇತಾಥ ಯದಾ ವಿಕಾರೋ ನೇತ್ರೇ ಜಲಂ ಗಾತ್ರ ಗೃಹೇಶು ಹರ್ಷಃ. ಸೊ ಇಲ್ಲಿ ಹೇಳ್ತಾರೆ ಬಹಳ ಚೆನ್ನಾಗಿ ಶ್ರೀಲ ಪ್ರಭುಪಾದರು, ಆಕ್ಚುಲಿ ನಾವು ಸರಿಯಾಗಿ ಮಾಡಿದ್ರೆ, ನಮ್ಮ ಜಪ ಕರೆಕ್ಟಾಗಿ ಮಾಡಿದ್ರೆ, ನಮ್ಮ ಸಾಧನೆ ಕರೆಕ್ಟಾಗಿ ಮಾಡಿದ್ರೆ, ಏನು ಭಕ್ತಿ ಚಟುವಟಿಕೆಗಳಿದೆ, ಇದು ನಮಗೆ ಈ ಪರಿವರ್ತನೆಗಳು ಬರಬೇಕು. ಪರಿವರ್ತನೆಗಳು ಬರಬೇಕು ಅಂದ್ರೆ ಇಲ್ಲಿ ಹೇಳ್ತಾ ಇರೋದು, ಕಣ್ಣುಗಳಲ್ಲಿ ನೀರು ಬರಬೇಕು. ಕೃಷ್ಣನ ನಾಮವನ್ನು ಹೇಳಿದಾಗಲೋ, ಕೃಷ್ಣ ಬಗ್ಗೆ ಕೇಳಿದಾಗಲೋ ಬರಬೇಕು. ನಮ್ಮ ಇದರಲ್ಲಿ ದೇಹದ ಇದರಲ್ಲಿ ಹೇರ್ಸ್, ಕೂದಲುಗಳು ಅದು ನೇರವಾಗಬೇಕು. ಸೊ ಅಷ್ಟವಿಕಾರ ಇದೆಲ್ಲ ಬರಬೇಕು ಅಂತ ಹೇಳ್ತಾರೆ. ಇದು ಬರ್ತಾ ಇಲ್ಲ ಅಂದ್ರೆ ನಮ್ಮ ಹೃದಯ ತುಂಬಾ ಒಂದು ಏನ್ ಹೇಳ್ತಾರೆ, ತದಶ್ಮಸಾರಂ ಅಂದ್ರೆ ಸ್ಟೀಲ್ ಫ್ರೇಮ್ಡ್ ಅಂತ ಹೇಳ್ತಾರೆ. ಸ್ಟೀಲ್ ಐರನ್ ಸ್ಟೀಲ್ ಎಲ್ಲ ಇದೆ, ತುಂಬಾ ಗಟ್ಟಿ. ಸೊ ಹೃದಯ ಆಕ್ಚುಲಿ ನಮ್ದು ಈಗ ಆಗಿರೋದ್ರಿಂದ ನನಗೆ ಈ ಒಂದು ಲಕ್ಷಣಗಳು ಕಾಣಿಸೋದಿಲ್ಲ. ಗೌರಾಂಗ ಬೋಲಿತೆ ಹಬೆ ಪುಲಕ ಶರೀರ್, ಹರಿ ಬೋಲಿತೆ ಹಬೆ ನಯನೆ ನೀರ್. ಸೊ ಹರಿ ಅಂತ ಹೇಳಿದ್ರೆ ನೀರ್ ಬರುತ್ತೆ, ಗೌರಾಂಗ ಅಂತ ಹೇಳಿದ್ರೆ ಇದರಲ್ಲಿ ಇದು ನಿಂತ್ಕೊಳ್ಳುತ್ತೆ ಎಲ್ಲ. ಸೊ ಆಕ್ಚುಲಿ ಇದು ಆಗ್ಬೇಕಿದೆ, ನಮ್ಗೆ ಆಗ್ತಾ ಇಲ್ಲ ಅಂದ್ರೆ ನಮ್ಮ ಹೃದಯ ಸ್ಟೀಲ್ ಫ್ರೇಮ್ಡ್ ಹಾರ್ಟ್ ಅಂತ ಹೇಳ್ತಾರೆ. ಇದು ಸ್ಟೀಲ್ ಇಂದ ಆಗಿರೋ ನಮ್ಮ ಹೃದಯ ಆಗ್ಬೇಕು ಅಂದ್ರೆ ಪ್ರಭುಪಾದ ಹೇಳ್ತಾರೆ, ನಾವು ಅಪರಾಧಗಳು ಮಾಡ್ತಾ ಇದ್ದೇವೆ, ಅದಕ್ಕೆ ನಮ್ಗೆ ಇದು ಬರ್ತಾ ಇಲ್ಲ. ಧಾಮ ಅಪರಾಧ, ಸೇವಾ ಅಪರಾಧ, ನಾಮ ಅಪರಾಧ, ವೈಷ್ಣವ ಅಪರಾಧ, ಗುರು ಅಪರಾಧ. ಸೊ ಈ ಅಪರಾಧಗಳು ಇದೆ ನಮಗೆ. ಈ ಅಪರಾಧಗಳೇ ನಮ್ಮನ್ನು ನಿಲ್ಲಿಸಿದೆ. ಸೊ ವಿಶೇಷವಾಗಿ ನಾಮ ಅಪರಾಧ 10 ಅಪರಾಧಗಳಿದೆ. ಅದು ನಾವು 10 ಅಪರಾಧಗಳಲ್ಲಿ ಒಂದು ಅಪರಾಧ ಪಾಪ ಚಟುವಟಿಕೆಗಳು, ಪಾಪ ಕಾರ್ಯಗಳನ್ನ ಮಾಡೋದು. ಸೊ ಅದು ನಮಗೆ ದೊಡ್ಡ ಅಪರಾಧ. ನಾಮ್ನಾಂ ಯಸ್ಯ ನಾಮ್ನೋ ಬಲಾದೇಸ್ಯ ಏನದು ಪಾಪ ಕೆಟ್ಟ ಕಾರ್ಯಗಳು, ಇದರಿಂದ ನಮ್ಗೆ ಅದು ಭಗವಂತನ ದೊಡ್ಡ ಅಪರಾಧ ಅಂತ ಮಾಡಬಾರ್ದು ನಾವು. ಸೊ ಈ ರೀತಿ ಇದನ್ನು ನಾವು ಜಾಗರೂಕವಾಗಿ ಈಗ, ಏಕೆಂದ್ರೆ ಎಕ್ಸ್ಪೆರಿಮೆಂಟ್ ನಾವು ಕೆಮಿಸ್ಟ್ರಿ ಲ್ಯಾಬಲ್ಲಿ ಮಾಡಿದಾಗ ಇದು ಹೇಳ್ತಾರೆ, ಇದನ್ನು ಸೇರಿಸಿ ಇದು ಸಿಗಲೇಬೇಕು. ಅದು ಕೆಮಿಕಲ್ ರಿಯಾಕ್ಷನ್, ಅದು ಸ್ಟ್ಯಾಂಡರ್ಡ್. ಇಲ್ಲ ನಿಮ್ ಕಿಚನ್ ಅಲ್ಲಿ ಕುಕಿಂಗ್ ಮಾಡ್ತೀರಾ ನೀವು, ಹಾಲು ಹಾಕ್ತೀರಾ, ಮತ್ತೆ ಅಕ್ಕಿ ಹಾಕ್ತೀರಾ, ಮತ್ತೆ ಸಕ್ಕರೆ ಹಾಕ್ತೀರಾ, ಮತ್ತೆ ತುಪ್ಪ ಹಾಕಿ ಗೋಡಂಬಿ ದ್ರಾಕ್ಷಿ ಹಾಕಿದ್ರೆ ಸ್ವೀಟ್ ರೈಸ್ ಬರ್ಬೇಕು. ಅದು ಸ್ವೀಟ್ ರೈಸ್ ಬರ್ಲಿಲ್ಲ ಅಂದ್ರೆ ಏನ್ ಪ್ರಾಬ್ಲಮ್? ಇಲ್ಲ, ನಾನು ಎಲ್ಲ ಹಾಕ್ದೆ, ನಾನು ಹಾಲು ಹಾಕಿದೆ, ನಾನು ಅಕ್ಕಿನೂ ಹಾಕಿದೆ, ನಾನು ತುಪ್ಪನೂ ಹಾಕಿದೆ, ಅದನ್ನ ಎಲ್ಲ ಬಿಸಿ ಮಾಡಿದೆ, ಅದು ಬರ್ಲಿಲ್ಲ, ಸ್ವೀಟ್ ರೈಸ್ ಬರ್ಲಿಲ್ಲ, ಅದು ಇನ್ನೇನೋ ಆಯ್ತು. ಅದು ಅಂದ್ರೆ ಅದು ಸರಿಯಾಗಿ ಮಾಡ್ಲಿಲ್ಲ, ಅದು ಒಂದ್ಸಲ ಬರ್ನ್ ಆಗ್ಬಿಡುತ್ತೆ, ಒಂದ್ಸಲ
ಅದು ಸರಿಯಾಗಿ ನಾವು ನೋಡ್ಕೊಳ್ಳದೆ ಅದು ಆಚೆ ಈಚೆ ಇದು ಮಾಡಿ ಅದು ತಳ ಹಿಡಿದು ಅದೆಲ್ಲ ರುಚಿನೇ ಹಾಳಾಗ್ಬಿಡು. ಇಲ್ಲ ಅಂದ್ರೆ ಒಂದ್ಸಲ ಬೆಲ್ಲದಲ್ಲಿ ನಾವು ಸ್ವೀಟ್ ಮಾಡಬೇಕು. ಬೆಲ್ಲದಲ್ಲಿ ಸ್ವೀಟ್ ಮಾಡ್ಬೇಕಂದ್ರೆ ನಾವು ಮೊದಲಿಗೆ ಅನ್ನವನ್ನು ಬೇಯಿಸ್ಬೇಕು. ಅನ್ನವನ್ನು ಬೇಯಿಸದೆ ಆ ಅಕ್ಕಿಯನ್ನು ನಾವು ಬೆಲ್ಲದಲ್ಲಿ ಹಾಕ್ಬಿಟ್ಟು ಮಾಡೋದೇನಾಗುತ್ತೆ, ಎಷ್ಟೊತ್ತು ಮಾಡಿದ್ರು ಕೂಡ ಅದು ಅದು ಆಗೋದಿಲ್ಲ. ಅದು 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 ಸ್ವೀಟು ಆ ಬೆಲ್ಲದ ಇದು ಬರೋದಿಲ್ಲ. ಯಾಕಂದ್ರೆ ಬೆಲ್ಲ ಒಂದ್ಸಲ ಇದಾದ್ರೆ ಆ ಅಕ್ಕಿ ಅದು ಬೇಯೋದಿಲ್ಲ. ಅದೆಷ್ಟಾದ್ರು ಅದನ್ನ ಎಷ್ಟೇ ಮಾಡೋದು ಅದನ್ನ ಆ ರೀತಿಯ ಒಂದು ಆಗಲ್ಲ. ಸೊ ಅದಕ್ಕೆ ವಿಧಾನ ಹೇಗೆ ನಾವು ಅದು ಹೇಗೆ ಮಾಡಬೇಕು ಆ ರೀತಿಯೇ ಮಾಡಬೇಕು. ಆ ತಯಾರಿ ಮಾಡುವ ಒಂದು ವಿಧಾನ ಅದು ಅದೇ ರೀತಿಯೇ ತಯಾರಿ ಮಾಡಬೇಕು. ಸೊ ಅದೇ ರೀತಿಯಲ್ಲಿ ಈ ಭಕ್ತಿ ಮಾರ್ಗದಲ್ಲಿ ಶ್ರವಣ, ಕೀರ್ತನ, ಸ್ಮರಣ, ಹರಣ ಏನು 9 ನವವಿಧ ಭಕ್ತಿ ಇದೆ, ಇದು ಕೊಟ್ಟಿರೋ ರೀತಿಯಲ್ಲಿ ನಾವು ಮಾಡಬೇಕು. ಮತ್ತೆ ಈ ಸರಳದ ರೀತಿ ನಮಗೇನು ದೊಡ್ಡದು ಹೇಳಿಲ್ಲ. ನಮಗೆ ಹರೇ ಕೃಷ್ಣ ಮಹಾಮಂತ್ರ ಜಪಿಸ್ಬೇಕು ಅಂತ ಹೇಳಿದ್ದಾರೆ. ಆ ಜಪಿಸೋ ವಿಧಾನದಲ್ಲಿ 10 ಅಪರಾಧಗಳನ್ನು ಬಿಡಬೇಕು. ಸೊ ನಮಗೆ ಆಮೇಲೆ ಇಲ್ಲಿ ಅಧ್ಯಾಯದಲ್ಲಿ ಹೇಳಿದಾಗೆ ಭಗವಂತನ ದಿವ್ಯ ರೂಪಗಳನ್ನು ನೋಡಬೇಕು. ದಿವ್ಯ ಶುದ್ಧ ಭಕ್ತರ ಇದನ್ನು ಕೃಪೆಯನ್ನು ಪಡಿಬೇಕು. ಅವರನ್ನು ಕೃಪೆ ಪಡೆಯೋದಂದ್ರೆ ಅವರನ್ನು ತೃಪ್ತಿಪಡಿಸ್ಬೇಕು ನಾವು. ಸೊ ತುಂಬಾ ಸರಳವಾದ ಇನ್ನೊಂದು ಪ್ರಭುಪಾದ ಬರೀತಾರೆ, ಪ್ರತಿಯೊಂದು ಇಟ್ ಡಿಪೆಂಡ್ಸ್ ದ ಎಕ್ಸ್ಪರ್ಟ್ ಸ್ಪಿರಿಚುವಲ್ ಮಾಸ್ಟರ್. The training of the neophyte disciple entirely depends on the expert spiritual master. Shri Vigraha Aradhana Nityanana Shringara Tanmandira Marjanado Yuktasya Bhaktam. ಸೊ ಅವರು ಯಾರು ಶುದ್ಧ ಭಕ್ತರು ನಮಗೆ ಈ ರೀತಿ ಮಾಡೋದು, ನಮಗೆ ಕಲಿಸೋದು. ಸೊ ಅದರಿಂದ ನಾವು ಪಾಲನೆ ಮಾಡೋದು, ಅದರಿಂದ ನಮಗೆ ಪರಿಪೂರ್ಣತೆ. ಓಕೆ, ಹರೇ ಕೃಷ್ಣ. ಈ ಲಾಸ್ಟ್ ಶ್ಲೋಕ. ಅತಾಭಿದ್ದೇಹ್ಯಂಗ ಮನೋ ಅನುಕೂಲಂ ಪ್ರಭಾಷಸೆ ಭಾಗವತ ಪ್ರಧಾನ ಯದಾಹ ವೈಯಾಸಕಿರ ಆತ್ಮವಿದ್ಯಾ ವಿಶಾರದೋ ನೃಪತಿಂ ಸಾಧು ಪೃಷ್ಟ. ಸೂತ ಮುನಿಗಳೇ, ನಿಮ್ಮ ಮಾತುಗಳು ಮನೋಹರವಾಗಿವೆ. ಆದ್ದರಿಂದ ಆತ್ಮವಿದ್ಯೆಯಲ್ಲಿ ವಿಶಾರರಾದ ಮಹಾಭಕ್ತರಾದ ಶುಕಮುನಿಗಳು ತಮ್ಮನ್ನು ಪ್ರಶ್ನಿಸಿದ ಮಹಾರಾಜ ಪರೀಕ್ಷಿತನಿಗೆ ಹೇಳಿದ್ದನ್ನು ಕೃಪೆ ಮಾಡಿ ನಮಗೆ ವಿವರಿಸಿ. ಓಕೆ, ಆಯ್ತು. ಸೊ ಬಹಳ ಚೆನ್ನಾಗಿದೆ ಈ ಅಧ್ಯಾಯದಲ್ಲಿ. ಆಕ್ಚುಲಿ ನನಗೆ ತುಂಬಾ ಇಷ್ಟ ಆಗಿದೆ ಅಂದ್ರೆ ಈ ಶ್ಲೋಕಗಳು ಕೇಳೋದೇ ಅಷ್ಟು ಇಂಪಾಗಿದೆ. ಹೇಗೆ ಶುಕಮುನಿಗಳು ಅಷ್ಟು ದೊಡ್ಡ ಕವಿ ಅಂತ ಹೇಳ್ತಾರೆ, ಆ ರೀತಿಯಲ್ಲಿ ಇವರು ಶೌನಕರು ಋಷಿಗಳು ಕೂಡ ದೊಡ್ಡ ಕವಿ. ನೋಡಿ ಅವ್ರು ಹೇಳ್ತಾರೆ, ಎಷ್ಟು ಚೆನ್ನಾಗಿದೆ. ಇದರಲ್ಲಿ ನಾವೆಲ್ಲ ಕಂಠಪಾಠ ಮಾಡೋಕೆ ಶಕ್ತಿ ಇದ್ರೆ ಮಾಡಿ ದಯವಿಟ್ಟು. ಸೊ ನನಗೆ ಸ್ವಲ್ಪ ಕಂಠಪಾಠ ಮಾಡೋ ಶಕ್ತಿ ಕಳ್ಕೊಂಡ್ಬಿಟ್ಟಿದ್ದೇನೆ ನಾನು ನನ್ನ ಇದರಿಂದ. ಇಲ್ಲ, ನಾನು ಕಂಠಪಾಠ ಎಷ್ಟು ಸಲ ಮಾಡೋದು ಕೂಡ ಮರ್ತೋಗ್ಬಿಡುತ್ತೆ. ಸೊ ಯಾರಿಗಾದ್ರೂ ಆಗತ್ತೆ ಈ ಶ್ಲೋಕಗಳೆಲ್ಲ ಕಂಠಪಾಠ ಮಾಡಿ. ಬಿಲೆ ಬತ್ತು ಆಯುರ್ ಹರತಿ ವೈಪುಂಸಾಂ, ಅದೆಲ್ಲ ಅಲ್ಲಿಂದ ಶ್ಲೋಕ ಅದೆಲ್ಲ ಕೂಡ ಕಂಠಪಾಠ ಮಾಡಿ ಎಲ್ಲ. ಇಲ್ಲಾಂದ್ರೆ ಅಟ್ಲೀಸ್ಟ್ ನಾವು ನೆನ್ಪಿಟ್ಕೊಳ್ಬಹುದು. ಇದು ಫಿಲಾಸಫಿ ನೆನ್ಪಿಟ್ಕೊಳ್ಬಹುದು. ಮುಖ್ಯತೆ ಫಿಲಾಸಫಿ ಅಂದ್ರೆ ಈ ಕಣ್ಣುಗಳು, ಕಿವಿಗಳು, ಮೂಗುಗಳು, ಬಾಯಿ, ನಾಲಿಗೆ, ಕಿವಿ, ತಲೆ, ಕೈ, ಕಾಲು, ಇದೆಲ್ಲವೂ ನಮ್ಮ ದೇಹದ ಭಾಗ. ಇದೆಲ್ಲವೂ ಕೂಡ ಒಂದು ಶವ. ಯಾವಾಗವರೆಗೂ ನಾವು ಇದನ್ನು ಕೃಷ್ಣ ಸಂಬಂಧದಲ್ಲಿ ಉಪಯೋಗಿಸಲಿಲ್ಲ. ಸೊ ನಾವು ಇದನ್ನೆಲ್ಲವೂ ಕೃಷ್ಣ ಸಂಬಂಧದಲ್ಲಿ ಉಪಯೋಗಿಸ್ಬೇಕು. ಸೊ ನಾವು ಹಂಬಲಿಸ್ಬೇಕು ನಾವು. ಸೊ ನಮ್ಗೆ ಸಾಧ್ಯ ಆದರೆ ಈಗಲಿಂದಲೇ ನಾವು ಅಭ್ಯಾಸ ಮಾಡಬೇಕು. ನಾವೆಲ್ಲಿದ್ರೂ ಅಭ್ಯಾಸ ಮಾಡಬೇಕು. ಭಕ್ತಿ ಅಂದ್ರೆ ಹೇಳೋದು ಅದಕ್ಕೆ ಯಾವ ಒಂದು ಅಡಚಣೆ ಇಲ್ಲ. ಅಹೇತುಕಿ ಅಪ್ರತಿಹತ. ನಾವು ಮಾಡಬೇಕು ಭಕ್ತಿ ಅಂದ್ರೆ ನಮಗೆ ಯಾವ ಅಡಚಣೆ ಬರೋದಿಲ್ಲ. ಕೃಷ್ಣ ನೋಡಿ, ಭಕ್ತ ಪ್ರಹ್ಲಾದರ ನೋಡಿ ಉದಾಹರಣೆ. ಅವ್ರಿಗೆ ಎಂತ ಅಡಚಣೆ. ಅವ್ರ ತಂದೆ ನಂಬರ್ 1 ಏಥಿಸ್ಟ್, ನಾಸ್ತಿಕ, ನಂಬರ್ 1. ಸೊ ಆದ್ರೂ ಕೂಡ ಅವರು ಭಕ್ತ ಪ್ರಹ್ಲಾದರು ಭಕ್ತಿ ಮಾಡ್ಲಿಲ್ವೇ? ಅವರು ಮಾಡಿದ್ರು. ಚಿಕ್ಕ ಮಗು ಏನ್ ಮಾಡಕ್ಕಾಗತ್ತೆ? ಏನು ಮಾಡಕ್ಕಾಗಲ್ಲ. ಆದ್ರೂ ಕೂಡ ಅವರು ಮಾಡಿದ್ರು. ಸೊ ಆಕ್ಚುಲಿ ಭಕ್ತಿ ನಿಜವಾಗ್ಲೂ ಅಪ್ರತಿಹತ. ಸೊ ನಾವ್ ಎಲ್ಲಿದ್ರು ಕೂಡ ನಾವು ಅಭ್ಯಾಸ ಮಾಡ್ಬೋದು. ಸೊ ಮಾಡ್ಬೇಕು ನಾವು ಎಲ್ಲಿದ್ರು ಕೂಡ. ಎಷ್ಟಾಗುತ್ತೆ ಇಲ್ಲಾಂದ್ರೆ ಒಂದ್ಸಲ ಕಷ್ಟ ಆದ್ರೂ ಕೂಡ ಇನ್ನ ಮಾಡ್ಬೇಕು. ನಮ್ಗೆ ಆತರ ಸನ್ನಿವೇಶ ಬೇಕು ಅಂದ್ರೆ ಕೃಷ್ಣ ನಮ್ಗೆ ಒದಗಿಸಿ ಮಾಡ್ಕೊಡ್ತಾನೆ ನಮ್ಗೆ. ಸೊ ನಾವು ಹಂಬಲಿಸ್ಬೇಕು. ನಂಗೆ ಆತರ ಸನ್ನಿವೇಶ ಬೇಕು, ನಂಗೆ ಅದರ ಇದು ಬೇಕು, ನಂಗೆ ಫೆಸಿಲಿಟಿ ಬೇಕು, ನಾನು ಭಕ್ತರ ಸಂಘದಲ್ಲಿ ಈ ಭಕ್ತಿಯನ್ನು ಮಾಡ್ಬೇಕು, ನಾನು ಪೂರ್ವಾಚಾರ್ಯರನ್ನು, ನಮ್ಮ ಗುರುವನ್ನು ತೃಪ್ತಿಪಡಿಸ್ಬೇಕು ಅಂತ ನಾವು ಅದಕ್ಕೆ ನಾವು ನಮ್ಮ ಇಚ್ಛೆ ಬೆಳೆಸ್ಬೇಕು ನಾವು. ಸೊ ನಾನು ಯಾವ್ದು ಕೇಳ್ತಾ ಇದ್ದೆ, ಯಾರದು ಪ್ರಭುಪಾದ ಶಿಷ್ಯರು ರಷ್ಯಾ ಅಲ್ಲಿ, ಅವರು ಹೆಸರು ಅವರು ಫಸ್ಟ್ ಪ್ರಭುಪಾದ ರಷ್ಯಾದಲ್ಲಿ 1972 ಹೋಗೋದು ಅನ್ಸುತ್ತೆ ಅವರು. ಸೊ ಅವರೊಬ್ಬರೇ ರಷ್ಯನ ಯುವಕನನ್ನು ಭೇಟಿ ಮಾಡಿದ್ದು ಅವರು ಭೇಟಿ ಮಾಡಿ ಅವರಿಗೆ ಅವರು ದೀಕ್ಷೆ ಕೂಡ ಕೊಟ್ಬಿಟ್ರು. 2-3 ದಿವಸದಲ್ಲಿ ಅವ್ರು ಅಷ್ಟು ಬೇಗ ದೀಕ್ಷೆ ಕೊಟ್ರು. ಮತ್ತೆ ನಾನು ಕೇಳಿದ್ದು ಒಂದು ಮಾತಾಜಿ ಅವ್ರ ಹೆಸರೇನೋ ಏನೋ ಹೆಸರಿದೆ ಅವರು. ಎನಿವೆ ಅವರು
ಮತ್ತೆ ಪ್ರಭುಪಾದರು ಅವ್ರನ್ನ ಹೇಳ್ತಾರೆ. ಅವ್ರು ಫ್ರಾನ್ಸಲ್ಲೋ ಇಂಗ್ಲೆಂಡಲ್ಲ ಅವ್ರಿಗೆ ಹೇಳ್ತಾರೆ. ಯಾಕಂದ್ರೆ ಅವರು ಹೇಳ್ತಾರೆ ನನಗೆ ನಾನು ಗೃಹಸ್ಥನಾಗಬೇಕು ಅಂತ ಅವ್ರ ಶಿಷ್ಯ ಹೇಳಿರ್ತಾರೆ, ರಷ್ಯನ್ ಅವರು. ಸೊ ಪ್ರಭುಪಾದರು ಹೇಳ್ತಾರೆ ಅವರೊಬ್ಬರು ಶಿಷ್ಯೆ, ಅವರಿಂದ ಮದುವೆ ಆಗಿರೋದಿಲ್ಲ, ಹುಡುಗಿ, ಚಿಕ್ಕ ಹುಡುಗಿ, 21 ವಯಸ್ಸಿನ ಅಷ್ಟೇ, 21 ಇಯರ್ಸ್ ಅಷ್ಟೇ, 21 ಇಯರ್ಸ್. ಸೊ ಆ ಹುಡುಗಿ ಹೇಳ್ತಾರೆ, ಆ ಹುಡುಗಿ ಅವರು ಆ ಮಾತಾಜಿ ಅವ್ರದ್ದು ಪ್ರಭುಪಾದ ಮೆಮೊರೀಸ್ ಅಲ್ಲಿ ಕೇಳ್ಬೋದು ನಾವು. ಅವ್ರು ಅದ್ರ ಹಿಂದೆ ಅವ್ರು ಕೇಳ್ತಾ ಇದ್ರಂತೆ ಅವರು. ಸೊ ಪ್ರಭುಪಾದರು ಎಷ್ಟೆಷ್ಟೋ ಸೇವೆಗಳು ಮಾಡಿಸ್ತಾ ಇದ್ದಾರೆ, ಎಂತೆಂಥ ಭಕ್ತರು ಶಿಷ್ಯರು ಏನೋ ದೊಡ್ಡ ದೊಡ್ಡ ಮಾಡ್ತಾ ಇದ್ದಾರೆ, ನನಗೂ ಕೂಡ ಒಂದೇನಾದ್ರು ಒಂದು ವಿಶೇಷ ಒಂದು ಸೇವೆ ಕೊಡ್ಬೇಕು ನಂಗೆ ಪ್ರಭುಪಾದರು. ಆಮೇಲೆ ಪ್ರಭುಪಾದರು ಸೇವೆ ಕೊಟ್ಟಾಗ ನಾನು ಅದನ್ನ ಸ್ವೀಕರಿಸಬೇಕು ನಾನು. ಸೊ ಅಂತ ಅವರು ಅಲ್ಲಿ ರಾಧಾ ಲಂಡನೀಶ್ವರ ಅನ್ಸುತ್ತೆ ಮೋಸ್ಟ್ಲಿ ಭಗವಂತನಿಗೆ ಪ್ರಾರ್ಥನೆ ಮಾಡಿರ್ತಾರೆ. ಸೊ ಪ್ರಭುಪಾದರು ಅಂತರ್ಯಾಮಿ ಪರಮಾತ್ಮನ ಸಂಪರ್ಕದಲ್ಲಿರುವವರು. ಸೊ ಅವರು ಹೇಳ್ತಾರಂತೆ ಅವ್ರ ಶಿಷ್ಯರಿಗೆ, ನನ್ನ ಶಿಷ್ಯನು ಕರೀರಿ, ಆ ರಷ್ಯನ್ ಹುಡುಗನ ಹೋಗಿ ಅಲ್ಲಿ ಮದುವೆ ಆಗಲಿ. ಸೊ ಯಾರು ಅಂತ ಗೊತ್ತೇ ಇಲ್ಲ. ಆಕ್ಚುಲಿ ನಮ್ಮ ಇಂಡಿಯನ್ ಕಲ್ಚರಲ್ಲಿ ಇದು ಇದೆ, ಯಾರು ಹಿಂದೆ ವೆಸ್ಟರ್ನ್ ಕಲ್ಚರಲ್ಲಿ ಇದೆಲ್ಲ ಇಲ್ವೇ ಇಲ್ಲ. ಈ ರೀತಿ ಗಂಡು ಹೆಣ್ಣು ತಿಳಿದೆ ಅವ್ರ ಮದುವೆ ಆಗೋದು, ಇನ್ನೊಂದು ಹೋಗೋದು. ಪ್ರಭುಪಾದರು ಅವರು ಒಬ್ರು ಇಂಗ್ಲಿಷ್ ಇವ್ರನ್ನ ಶಿಷ್ಯೆಯನ್ನು ಅವ್ರು ರಷ್ಯಾಕ್ಕೆ ಕಳಿಸ್ತಾರೆ. ಪ್ರಭುಪಾದ ಆದೇಶದ ಮೇಲೆ, ಚಿಕ್ಕ ಹುಡುಗಿ 21 ವಯಸ್ಸು. ಸೊ ಹೇಳ್ತಾರೆ, ಅದ್ರ ಹಿಂದೆ ಅವ್ರನ್ನ ಬೇರೆ ಯಾರಿಗೂ ಮದುವೆ ಮಾಡಿಸ್ಬೇಕು ಅಂತ ಇರ್ತಾರೆ, ಆ ಲೋಕಲ್ ಟೆಂಪಲ್ ಪ್ರೆಸಿಡೆಂಟ್ ಅವರೆಲ್ಲ ಹೇಳ್ತಾರೆ. ಅವರು ಆ ಹುಡುಗಿಗೆ ಒಪ್ಪೋದಿಲ್ಲ, ಇಲ್ಲ ಬೇಡ 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 ಬೇಡ, ನನಗೆ ಈಗಲೇ ಬೇಡ ಅಂತ. ಆದ್ರೆ ಈ ಸನ್ನಿವೇಶ ಏನು ಅಂದ್ರೆ, ಅಲ್ಲಿ ರಷ್ಯಾದಲ್ಲಿ ಪ್ರಚಾರ ಆಗ್ಲಿಕ್ಕೆ. ಸೊ ಎನಿವೆ ಅವ್ರು ತುಂಬಾ ಟೈಮು ಅವ್ರ ಫ್ಯಾಮಿಲಿ ಲೈಫ್ ಇಲ್ಲ. ಆತರ ಏನಾಗುತ್ತಂದ್ರೆ ರಷ್ಯಾಗೆ ಹೋಗ್ತಾರೆ, ಅವ್ರು ಹೋದ್ರು ಕೂಡ ಆಮೇಲೆ KGB ಕಂಡು ಬಿಡ್ತಾರೆ. ಈಗ ಇಂಡಿಯನ್ ಸ್ಪೈಸಿ CID CBI ಎಲ್ಲ ಇದೆ, ಆ ರೀತಿ ಅಮೆರಿಕ ಅಲ್ಲಿ ಇದೆಲ್ಲ ಇದೆ, ISI ಇದೆ. ಸೊ ಇವರೆಲ್ಲ ಏಜೆನ್ಸೀಸ್. ಸೊ ಆ ರೀತಿಯಲ್ಲಿ ಅವರು ರಷ್ಯಾಲ್ ಕಂಡು ಬಿಡ್ತಾರೆ. ಸೊ ಎನಿವೆ ಈ ಮಾತಾಜಿಗೆ ಮತ್ತೆ ಜಾಸ್ತಿ ಹೋಗಕ್ ಆಗ್ಲಿಲ್ಲ, ಆದ್ರೂ ಕೂಡ ಸಿಕ್ಕಿದ ಅವಕಾಶದಲ್ಲಿ ಹೇಳ್ತಾರೆ ಅವರನ್ನು ಕೂಡ ಅವರು ಟ್ರೈನ್ ಅಪ್ ಮಾಡ್ತಾರೆ, ಹೆಲ್ಪ್ ಮಾಡ್ತಾರೆ. ಅವ್ರ ಗಂಡನಿಗೆ ಅವರು ಇನ್ನ ಹೆಚ್ಚು ಕೃಷ್ಣ ಪ್ರಜ್ಞೆ ಇದನ್ನು ಹೇಳ್ಕೊಡ್ತಾರೆ. ಆಮೇಲೆ ಹೇಳ್ತಾರೆ, ಅವರು ಆ ಯುವಕ ಯಾರು ರಷ್ಯಾದಲ್ಲಿ ಇದ್ರು, ಅವರು ಅಲ್ಲಲ್ಲಿ ಹೋಗೋದಂತೆ, ಹೋಗಿ ಜನರ ಹತ್ರ ಕುತ್ಕೊಂಡು ಪ್ರಚಾರ ಮಾಡೋದು. ಅದೆಲ್ಲ ಒಂದು ದೊಡ್ಡ ಸ್ಟೋರಿ. ತುಂಬಾ ಕಷ್ಟಪಟ್ಟದ್ದು ಅವರು. ಎನಿವೆ ಆಮೇಲೆ ಅವರಿಗೆ ಒಂದು ಟೈಮಲ್ಲಿ ರಷ್ಯನ್ ಗೌರ್ಮೆಂಟ್ ಅದನ್ನು ಕಂಡುಹಿಡಿದ್ಬಿಟ್ಟು ಅವ್ರಿಗೆ ಪನಿಷ್ಮೆಂಟ್ ಅವ್ರಿಗೆ ಇದಕ್ಕೆ ಹಾಕ್ತಾರೆ, ಸೈಕ್ಯಾಟ್ರಿಕ್ ಹಾಸ್ಪಿಟಲ್ಗೆ ಹಾಕ್ತಾರೆ, ವಾರ್ಡ್ಗೆ ಹಾಕಿ ಆಲ್ಮೋಸ್ಟ್ 3 ಇಯರ್ಸ್ 5 ಇಯರ್ಸ್ ಅವ್ರಿಗೆ ತುಂಬಾ ಆ ವ್ಯಕ್ತಿಗೆ ಆ ಮಾನಸಿಕ ಇದು ಕೊಟ್ಟು. ಸೊ ಅಷ್ಟೆಲ್ಲ ಒಂದು ಒತ್ತಡ, ಅಷ್ಟೆಲ್ಲ ಒಂದು ಇದು. ಸ್ವಲ್ಪ ಸಮಯಕ್ಕೆ ಅವ್ರಿಗೆ ಅಷ್ಟು ಮೆಡಿಕಲ್ ಇದು ಡ್ರಗ್ಸ್ ಎಲ್ಲ ಎಫೆಕ್ಟ್ ಆಗಿ ಅವ್ರಿಗೆ ಭಕ್ತರಿಂದ ಸ್ವಲ್ಪ ಒಂದು ಸಮಯದಲ್ಲಿ ಬಿಟ್ಟೋದು ಅಂತ ಹೇಳ್ತಾರೆ. ಎನಿವೆ ಅದೆಲ್ಲ ಆಮೇಲೆ ಆಫ್ಟರ್ ಈ ಪ್ರಚಾರ ಎಲ್ಲ ಎಸ್ಟಾಬ್ಲಿಷ್ ಮಾಡಿದ್ಮೇಲೆ ಸ್ಟಿಲ್ ಹಿಂದೆ ವಾಪಸ್ ಬರ್ತಾರೆ ಮತ್ತೆ. ಎನಿವೆ ಇದೆಲ್ಲ ಇಷ್ಟು ಆಗುತ್ತೆ. ಸೊ ಅಷ್ಟು ಕಷ್ಟ ಇದೆ. ನಾನು ಏನ್ ಹೇಳ್ತಾ ಇದ್ದೆ ಅಂದ್ರೆ, ಅಷ್ಟು ಕಷ್ಟದಲ್ಲಿ ಇದು ಕೂಡ ಭಕ್ತಿ ಮಾಡಬಹುದು. ಸೊ ಮಾಡಿದ್ದಾರೆ, ಸೊ ಭಕ್ತರು ಮಾಡಿದ್ದಾರೆ. ಇದು ಅಸಂಖ್ಯಾತ ಭಕ್ತರು ಎಷ್ಟೋ ಜನ ಮಾಡಿದ್ದಾರೆ, ಈಗಲೂ ಕೂಡ ಮಾಡಿದ್ದಾರೆ. ನಾವು ಹಿಂದೆ ಕೇಳೋದು ಅಂತಲ್ಲ, ಈಗಲೂ ಕೂಡ ಮಾಡಿದವರು. ಈಗಲೂ ಕೂಡ ಎಷ್ಟೋ ಜನ ನಮ್ಮ ಕೃಷ್ಣ ಇಸ್ಕಾನ್ ಸಂಸ್ಥೆಯಲ್ಲಿ ಭಕ್ತರಿದ್ದಾರೆ, ಮಾಡಿದವರಿದ್ದಾರೆ. ಈ ರೀತಿ ಕಷ್ಟಗಳಲ್ಲಿ ಅವರು ಭಕ್ತಿಯನ್ನು ಮಾಡಿ ಪ್ರಚಾರ ಮಾಡಿದವರು ಇದ್ದಾರೆ. ಹರೇ ಕೃಷ್ಣ. ಮಂದಾಕಿನಿ ದೇವಿ, ಎಸ್ ಮಂದಾಕಿನಿ ದೇವಿನೇ ಅನ್ಸುತ್ತೆ ನನಗೆ, ಮೋಸ್ಟ್ಲಿ ಅವರೇ ಅನ್ಸುತ್ತೆ. ಅವರೇನಾ ನೋಡಿ, ಅದು ಇರ್ಬೇಕು, ಅವರೇ ಇರ್ಬೇಕು. ಅವ್ರದ್ದೇ ಮೆಮೊರೀಸ್ ಇದೆ, ಮೆಮೊರೀಸ್ ಅಲ್ಲಿ ಅವರೇನಾ ಅದು ಮಂದಾಕಿನಿ ದೇವಿ? ಲೀಲಾಮೃತದಲ್ಲಿ ಬರುತ್ತೆ, ಮೋಸ್ಟ್ಲಿ ಅವರೇ ಇರ್ಬೇಕು. ಮೋಸ್ಟ್ಲಿ ಅವರೇನಾ ಇರ್ಬೇಕಾ? ಮಂದಾಕಿನಿ ದೇವಿ ಅವ್ರದ್ದು ಇನ್ನೊಂದೇನು ಬರುತ್ತೆ ಅಂದ್ರೆ, ಅವ್ರಿಗೆ ಫಸ್ಟ್ ಇನ್ಸ್ಪಿರೇಷನ್ ಯಮುನಾ ದೇವಿ ಅಂತೆ. ಫಸ್ಟ್ ಯಮುನಾ ದೇವಿ ಮತ್ತೆ ಇನ್ನೊಬ್ರು ತ್ರಿವಿಕ್ರಮ ಮಹಾರಾಜ್ ಅಂತ ಒಬ್ರು ಪ್ರಭುಪಾದ ಶಿಷ್ಯರ ಸನ್ಯಾಸಿ. ಸೊ ಅವರಿಬ್ಬರು ಅವ್ರಿಗೆ ಎಂಕರೇಜ್ ಮಾಡ್ತಾರಂತೆ ಫಸ್ಟ್ ಅವ್ರಿಗೆ, ಮಂದಾಕಿನಿ ಮಾತಾಜಿ ಅವ್ರಿಗೆ ನೇಮ್ ಕೊಟ್ಟಾಗ ಅವ್ರಿಗೆ ಆ ಥರನೇ ಆಸೆ ಇತ್ತಂತೆ, ನನಗೂ ಈ ರೀತಿ ಆಸೆ ನೇಮ್ ಸಿಗ್ಬೇಕು ಅಂತ. ಸೊ ಪ್ರಭುಪಾದರು ದೀಕ್ಷೆ ಸೆರೆಮನಿ ಕೊಡುವಾಗ ಅವ್ರ ಮಾತಾಜಿಗೆ ಹೇಳಿದ್ದು ಮಂದಾಕಿನಿ ಅಂದ್ರೆ ಗಂಗೆ, ಮಂದಾಕಿನಿ ಗಂಗೆ ಹೆಸರು. ಸೊ ಅವ್ರಿಗೆ ತುಂಬಾ ಸಂತೋಷ ಆಯ್ತಂತೆ, ಯಾಕಂದ್ರೆ ನನಗೆ ಯಮುನಾ ದೇವಿ ಗೋವಿಂದ ಮಾದಿಪುರುಷನ್ನು ಆಡಿದವರು ಅವರು ಶಿಲ ಪ್ರಭುಪಾದಗೆ ಅಷ್ಟು ಆತ್ಮೀಯರು. ಸೊ ಅವರೇ ನನಗೂ ಅದೇ ರೀತಿ ಸಿಕ್ತು ಅಂತ ತುಂಬಾ ಆನಂದ ಆಯ್ತು. ಮತ್ತೆ ಪ್ರಭುಪಾದರು ಅಲ್ಲಿ ದೀಕ್ಷೆ ಕೊಡುವಾಗ ಹೇಳ್ತಾರಂತೆ, ಮಂದಾಕಿನಿ ಗಂಗಾ ಎಲ್ಲಿಂದ ಬಂದದ್ದು? ಸ್ಪಿರಿಚುವಲ್ ವರ್ಲ್ಡ್, ಮಹಾವಿಷ್ಣು ಅವರು ತ್ರಿವಿಕ್ರಮ ವಾಮನ ದೇವ ಅವರು ಅದ್ರಲ್ಲಿ ತೂತು ಮಾಡಿದ್ರಿಂದ ಅಲ್ಲಿಂದ ಬಂದದ್ದು. ಸೊ ಹಾಗೆ ಅವ್ರಿಗೆ ಇಮಿಡಿಯೇಟ್ ಆಗಿ
ಓ ತ್ರಿವಿಕ್ರಮ ಸ್ವಾಮಿ ಶಿಲಪ್ರಭು ನಮ್ಮ ಶಿಷ್ಯರು, ಅವರು ಕೂಡ ಅವ್ರಿಗೆ ಶಿಕ್ಷಾ ಗುರು ರೀತಿಯಲ್ಲಿ ಅವ್ರು ಎಂಕರೇಜ್ ಮಾಡಿದ್ದು ಅವ್ರು ಹೇಳಿದ್ರಂತೆ. ಸೊ ಹಿಂದೆ ಅವ್ರು ಹೇಳ್ತಾರೆ, ನನಗೆ ಹೆಸರು ಕೊಟ್ಟಾಗ್ಲೇ ಇಬ್ಬರು ಯಾರು ನನಗೆ ಐಡಿಯಲ್, ನನಗೆ ಶಿಕ್ಷಾ ಗುರುಗಳಾಗಿದ್ರು, ಇವರ ಒಂದು ಇದು ನನಗೂ ಆ ರೀತಿಯಲ್ಲಿ ಹೆಸರು ಸಿಕ್ತು, ಇವರ ಸಂಬಂಧದಲ್ಲಿ ಇವರ ಸ್ಮರಣೆಯಲ್ಲೇ ಸಿಕ್ತು ನನಗೆ ಅಂತ ಹೇಳ್ತಾರೆ. ಅವರೇ ಇರ್ಬೇಕಂತ. ಸೊ ಅವ್ರು ಹೇಳ್ತಾರೆ, ಇನ್ನೊಂದು ಹೇಳ್ತಾರೆ, ಅವ್ರಿಗೆ ಇವ್ರ ಗಂಡನ ಹೋಗಿ ಮದುವೆ ಆಗ್ತಾರೆ, ರಷ್ಯಾ ಅಲ್ಲಿ. ಅವ್ರಿಗೆ ಹೇಳ್ತಾರಂತೆ ಅವರು, ಸಿ ವಿ ಹ್ಯಾವ್ ಟು ಬಿ ವೆರಿ ಸ್ಟ್ರಿಕ್ಟ್, ಸೆಕ್ಸ್ ಲೈಫ್ ಇಸ್ ಓನ್ಲಿ ಫಾರ್ ಬಿಗೆಟಿಂಗ್ ಚಿಲ್ಡ್ರನ್. ಅಷ್ಟೇ, ಮೈಥುನ ಇದು ಅಂದ್ರೆ ಕೇವಲ ಮಕ್ಕಳನ್ನು ಕೃಷ್ಣ ಬೆಳೆಸೋದಕ್ಕೆ ಮಾತ್ರ, ಇನ್ನೇನಕ್ಕೂ ಇಲ್ಲ. ಸೊ ಹೇಳ್ತಾರೆ, ಅಷ್ಟು ಸ್ಟ್ರಾಂಗ್ ಆಗಿದ್ವಿ ನಾವು ಅಂತ ಹೇಳ್ತಾರೆ. 21 years, 21 ವರ್ಷದ ಯುವಕಿ ಆ ಟೈಮಲ್ಲಿ. ಸೊ ಹೇಳ್ತಾರೆ, ನಾವು ಇಷ್ಟು ಇದಾಗಿದ್ವಿ ನಾವು. ಪ್ರಭುಪಾದರು ಹೇಳಿದ್ದಾರೆ, ಶಾಸ್ತ್ರ ಹೇಳುತ್ತೆ, ಇನ್ನೇನಕ್ಕೂ ಇಲ್ಲ. ಲೈಕ್ ಈ ಜೀವನ ಅಂದ್ರೆ ಇದು ಗಂಡು ಹೆಣ್ಣು ಅಂದ್ರೆ ಇದು ಕಾರಣ ಏನು, ಒಂದು ಒಳ್ಳೆ ಮಗುವನ್ನು ಹುಟ್ಟಿಸಿ ಅದನ್ನು ಮುಕ್ತರಾಗಿ ಮಾಡ್ಬೇಕು ನಾವು, ಕೃಷ್ಣ ಭಕ್ತನಾಗಿ ಮಾಡ್ಬೇಕು ಅಷ್ಟೇ. ಸೊ ಈ ರೀತಿ ಇಷ್ಟು ಇದಾಗಿದ್ವಿ ನಾವು ಅಂತ ಹೇಳ್ತಾರೆ. ಎಸ್. ಓಕೆ, ಹರೇ ಕೃಷ್ಣ.